ಒಂದು ವೇಳೆ 4ನೇ ವರ್ಷದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ವಾರ್ಷಿಕೋತ್ಸವದ ಈ ಶುಭ ಸಮಾರಂಭದಲ್ಲಿ ನಾವೆಲ್ಲರೂ ಇದ್ದೇವೆ. ಬೆಳಗ್ಗಿನಿಂದಲೇ ತಾವೆಲ್ಲರೂ ಗಮನಿಸ್ತಿದ್ದೀರಿ. ಬೆಳಿಗ್ಗೆ 7 ಗಂಟೆಯಿಂದ ಅಡ್ಯಾರ್ ಗಾರ್ಡನ್ ತುಂಬಿ ತುಳುಕುತ್ತಾ ಇದೆ. ಇದು ಯಕ್ಷಗಾನದ ಇತಿಹಾಸ ಅಂತ. ಇದು ಯಾವುದೇ ಒಂದು ಸಂಘಟನೆಯ ಅಥವಾ ಒಂದು ಸಂಸ್ಥೆಯ ಅಥವಾ ಒಬ್ಬ ವ್ಯಕ್ತಿಯಿಂದಲ್ಲ. ಯಕ್ಷಗಾನ ಕಲೆಗೆ ಎಷ್ಟು ಶಕ್ತಿ ಇದೆ ಎಂಬುದನ್ನು ಇವತ್ತು ನಾವು ನೋಡಿ ಮರಿಬೇಕು. ಪ್ರತಿಯೊಂದು ಕಲಾವಿದರು ಕಾರವಾರದಿಂದ ಹಿಡಿದು ಕಾಸರಗೋಡು ಕಣ್ಣೂರಿನಿಂದ ಕೂಡ ಕಲಾವಿದರು ಬೆಳಿಗ್ಗೆ 8 ಗಂಟೆ ಹೊತ್ತಿಗೆ ಬಂದು ನಮ್ಮ ಅಡ್ಯಾರ್ ಗಾರ್ಡನ್ನಲ್ಲಿದ್ದಾರೆ. ಹಾಗಿದ್ರೆ ಎಷ್ಟು ನಮ್ಮ ಸಂಸ್ಥೆಯ ಮೇಲೆ ಅವರು ಅಭಿಮಾನ ಇಟ್ಟಿದ್ದಾರೆ, ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಎಂಬುದಕ್ಕೆ ಇದುವೇ ಸಾಕ್ಷಿ. ಅವರೆಲ್ಲರನ್ನು ನಾನು ಮತ್ತೊಮ್ಮೆ ಸ್ವಾಗತಿಸುತ್ತಾ ಕಲಾಭಿಮಾನಿಗಳಿಗೂ ಕೂಡ ವಂದಿಸುತ್ತಾ ವೇದಿಕೆಯಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಶ್ರೀ ಪುತ್ತಿಗೆಮಠ ಉಡುಪಿ ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅಮೇರಿಕಾದಲ್ಲಿ ಯಕ್ಷಗಾನ ಅಮೇರಿಕ ದೇಶಕ್ಕೆ ಹೋಗಬೇಕಿದ್ರೆ ಮೂಲ ಕಾರಣ ಪುತ್ತಿಗೆಮಠ, ಅದರಲ್ಲೂ ಸ್ವಾಮೀಜಿಗಳು. ಅಮೇರಿಕದಂಥ ದೇಶದಲ್ಲಿ ಯಕ್ಷಗಾನದ ಕಲಾವಿದರಿಗೆ ಒಂದು ಆಶಯದಾತರು. ಪ್ರತಿಯೊಂದು ಯಕ್ಷಗಾನ ತಂಡವನ್ನು ತಮ್ಮ ಮಠಕ್ಕೆ ಆಹ್ವಾನಿಸಿ ಅಲ್ಲಿ ಅವರು ನೀಡುವಂಥ ಆತಿಥ್ಯ 15 ದಿವಸ 20 ದಿವಸ ಪ್ರತಿ 7 ಮಠವೇನಿದೆ ಅಲ್ಲಿ ಕೂಡ ಪ್ರತಿಯೊಂದು ಕಲಾವಿದರು ಅಲ್ಲೇ ನಿಲ್ಲುವುದು ಕೂಡ ಎಲ್ಲ ವಸತಿ ಊಟ ವಸತಿಯ ಎಲ್ಲ ವ್ಯವಸ್ಥೆಗಳನ್ನು ಅವರೇ ಮಾಡಿಕೊಟ್ಟು ನಮ್ಮನ್ನು ಪೋಷಿಸುವಂಥ ಪರಮ ಪೂಜ್ಯರು ನಮ್ಮ ಜೊತೆ ಇಂದು ಸೇರಿಕೊಂಡದ್ದು ನಮ್ಮ ಎಲ್ಲರ ಪುಣ್ಯ. ಬಂಧುಗಳೇ, ಇಂದಿನ ಈ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥವರು ಪ್ರೊಫೆಸರ್ ಡಾಕ್ಟರ್ ಎ ಶೆಟ್ಟಿ. ಈಗಿನ ಸಭಾ ಕಾರ್ಯಕ್ರಮಕ್ಕೂ ಕೂಡ ಅವರು ನಮ್ಮ ಜೊತೆ ಕೆಳಗೆ ಕೂತು ಆ ಸಭಾ ಕಾರ್ಯಕ್ರಮವನ್ನು ವೀಕ್ಷಿಸಿದ್ರು. ಈ ಕಾರ್ಯಕ್ರಮಕ್ಕೋಸ್ಕರನೇ ಬಂದು ಕಲಾವಿದರಿಗೆ ಟ್ರೈನಿಂಗ್ ಕೊಡುವುದರಿಂದ ಹಿಡಿದು ಆಗ ಹೃದಯಾಘಾತ ಆದರೆ ತಕ್ಷಣಕ್ಕೆ ಏನು ಮಾಡಬೇಕೆಂಬ ಟ್ರೈನಿಂಗನ್ನು ನಿಟ್ಟೆ ಕ್ಷೇಮದ ಡಾಕ್ಟರ್ಗಳು ಪದಾಧಿಕಾರಿಗಳು ಸತೀಶ್ ಭಂಡಾರಿ ಅವರ ನೇತೃತ್ವದಲ್ಲಿ ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು. ಆ ಟ್ರೈನಿಂಗಲ್ಲಿ ಕೂಡ ಅವರು ಕೂಡ ಪಾಲ್ಗೊಂಡಿದ್ದರು. ಡಾಕ್ಟರ್ ಎ ಶೆಟ್ಟಿ ಅವರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಬಹರಿನ್ನ ಸುಭಾಷ್ ಚಂದ್ರರವರು ಹಾಗೂ ಕೆ.ಡಿ. ಶೆಟ್ಟಿ ಅವರು ದಯವಿಟ್ಟು ಇವತ್ತು ಬಂದಿದ್ದರೆ ದಯವಿಟ್ಟು ಅವರು ವೇದಿಕೆ ಅಪರ ಜಿಲ್ಲಾಧಿಕಾರಿಗಳು ನಮ್ಮ ಶ್ರೀ ಕ್ಷೇತ್ರ ಹೊರನಾಡಿನ ಧರ್ಮಾಧಿಕಾರಿಗಳಾದಂತಹ ಶ್ರೀ ಭೀಮೇಶ್ವರ ಜೋಶಿಯವರು ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಸದಾಶಿವ ಶೆಟ್ಟಿ ಕನ್ಯಾನ ನಮ್ಮನ್ನು ಪುರುಷೋತ್ತಮ್ ಭಂಡಾರವರನ್ನು ಹಾಗೂ ನನ್ನನ್ನು ಮನೆಗೆ ಕರೆಸಿ ನಿಮ್ಮ ಮನೆಯಿಸ್ತಾ ಇದ್ದೇನೆ. ಜಗನ್ನಾಥ್ ಶೆಟ್ಟಿ ಬಾಳ ಇವರು ಆಗಮಿಸಿ ಅವರನ್ನು ಜಾಗತಿಕ ಬಂಟರ ಒಕ್ಕೂಟದ ಅಧ್ಯಕ್ಷರು. ನಾನು ಯಾರು ಅಂತ ಹೆಸರು ಹೇಳಬೇಕಾಗಿಲ್ಲ, ಯಾಕೆಂತ ಹೇಳಿದ್ರೆ ಮುಂಬೈಯಲ್ಲಿ ಬಲವಾಗಿ ಬೇರೂರಲಿಕ್ಕೆ ಮೂಲ ಕಾರಣ ಐಕಳ ಹರೀಶ್ ಶೆಟ್ರು. ಯಾವ ರೀತಿಯಲ್ಲಿ ಅವರನ್ನು ಹೇಳಿದರೂ ಸಾಕಾಗಲಿಕ್ಕೆಲ್ಲ. ಯಾಕೆಂತ ಹೇಳಿದ್ರೆ ಅಷ್ಟೊಂದು ನನ್ನ ಮೇಲೆ ವೈಯಕ್ತಿಕ ಹಾಗೂ ಫೌಂಡೇಶನ್ ಮೇಲೆ ಅಭಿಮಾನ ಇಟ್ಟು ಕಳೆದ ಸಲ ಮುಂಬೈಯಲ್ಲಿ ಮುಂಬೈ ಘಟಕದ ಕಾರ್ಯಕ್ರಮ ಮಾಡಿಸಿ 60 ಲಕ್ಷ ರೂಪಾಯಿಯವರೆಗೆ ಸಂಗ್ರಹಿಸಿ ಮುಂಬೈಯ ಬಂಧುಗಳಿಂದ ನಮಗೆ ಸೇವಾರೂಪವಾಗಿ ನಮ್ಮ ಫೌಂಡೇಶನ್ಗೆ ದೇಣಿಗೆಯನ್ನಿಟ್ಟಿದ್ದಾರೆ. ಮುಂದಿನ ಬರುವ ಅಕ್ಟೋಬರ್ 2ನೇ ತಾರೀಕು ಮುಂಬೈಯಲ್ಲಿ ಇನ್ನೊಂದು ಕಾರ್ಯಕ್ರಮ ಇಟ್ಟು ಅಲ್ಲಿ ಮೊನ್ನೆ ತಾನೇ ನನ್ನನ್ನು ಕರೆಸಿ ಅಲ್ಲಿ ಬಂಧುಗಳನ್ನು ಸೇರಿಸಿ ಮೀಟಿಂಗ್ ಮಾಡಿಸಿ ಈ ಸಲ ಹೇಳಿದ್ದಾರೆ, ಬಾಬಣ್ಣ ಕೂಡ ಇದ್ದಾರೆ ನಮ್ಮ ಜೊತೆನೆ, ಈ ಸಲ ಹೇಳಿದ್ದಾರೆ ಐಕಳ ಹರೀಶಣ್ಣ 1 ಕೋಟಿ ರೂಪಾಯಿ ನಾವು ಮಾಡಿ ಕೊಡಲೇಬೇಕು ಅಂತ. ಅದು ಎಷ್ಟು ಚೊಕ್ಕವಾಗಿ ಆ ಟೀಮ್ಗಳನ್ನು ಮಾಡಿದ್ದೇನೆ ಅಂತ ಹೇಳಿದರೆ ಉಪಾಧ್ಯಕ್ಷರುಗಳನ್ನೆಲ್ಲ ನೇಮಕ ಮಾಡಿ ಕಡ್ಡಾಯವಾಗಿ ಹೇಳಿದ್ದಾರೆ, ನೀವು ಎಲ್ಲರೂ 5-5 ಲಕ್ಷ ರೂಪಾಯಿ ಮಾಡಿ ಕೊಡ್ಬೇಕಂತ. ಅಂದರೆ ನಾನು ಒಬ್ಬ 30 ಲಕ್ಷ ರೂಪಾಯಿ ಮಾಡಿ ಕೊಡ್ತೇನೆ, ನೀವು ಎಲ್ಲರೂ ಇಷ್ಟಿಷ್ಟು ಮಾಡಿ ಕೊಡ್ಬೇಕಂತ ಎಲ್ರಿಗೂ ಅಷ್ಟಷ್ಟು ಜವಾಬ್ದಾರಿ ಕೊಟ್ಟಿದ್ದಾರೆ. ಕರ್ನೂರು ಮೋಹನ್ ರೈಗಳು ಕೂಡ ನಮ್ಮ ಜೊತೆನೇ ಇದ್ದಾರೆ. ಅವರನ್ನು ಕೂಡ ಫೌಂಡೇಶನ್ಗೆ ಇಂತಹ ವ್ಯಕ್ತಿಗಳು ಸಿಕ್ಕಿದ್ರೆ ಇದು ಕಲಾವಿದರ ಸೌಭಾಗ್ಯ ಅಂತ. ನಾವೆಲ್ಲರೂ ದುಡಿತಾ ಇರುವುದು ನಮ್ಮ ಕಲಾವಿದರಿಗೋಸ್ಕರ, ರಾತ್ರಿ ಹಗಲು ದುಡಿತಾ ಇರುವುದು, ಅದು ನಮಗೆ ಬಹಳ ಮುಖ್ಯ. ಇಂಥ ಐಕಳ ಹರೀಶ್ ಶೆಟ್ಟಿ ಅವರನ್ನು ಹೃತ್ಪೂರ್ವಕವಾಗಿ ಈ ಫೌಂಡೇಶನ್ಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಗಿರೀಶ್ ಶೆಟ್ಟಿ ಅವರಿಗೆ ಪ್ರಧಾನ ಸಂಚಾಲಕರು ಐಕಳ ಹರೀಶ್ ಶೆಟ್ರು, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರು ಹೌದು. ಡಾಕ್ಟರ್ ಎಂ ಮೋಹನಾಳ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಸುಚೇತಾ ಜೋಶಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ, ಅವರಿಗೂ ಆತ್ಮೀಯ ಸ್ವಾಗತ.
ಮನೋರಂಜನೆ ಘಟಕದ ಮುಖ್ಯ ಪದಾಧಿಕಾರಿ ನಮ್ಮ ಗೋಪಾಲ್ ಭಂಡಾರಿ ಅವರು, ಗೋಪಾಲ್ ಶೆಟ್ಟಿ ಅವರು ನಮ್ಮ ಜೊತೆ, ನಮ್ಮ ಟ್ರಸ್ಟಿನ ಗೌರವ ಮಾರ್ಗದರ್ಶಕರು. ಆದರೂ ಈ ಸಭಾ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಘಟಕದ ಎಲ್ಲ ಪದಾಧಿಕಾರಿಗಳ ಪರವಾಗಿ, ಸದಸ್ಯರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ನಿಮಗೆ ನೀಡುತ್ತಾ, ಗಮನಿಸಿದ್ದೀರಿ, ಈ 8 ಮಂದಿ ಹಿರಿಯರು ಕೂಡ ಯಕ್ಷಗಾನದ ಬೇರೆ ಬೇರೆ ವಿಭಾಗಗಳಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟವರು. ಶ್ರೀ ಪೆರುವಾಯಿ ನಾರಾಯಣ್ ಭಟ್ ಅವರು ಯಕ್ಷಗಾನದ ಹಳೆಯ ತಲೆಮಾರಿನ ಭಾಗವತರನ್ನು ಅಲ್ಲಿಂದ ತೊಡಗಿ ಇಲ್ಲಿಯವರೆಗೂ ಕೂಡ ಯಕ್ಷಗಾನ ರಂಗಸ್ಥಳದಲ್ಲಿ ಹಿಮ್ಮೇಳ ಕಲಾವಿದರಾಗಿ ವಿಶೇಷವಾದಂಥ ಸೇವೆಯನ್ನು ಮಾಡಿದವರು. ಬೇರೆ ಬೇರೆ ಮೇಳಗಳಲ್ಲಿ ತಮ್ಮದಾದಂಥ ಸೇವೆಯನ್ನು ಅವರು ಸಲ್ಲಿಸಿದವರು. ಅವರು ಎದ್ದು ನಿಲ್ಲಬೇಕು. ಪೆರುವಾಯಿ ನಾರಾಯಣ್ ಭಟ್ರು. ಹಾಗೆ ಶ್ರೀ ಬಂಟ್ವಾಳ ಜಯರಾಮಾಚಾರ್ಯ ಅವರು ಯಕ್ಷಗಾನದ ಶುದ್ಧ ಹಾಸ್ಯದ ಒಬ್ಬ ಪ್ರತಿನಿಧಿ. ಯಕ್ಷಗಾನದ ಬೇರೆ ಬೇರೆ ಮೇಳಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಸದ್ಯ ಅವರು ಹನುಮಗಿರಿ ಮೇಳದ ಪ್ರಧಾನ ಹಾಸ್ಯಗಾರರಾಗಿದ್ದಾರೆ. ಎಳವೆಯಿಂದಲೇ ಯಕ್ಷಗಾನವನ್ನು ಅಭ್ಯಾಸ ಮಾಡಿದವರು. ಪಡ್ರೆ ಚಂದು ಅವರಿಂದ ನೃತ್ಯಾಭ್ಯಾಸವನ್ನು ಮಾಡಿದವರು. ನೆಲಿಕಟ್ಟೆ ನಾರಾಯಣ ಹಾಸ್ಯಗಾರರವರಿಂದ ಹಾಸ್ಯಗಾರಿಕೆಯ ಒಂದು ಪಟ್ಟುಗಳನ್ನು ಅವರು ಗಳಿಸಿಕೊಂಡವರು. ಯಕ್ಷಗಾನದಲ್ಲಿ ಹಾಸ್ಯಗಾರರಲ್ಲದೆ ಎಲ್ಲ ಥರದ ವೇಷಗಳನ್ನು ಕೂಡ ಮಾಡಬಲ್ಲವರು. ಬಣ್ಣದ ವೇಷಗಳನ್ನು ಕೂಡ ಮಾಡಬಲ್ಲಂಥ ಒಬ್ಬ ಕಲಾವಿದ. ಕೆಲವು ಚಿತ್ರಗಳಲ್ಲಿಯೂ ಕೂಡ ಅವರು ತುಳು ಚಿತ್ರಗಳಲ್ಲಿ ಕೂಡ ನಟಿಸಿದ್ದಾರೆ. ಅವರನ್ನು ಅಭಿನಂದಿಸ್ತೇನೆ, ಬಂಟ್ವಾಳ ಜಯರಾಮಾಚಾರ್ಯರನ್ನು. ಕಂದಾವರ ರಘುರಾಮ ಶೆಟ್ಟರು ಅತ್ಯಂತ ಹಿರಿಯರು, ಬಡಗುತಿಟ್ಟಿನ ಒಬ್ಬ ಒಳ್ಳೆಯ ಕಲಾವಿದರು, ವೇಷಧಾರಿಗಳು, ಅರ್ಥಧಾರಿಗಳು ಹಾಗೂ ಅದ್ಭುತವಾದ ಪ್ರಸಂಗಕರ್ತರು. ಕಂದಾರ ರಘುರಾಮ ಶೆಟ್ಟರು ಸುಮಾರು 3-3.5 ದಶಕಗಳವರೆಗೆ ಶಿಕ್ಷಕರಾಗಿ ಕೆಲಸ ಮಾಡಿದವರು. 30 ವರ್ಷಗಳವರೆಗೆ ಶಿಕ್ಷಕರಾಗಿ, ಆಮೇಲೆ 2-3 ವರ್ಷ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡಿದವರು. ಯಕ್ಷಗಾನದಲ್ಲಿ ಪುರಾಣ ಪ್ರವಚನದಿಂದ ತೊಡಗಿ ಪ್ರಸಂಗ ರಚನೆ, ಅವರ ಅನೇಕ ಪ್ರಸಂಗಗಳನ್ನು ಬಡಗುತಿಟ್ಟಿನ ಅನೇಕ ಪ್ರಸಿದ್ಧ ಮೇಳಗಳು ಆಡಿವೆ, ತೆಂಕುತಿಟ್ಟಿನ ಮೇಳಗಳು ಕೂಡ ಆಡಿವೆ. ಅವರಿಗೆ ಇತ್ತೀಚೆಗೆ ದೊಡ್ಡ ಮಟ್ಟದ ಸಾರ್ವಜನಿಕ ಸನ್ಮಾನ ಆಗಿ ಗ್ರಂಥ ಸಮರ್ಪಣೆ ಕೂಡ ಆಗಿದೆ. ಕಂದಾವರ ರಘುರಾಮ ಶೆಟ್ಟರನ್ನು ನಾನು ಪ್ರೀತಿಯಿಂದ ಅಭಿನಂದಿಸ್ತೇನೆ. ಐರೋಡಿ ಗೋವಿಂದಪ್ಪ ಅವರು ಬಡಗುತಿಟ್ಟಿನ ಅತ್ಯಂತ ಹಿರಿಯ ಕಲಾವಿದರು, ತೆಂಕುತಿಟ್ಟಿನ ವೇಷಗಾರಿಕೆಯನ್ನು ಮಾಡಬಲ್ಲವರು. ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಈಗ ಅಮೃತೇಶ್ವರಿ ಮೇಳದಲ್ಲಿ ಅವರು ಪ್ರಧಾನ ಕಲಾವಿದರಾಗಿ ಅದರ ಮ್ಯಾನೇಜರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಅನೇಕ ತೆಂಕು ಬಡಗು ಮೇಳಗಳಲ್ಲಿ ಕೆಲಸ ಮಾಡಿದಂಥ ಐರೋಡಿ ಗೋವಿಂದಪ್ಪ ಅವರು ಪ್ರಾತಿನಿಧಿಕವಾದಂತಹ ಪುರುಷ ಪಾತ್ರಗಳಿಗೆ ಹೆಸರಾದವರು. ಅವರನ್ನು ನಾನು ಅಭಿನಂದಿಸ್ತೇನೆ. ಕೈರಂಗಳ ನಾರಾಯಣ ಹೊಳ್ಳರು, ಕೈರಂಗಳ ಗೋಪಾಲಕೃಷ್ಣ ಯಕ್ಷಗಾನ ಸಂಘದ ಪ್ರಧಾನ ರೂವಾರಿ ಅವರು. ಪ್ರಸಾಧನ ಕಲಾವಿದರು, ವೇಷಧಾರಿಗಳು. ಸುಮಾರು 3-3.5 ದಶಕಗಳ ಸೇವೆಯನ್ನು ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿ ಅವರು ಶಿಕ್ಷಕರಾಗಿ ನಿವೃತ್ತರಾದವರು. ಅವರ ಮಗ ಕೂಡ ಒಳ್ಳೆಯ ಭಾಗವತ. ಕೈರಂಗಳ ನಾರಾಯಣ ಹೊಳ್ಳರು ಅನೇಕ ಮಂದಿಗೆ ಗುರುಗಳು ಕೂಡ ಆಗಿದ್ದಾರೆ. ಅವರನ್ನು ಪ್ರೀತಿಯಿಂದ ನಾನು ಅಭಿನಂದಿಸ್ತೇನೆ. ವೆಂಕಪ್ಪ ಮಾಸ್ಟರ್ ಅಸೈಗೋಳಿ ಹವ್ಯಾಸಿ ಕಲಾವಿದರು, ಗುರು ಶಿಷ್ಯರು ಹತ್ತಿರ ಕೂತ್ಕೊಂಡಿದ್ದಾರೆ. ಹೊಳ್ಳರು ಅವರಿಗೆ ವಿದ್ಯಾಗುರುಗಳು ಕೂಡ. ಅಸೈಗೋಳಿಯ ಗಣೇಶ ಸಂಘವನ್ನು ಪ್ರಾರಂಭ ಮಾಡಿದವರು. ಕಿನ್ಯಾದಲ್ಲಿ ಅವರು ಯಕ್ಷಗಾನ ಸಂಘವನ್ನು ಪ್ರಾರಂಭ ಮಾಡಿದಂಥ ರೂವಾರಿಗಳಲ್ಲಿ ಒಬ್ಬರು ನಮ್ಮ ವೆಂಕಪ್ಪ ಮಾಸ್ಟರ್. ಅವರು ಸುಮಾರು 3-3.5 ದಶಕಗಳವರೆಗೆ ಶಿಕ್ಷಕರಾಗಿ ಕೂಡ ಸೇವೆ ಸಲ್ಲಿಸಿದವರು. ಯಕ್ಷಗಾನದ ಅರ್ಥಗಾರಿಕೆ, ವೇಷಗಾರಿಕೆ ಮತ್ತು ವಿದ್ಯಾರ್ಥಿಗಳಿಗೆ ಅನೇಕ ಮಂದಿಗೆ ಯಕ್ಷಗಾನವನ್ನು ಕಲಿಸಿಕೊಟ್ಟಂತಹ ಗುರುಗಳು ಕೂಡ ಹಿರಿಯರು. ವೆಂಕಪ್ಪ ಮಾಸ್ಟರ್ ಅವರನ್ನು ನಾನು ಅಭಿನಂದಿಸ್ತೇನೆ. ಶ್ರೀಮತಿ ದಯಾಮಣಿ ಎಸ್ ಶೆಟ್ಟಿ ಎಕ್ಕಾರು. ದಯಾಮಣಿ ಶೆಟ್ಟಿಯವರು ಅವರೊಬ್ಬ ಲೇಖಕಿ, ಕವಿ, ನಾಟಕಗಾರ್ತಿ. ಅದರಿಂದ ಹೆಚ್ಚು ಅವರೊಬ್ಬರು ಯಕ್ಷಗಾನದ ಕಲಾವಿದೆ. ಅವರು ಊರಿನಲ್ಲಿ ಎಕ್ಕಾರ್ನಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಾಡಿ ಸುಮಾರು 10-30 ವರ್ಷಗಳವರೆಗೆ ಅವರು ಬೊಂಬೈಯಲ್ಲೇ ಜೀವನವನ್ನು ನಿರ್ವಹಣೆ ಮಾಡಿದರು, ಬೇರೆ ಬೇರೆ ಕೆಲಸಗಳನ್ನು ಮಾಡಿಕೊಂಡು. ಈಗ ಅವರು ಮತ್ತೆ ಊರಿಗೆ ಬಂದಿದ್ದಾರೆ. ಯಕ್ಷಗಾನದ ಪ್ರಸಂಗಗಳನ್ನು ರಚನೆ ಮಾಡಿದ್ದಾರೆ. ಮಹಿಳಾ ಭಾಗವತಿಕೆಯನ್ನು ಮಾಡಿದ್ದಾರೆ. ಮುಂಬಯಿಯ ಬೇರೆ ಬೇರೆ ಸಂಘಗಳಲ್ಲಿ ಅವರು ಭಾಗವತಿಕೆಯನ್ನು ಮಾಡಿದ್ದಾರೆ. ತೆಂಕುತಿಟ್ಟಿನ ಕೆಲವು ಮೇಳಗಳಲ್ಲಿ ಕೂಡ ಅತಿಥಿ ಕಲಾವಿದೆಯಾಗಿ ಭಾಗವಹಿಸಿದ್ದಾರೆ. ಅವರ ಅನೇಕ ಕವನ ಸಂಕಲನ ಪುಸ್ತಕಗಳು ಬಿಡುಗಡೆ ಆಗಿವೆ. ಈಗೂ ಕೂಡ ಲೇಖನಗಳನ್ನು, ಕಿರು ಕವಿತೆಗಳನ್ನು ಅವರು ಬೇರೆ ಬೇರೆ ಮ್ಯಾಗಝಿನ್ಗಳಲ್ಲಿ ಬರೀತಾ ಇದ್ದಾರೆ. ಶ್ರೀಮತಿ ದಯಾಮಣಿ ಎಸ್ ಶೆಟ್ಟಿಯವರನ್ನು ನಾನು ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತೇನೆ. ಇನ್ನು ರತ್ನಾಕೆ ಭಟ್ ತಲಂಚೇರಿಯವರು
ಇವರು ಯಕ್ಷಗಾನದ ಒಬ್ಬ ಹಿರಿಯ ಮಹಿಳಾ ಕಲಾವಿದೆ. ಶಿಕ್ಷಕಿಯಾಗಿ ಸುಮಾರು 30-32 ವರ್ಷ ಸೇವೆಯನ್ನು ಮಾಡಿದವರು. ಬೇರೆ ಬೇರೆ ಯಕ್ಷಗಾನ ಸಂಘಗಳನ್ನು ಕಟ್ಟಿದವರು. ಸಂಘದ ಪ್ರಧಾನ ವ್ಯಕ್ತಿಯಾಗಿ ಅನೇಕ ಮಂದಿಗೆ ಮಾರ್ಗದರ್ಶನವನ್ನು ನೀಡಿದವರು. ಅನೇಕ ಮೊದಲವರು ದೇವೇಂದ್ರನ ಪಾತ್ರ ಮಾಡಿದ್ದವರ ಮುರಾಸುರ ವಧೆ ಸುಮಾರು 300 ಪ್ರಯೋಗಗಳನ್ನು ಕಂಡಿದೆ ಅಂತ ಹೇಳ್ತಾರೆ. ಅನೇಕ ಶಿಷ್ಯರನ್ನು ಕೂಡ ತಯಾರು ಮಾಡಿದ್ದಾರೆ. ಮಹಿಳಾ ತಂಡವನ್ನೇ ಕಟ್ಟಿಕೊಂಡು ಇವತ್ತಿ ಕೂಡ ಆಕಾಶವಾಣಿ ದೂರದರ್ಶನ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ, ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ. ಶ್ರೀಮತಿ ರತ್ನಾ ಕೆ ಭಟ್ ಅವರನ್ನು ನಾನು ಪ್ರೀತಿಯಿಂದ ಅಭಿನಂದಿಸ್ತೇನೆ. ಈ 8 ಮಂದಿ ಅಷ್ಟದಿಗ್ಗಜಗಳು ಇವತ್ತು ಯಕ್ಷಗಾನದ ಹವ್ಯಾಸಿ ಕ್ಷೇತ್ರ ಮತ್ತು ರೂಪಾಯಿ 10,000 ನಗದು ಮತ್ತು ಸನ್ಮಾನ ಫಲಕ ಹಾಗೆ ಶಾಲು ಸ್ಮರಣಿಕೆ ಇತ್ಯಾದಿಗಳನ್ನು ನೀಡಿ ಗಣ್ಯರ ಸಮ್ಮುಖದಲ್ಲಿ ಸ್ವಾಮೀಜಿಯವರ ಸಮಕ್ಷಮ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಅವರನ್ನು ಮತ್ತೊಮ್ಮೆ ಅಭಿನಂದಿಸಿ ಅವರಿಗೆ ಪ್ರಚಂಡ ಕರತಾಡನದೊಂದಿಗೆ ನಾವೆಲ್ಲ ಅವರನ್ನು ಪೋಷಿಸೋಣ. ಇನ್ನು ಮುಂದೆ 100 ಕಾಲ ಬಾಳಿ ಅವರಿಗೆ ಆಯುಷು ಆರೋಗ್ಯ ಸಂಪತ್ತನ್ನು ಭಗವಂತ ಕೊಟ್ಟು ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಶ್ರೀರಕ್ಷೆಯಾಗಿ ಭಗವಂತ ನಿಂತು ಇನ್ನೂ ಅವರ ಮೂಲಕವಾಗಿ ಕಲಾ ಸೇವೆ ಆಗಲಿ, ಅವರ ಮಾರ್ಗದರ್ಶನದಲ್ಲಿ ಬೇರೆ ಬೇರೆ ಕಲಾವಿದರು ಬೆಳೆಯುವ ಹಾಗಾಗಲಿ ಅಂತ ಹಾರೈಸ್ತಾ ಅವರನ್ನು ಮತ್ತೊಮ್ಮೆ ಅಭಿನಂದಿಸಿ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ಬಂಟರ ಸಂಘಗಳ ಜಾಗತಿಕ ಒಕ್ಕೂಟದ ಉಪಾಧ್ಯಕ್ಷರಾದ ಗೌರವಾನ್ವಿತ ಕರ್ನಿರೆ ವಿಶ್ವನಾಥ್ ಶೆಟ್ಟಿಯವರು ನಮ್ಮ ಜೊತೆ ಸೇರಿದ್ದಾರೆ. ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಕರ್ನಿರೆ ವಿಶ್ವನಾಥ್ ಶೆಟ್ಟಿಯವರು. ಪರಮ ಪೂಜ್ಯ ಸ್ವಾಮೀಜಿಯವರು, ಧರ್ಮಸ್ಥಳದ ಹರ್ಷೇಂದ್ರ ಕುಮಾರ್ ಅವರು, ಹಾಗೆ ಎಲ್ಲ ವೇದಿಕೆಯ ಗಣ್ಯರ ಸಮಕ್ಷದಲ್ಲಿ ಈ 8 ಮಂದಿ ಕಲಾವಿದರನ್ನು ಬಹಳ ಪ್ರೀತಿಪೂರ್ವಕವಾಗಿ ಅಭಿಮಾನದಿಂದ ಸನ್ಮಾನಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. ಇಷ್ಟು ದೊಡ್ಡ ಸಭೆಯ ಮುಂಭಾಗದಲ್ಲಿ ಅವರು ಈ ಗೌರವವನ್ನು ಸ್ವೀಕರಿಸ್ತಾ ಇರುವಂಥದ್ದು ಅವರು ಮಾಡಿದ ಕಲಾ ಸೇವೆಗೆ ಒಂದು ಧನ್ಯತೆಯ ಕ್ಷಣವನ್ನು ಅನುಭವಿಸುವ ಹಾಗೆ ಮಾಡಿದೆ ಅಂತ ನಾವು ತಿಳಿಯಬಹುದು. ಬಹುಶಃ ಯಕ್ಷಗಾನದಂತಹ ಒಂದು ಪಾರಂಪರಿಕ ಕಲೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿಷ್ಟು ದೀರ್ಘಕಾಲ ಸೇವೆಯನ್ನು ಮಾಡಿದ್ದರಿಂದ ಇವತ್ತು ಈ ಜನಕೋಟಿಯ ಮುಂಭಾಗದಲ್ಲಿ ಈ ರೀತಿಯ ಹೃದಯಂಗಮವಾದಂತಹ ಬಹಳ ಆಪ್ತವಾದಂತಹ ಒಂದು ಗೌರವವನ್ನು ಪಡೆಯುವುದಕ್ಕೆ ಸಾಧ್ಯ ಆಯಿತು. ಈ ದಿಶೆಯಲ್ಲಿ ಅವರ ಮಾರ್ಗದರ್ಶನದಿಂದ ಇನ್ನಷ್ಟು ಕಲಾವಿದರು ಹುಟ್ಟುವ ಹಾಗಾಗಲಿ. ಯಕ್ಷಗಾನದ ಹಿಮ್ಮೇಳ, ಮುಮ್ಮೇಳ, ಪ್ರಸಂಗ ರಚನೆ, ಸಂಘಟನೆ, ಪ್ರಸಾದನ ಕಲೆ ಹೀಗೆ ಅನ್ಯಾನ್ಯ ವಿಭಾಗಗಳಲ್ಲಿ ಮತ್ತಷ್ಟು ಸಾಧಕರು ಹುಟ್ಟಿಕೊಳ್ಳುವ ಹಾಗಾಗಲಿ ಅಂತ ಹೇಳಿ ನಾವು ಆಶಿಸೋಣ. ಈ 4 ವರ್ಷಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ಹಿರಿಯ ಕಲಾವಿದರಿಗೆ ಕಲಾ ಗೌರವವನ್ನು ಈ ವೇದಿಕೆಯಲ್ಲಿ ವಿತರಿಸಲಾಗಿದೆ. ಎಷ್ಟೋ ಮಂದಿ ಕಲಾವಿದರು ಬಹುಶಃ ಅವರ ಜೀವಮಾನದಲ್ಲಿ 1-2 ಸನ್ಮಾನಗಳನ್ನು ಪಡೆಯದೇ ಇದ್ದವರನ್ನು ಕೂಡ ಗುರುತಿಸಿ ಪಟ್ಲ ಫೌಂಡೇಶನ್ ಇವತ್ತು ಅವರ ಒಂದು ಕಲಾ ಸಾಧನೆಗೆ ಬೇಕಾದಂತಹ ಒಂದು ಸನ್ಮಾನವನ್ನು ಮಾಡಿದೆ ಎನ್ನುವಂಥ ಸಂತೃಪ್ತಿ, ಆ ಧನ್ಯತೆ ಖಂಡಿತ ನಮಗಿದೆ. ಶ್ರೀ ಕೆ ಡಿ ಶೆಟ್ಟಿಯವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಆಗಲೇ ಅವರ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ದೇವೆ. ಮುಂಬಯಿಯ ಕೆ ಡಿ ಶೆಟ್ಟಿಯವರು ಪಟ್ಲ ಫೌಂಡೇಶನ್ನ ಪ್ರಧಾನ ಪ್ರೋತ್ಸಾಹಕರು ಕೂಡ. ಅವರನ್ನು ವೇದಿಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ವಿಜೇಂದ್ರ ಭಟ್ರು ನಮ್ಮ ಇವತ್ತಿನ ಅತಿಥಿ, ಅವರು ಕೂಡ ನಮ್ಮನ್ನು ಸೇರಿಕೊಂಡಿದ್ದಾರೆ. ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತೇನೆ. ವಿಜೇಂದ್ರ ಭಟ್ ಅವರು ಬಡಗತಿಟ್ಟಿನ ಪಂಚಮೇಳಗಳ ಸಂಚಾಲಕರಾದಂಥ ಪಳ್ಳಿ ಕಿಶನ್ ಹೆಗ್ಡೆ ಅವರು ದಯವಿಟ್ಟು ಬರಬೇಕು ವೇದಿಕೆ ಮೇಲೆ. ಮೊನ್ನೆ ಕ್ರೀಡೋತ್ಸವದ ಸಂದರ್ಭದಲ್ಲಿ ಕೂಡ ಆರಂಭದಿಂದಲೇ ಅವರು ನಮ್ಮ ಜೊತೆ ಇದ್ದರು. ಪಳ್ಳಿ ಮನೆತನದ ಒಬ್ಬ ಪ್ರತಿನಿಧಿ ಕಿಶನ್ ಹೆಗ್ಡೆ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ವಿಜೇಂದ್ರ ಭಟ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತೇನೆ.
ಯಕ್ಷಗಾನದ ಇತ್ತೀಚಿನ ಒಂದು ಬೆಳವಣಿಗೆಯನ್ನು ಬಹುಶಃ ತಾವೆಲ್ಲ ಗಮನಿಸಿರಬಹುದು. ಬೇರೆ ಬೇರೆ ವೃತ್ತಿಯನ್ನು ಮಾಡ್ತಾ ಇದ್ದಂತಹ ವ್ಯಕ್ತಿಗಳು ಕೂಡ ವೃತ್ತಿ ಕಲಾವಿದರಿಗೆ ಸರಿಯಾದ ರೀತಿಯಲ್ಲಿ ಕಲಾವಿದರಾಗಿ ನಿರ್ವಹಣೆಯನ್ನು ಮಾಡ್ತಾ ಇರೋದನ್ನು ನಾವು ನೋಡ್ಬೋದು. ಇವತ್ತು ಕಟೀಲು ಮೇಳದ 6 ಮೇಳಗಳಲ್ಲಿ ಕೂಡ ಭಾಗವಹಿಸುವಂಥ ಕಲಾವಿದರು ಹಗಲು ಬೇರೆ ಬೇರೆ ಕಚೇರಿಗಳಲ್ಲಿ ಕೆಲಸ ಮಾಡಿ ಬೇರೆ ಬೇರೆ ವೃತ್ತಿಯನ್ನು ನಿರ್ವಹಿಸಿ ರಾತ್ರಿ ಯಕ್ಷಗಾನದ ವೇಷಗಾರಿಯನ್ನು ಗಾರಿಕೆಯನ್ನು ಮಾಡುವುದನ್ನು ನಾವು ನೋಡ್ಬೋದು. ಬಹುಶಃ ಹಿಂದೆ ಹಾಗಿರಲಿಲ್ಲ. ಹಿಂದೆ ಹವ್ಯಾಸಿಗಳು ಅಂತ ಹೇಳಿದರೆ ಕೇವಲ ಒಂದು ಸಂಘದ ಪರಿಸರಕ್ಕೆ ಅಷ್ಟೇ ಸೀಮಿತ ಆಗಿದ್ದರು. ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅವರ ಪ್ರತಿಭೆಯನ್ನು ಕಾಣಿಸುವಂಥ ವೇದಿಕೆಗಳು ಅವರಿಗೆ ಸಿಗ್ತಾ ಇರಲಿಲ್ಲ. ಆದರೆ ಇವತ್ತು ವೃತ್ತಿ ಕಲಾವಿದರಿಗೆ ಸಮದಂಡಿಗಳಾಗಿ ಹವ್ಯಾಸಿ ಕಲಾವಿದರು ಕೂಡ ಆ ಮಟ್ಟದ ಪ್ರೌಢಿಮೆಯನ್ನು ತೋರಿಸಿದರೆ ಅವರಿಗೆ ಖಂಡಿತ ದೊಡ್ಡ ದೊಡ್ಡ ವೇದಿಕೆಗಳು ಸಿಗ್ತವೆ. ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ಅವರು ತಮ್ಮ ಪ್ರತಿಭೆಯನ್ನು ತೋರಿಸುವಂಥ ಅವಕಾಶಗಳು ಇವತ್ತು ತುಂಬ ಇದ್ದಾವೆ. ಅದನ್ನು ಸದುಪಯೋಗಪಡಿಸಿಕೊಂಡಿದ್ದಾರೆ ತುಂಬ ಮಂದಿ. ಆದರೆ ಇವತ್ತು ನಮ್ಮ ಈ ಒಂದು ವೇದಿಕೆಯಲ್ಲಿ ತೋರುವಂತಹ ಈ ಹಿರಿಯ ಕಲಾವಿದರ ಎಳವೆಯ ಕಾಲದಲ್ಲಿ ಅಂಥ ಅವಕಾಶಗಳು ಅವರಿಗೆ ಇಲ್ಲದೇ ಇದ್ದರೂ ಕೂಡ ಆ ಹೊತ್ತಿನಲ್ಲಿಯೂ ಕೂಡ ಅವರು ಬಹಳ ನಿಷ್ಠೆಯಿಂದ ಯಕ್ಷಗಾನದ ಸೇವೆಯನ್ನು ಮಾಡಿದ್ದರಿಂದ ಇವತ್ತು ಫೌಂಡೇಶನ್ ಅವರನ್ನು ಗುರುತಿಸಿ ಈ ಕಲಾಗೌರವವನ್ನು ಅವರಿಗೆ ನೀಡ್ತಾ ಇದೆ. ಅವರನ್ನೆಲ್ಲ ನಾವು ಚಪ್ಪಾಳೆ ತಟ್ಟಿ ಅಭಿನಂದಿಸೋಣ. ಪುರಸ್ಕಾರವನ್ನು ಕೂಡ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ನೀಡ್ತಾ ಇದೆ. ಇನ್ನಷ್ಟು ಕಲಾ ಸೇವೆಯನ್ನು ಮಾಡಿ ನಮಗೆಲ್ಲ ಮಾದರಿಯಾಗುವುದಕ್ಕೆ ಅವರಿಗೆ ಅವಕಾಶವನ್ನು ಭಗವಂತ ಕಲ್ಪಿಸಿಕೊಡಲಿ ಅಂತ ನಾವು ಪ್ರಾರ್ಥಿಸ್ತೇನೆ. ನಿಮ್ಮ ಮುಂದೆ 8 ಮಂದಿಗಳಾದ ನಾವುಗಳು ಈ ಯಕ್ಷಗಾನ ಕ್ಷೇತ್ರಕ್ಕೆ ಸಲ್ಲಿಸಿದ ಸೇವೆಯ ಬಗ್ಗೆ ನಮ್ಮನ್ನು ಗುರುತಿಸಿ ಈ ರೀತಿಯಲ್ಲಿ ಸನ್ಮಾನ ಮಾಡಿದ್ದಾರೆ. ಸನ್ಮಾನ ಪಡೆದ ನಾವು ಆ ಬಗ್ಗೆ ಕೃತಜ್ಞತಾಪೂರ್ವಕವಾಗಿ ಮಾತಾಡಬೇಕಾದದ್ದು ಅತಿ ಅಗತ್ಯ. ಆದರೆ ಸಮಯದ ಅಭಾವದಿಂದ ನಮ್ಮ 8 ಮಂದಿಗಳ ಪರವಾಗಿ ನಾನು ಮಾತಾಡಬೇಕು ಅಂತ ನನಗೆ ಸೂಚಿಸಿದರು. ಈ 8 ಮಂದಿಗಳಲ್ಲಿ ನನಗಿಂತ ಹಿರಿಯವರು ಇರಬಹುದು, ಕಿರಿಯವರು ಇರಬಹುದು. ಆದರೆ ಕಲಾ ದೃಷ್ಟಿಯಿಂದ ಇವರೆಲ್ಲ ಶ್ರೇಷ್ಠ ಮಟ್ಟದ ಕಲಾವಿದರು. ಆದರೆ ಕೆಲವರು ಎಲೆಮರೆಯ ಕಾಯಂತೆ ಹಿಂದೆ ಉಳಿದವರು, ಪ್ರಚಾರಕ್ಕೆ ಬಾರದಿದ್ದವರು ಇರಬಹುದು, ಬಂದವರು ಇರಬಹುದು. ಆದರೂ ನಮ್ಮನ್ನೆಲ್ಲ ಗುರುತಿಸಿ ಇಂಥ ದೊಡ್ಡ ಭವ್ಯ ವೇದಿಕೆಗೆ ಕರೆದು ಈ ರೀತಿಯಲ್ಲಿ ಸನ್ಮಾನ ಮಾಡಿದಂಥ ಯಕ್ಷಧ್ರುವ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷರಾದ ಸತೀಶ್ ಶೆಟ್ಟಿ ಅವರಿಗೆ ಹಾಗೂ ಇನ್ನಿತರ ಎಲ್ಲ ಅವರ ಕಾರ್ಯಕರ್ತರಿಗೆ ಹೃತ್ಪೂರ್ವಕವಾಗಿ ನಮ್ಮ 8 ಜನರ ಪರವಾಗಿ ನಾವು ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಆಗಲೇ ಹೇಳಿದರು 2 ನಿಮಿಷ ಮಾತಾಡ್ಬೋದು ಅಂತ. ನನಗೆ ಎಷ್ಟು ಸಮಯ ಆಯಿತು ಅಂತ ಗೊತ್ತಾಗೋದಿಲ್ಲ. 2 ನಿಮಿಷದಲ್ಲಿ ಮಾತಾಡಬೇಕಂದ್ರೆ ಕಷ್ಟ ನಿಜವಾಗಿ. ಆದರೆ ಹೇಳಲೇಬೇಕಾದ 2 ಮಾತನ್ನು ಹೇಳಲೇಬೇಕು ತಾನೆ. ಸತೀಶ್ ಶೆಟ್ಟರು 3 ವರ್ಷಗಳ ಹಿಂದೆ ಈ ಫೌಂಡೇಶನ್ ಸ್ಥಾಪನೆ ಮಾಡಿದರು ಅಂತ ತಿಳಿದು ಬಂದಿದೆ. 3.5 ವರ್ಷಗಳಿಂದ 4 ಕೋಟಿ ಹಣವನ್ನು ಯಕ್ಷಗಾನ ಕಲಾವಿದರ ಬಗ್ಗೆ ವ್ಯಯಿಸಿದ್ದಾರೆ ಎಂಬುದನ್ನು ನಾನು ಕೇಳಿದ್ದೇನೆ. ಸರಕಾರೇತರವಾದ ಒಂದು ಸಂಸ್ಥೆ ಒಂದು ಕಲೆಗಾಗಿ ಇಷ್ಟೊಂದು ಹಣವನ್ನು ವ್ಯಯಿಸಿ ಆ ಕಲಾವಿದರ ಜೀವನವನ್ನು ವಿಸ್ತರಿಸುವುದಕ್ಕಾಗಿ ಪ್ರಯತ್ನ ಪಡುತ್ತಾ ಇರುವುದು ಬಹುಶಃ ಇದು ನಮ್ಮ ಯಕ್ಷಗಾನದ ಬಗ್ಗೆಯೂ ಹೌದು, ಇದೊಂದು ದೊಡ್ಡ ದಾಖಲೆಯೂ ಹೌದು ಅಂತ ನಾನು ತಿಳಿತೇನೆ. ಒಂದು ಕಲೆಗಾಗಿ ಕೋಟಿಗಟ್ಟಲೆ ಹಣವನ್ನು ವ್ಯಯಿಸುವುದು, ಅದು ಕಲಾವಿದರಿಗಾಗಿ ಅವರ ಜೀವನವನ್ನು ಸಂತೃಪ್ತಗೊಳಿಸುವುದಕ್ಕಾಗಿ ಹಗಲಿಡೀ ದುಡಿದು ಶ್ರಮವಹಿಸಿ ಈ ಕೆಲಸ ಮಾಡುತ್ತಿರುವಂಥ ಅವರ ಶ್ರಮ ಎಷ್ಟು ದೊಡ್ಡದು ಅಂತ ನಮ್ಮ ಊಹನೆಗೆ ಸಿಕ್ಕುವುದಿಲ್ಲ. ಏನೇ ಇರಲಿ, ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ. ಅವರಿಗೆ ಶ್ರೀದೇವರು ಆಯುರಾರೋಗ್ಯವನ್ನು ಕೊಡಬೇಕು, ಇನ್ನೂ ಕೂಡ ಹೆಚ್ಚಿನ ಸೇವೆಯನ್ನು ಮಾಡುವಂಥ ಧೈರ್ಯ ಮತ್ತು ಬೆಂಬಲವನ್ನು ಇತರರಿಂದ ಪಡಿಬೇಕು ಅಂತ ಈ ಸಮಯದಲ್ಲಿ ನಾನು ಆಶಿಸ್ತೇನೆ.
ವೇದಿಕೆಯಲ್ಲಿ ಬಹಳ ಗಣ್ಯರು ಕೂತಿದ್ದಾರೆ, ಸ್ವಾಮೀಜಿಯವರು ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೆ ನಾನು ನನ್ನ ತಲೆ ಬಾಗ್ತೇನೆ. ಮಾತ್ರವಲ್ಲ, ಇನ್ನು ಒಂದು ಮಾತನ್ನು ಹೇಳ್ತೇನೆ. ಸತೀಶ್ ಶೆಟ್ಟರು ನನಗೆ ಭಾಳ ಸಣ್ಣವರು, ಪ್ರಾಯದಲ್ಲಿ ಮಾತ್ರ, ವಿದ್ಯುತ್ತಿನಲ್ಲಿ ಅಲ್ಲ. ಒಂದು 8-10 ವರ್ಷಗಳ ಹಿಂದೆ ಮಳೆಗಾಲದಲ್ಲಿ ಒಂದು ಆಟ ನಮ್ಮ ಹತ್ತಿರದ ಹಟ್ಟಿ ಅಂಗಡಿಯಲ್ಲಿ ಆಗಿತ್ತು. ಆಗ ಅವರ ಪರಿಚಯ ನನಗಿಲ್ಲ, ಇವರು ಬಂದಿದ್ದರು. ಇವರಾಗ ಭಾಗವತಿಕೆ ಆರಂಭದಲ್ಲಿದ್ದರು. ಯಾರೋ ಒಬ್ಬರು ನನಗೆ ಪರಿಚಯ ಮಾಡಿಸಿ ಹೇಳಿದರು, ಇದು ಹೊಸ ಪ್ರತಿಭೆ ಮಾಸ್ಟ್ರೆ, ನೀವು ಬೆಳಗಿನ ತನಕ ಇವರ ಪದ್ಯವನ್ನು ಕೇಳಿ ನಮಗೆ ಅಭಿಪ್ರಾಯ ಸೂಚಿಸಬೇಕು ಅಂತ ಹೇಳಿದರು. ನಾನು ಭಾಗವತನಲ್ಲ, ರಾಗಗಳ ಪರಿಚಯ ಇಲ್ಲ, ಪ್ರಸಂಗ ಬರೆದಿದ್ದೇನೆ. ಆದರೂ ನಾನು ಹಳೆಯ ಶೈಲಿ ಪದ್ಯವನ್ನು ತುಂಬ ಕೇಳಿದವನು. ಆ ದಿನ ಅವರ ಪದ್ಯವನ್ನು ಕೇಳಿ ಬಹಳ ಸಂತೋಷ ಆಯಿತು. ಬೆಳಗಿನ ತನಕ ನಿದ್ದೆ ಬಿಟ್ಟು ಅವರ ಪದ್ಯವನ್ನು ಕೇಳಿ. ನಾನು ಸಂಪ್ರದಾಯವನ್ನು ಮೆಚ್ಚುವ, ಆಟ ಇರಲಿ, ಭಾಗವತಿಕೆ ಇರಲಿ, ವೇಷ ಇರಲಿ, ಏನೇ ಇರಲಿ, ನನಗೆ ಹಿಂದಿನ ಹಳೆಯ ಸಂಪ್ರದಾಯವನ್ನು ಯಾರು ಪಾಲಿಸ್ತಾರೋ ಅವ್ರ ಬಗ್ಗೆ ಭಾಳ ಪ್ರೀತಿ, ಭಾಳ ಗೌರವ. ಡಾಕ್ಟರ್ ಶಾಂತಾರಾಮರು ಕುಂದಾಪುರದಲ್ಲಿ ಒಂದು ಹೊಸ ಯೋಜನೆ ಮಾಡಿದರು. ಯಕ್ಷಗಾನ ಪುರಸ್ಕಾರ ಅಂತ, ಸನ್ಮಾನ ಅಲ್ಲ, ಪುರಸ್ಕಾರ ಅಂತ. ಯಾರು ನಮ್ಮ ಸಂಪ್ರದಾಯವನ್ನು ಉಳಿಸುವಂಥ ಕಲಾವಿದರಿದ್ದಾರೆ, ಅದರಲ್ಲಿಯೂ ಯುವಕರಿದ್ದಾರೆ, ಉದಯೋನ್ಮುಖರಿದ್ದಾರೆ, ಅವರಿಗೆ ನಾವು ಪುರಸ್ಕಾರ ಅಂತ ಗೌರವಿಸಬೇಕು ಅಂತ ಹೇಳಿದರು. ಆ ಕಮಿಟಿಗೆ ನನ್ನನ್ನು ಒಬ್ಬ ಸದಸ್ಯನಾಗಿ ಮಾಡಿದರು. ಪ್ರಥಮವಾಗಿ ನನ್ನಲ್ಲಿ ಕೇಳಿದರು, ಇದನ್ನು ಯಾರಿಗೆ ಕೊಡ್ಬೋದು ಅಂತ. ಆಗ ನಾನು ಹೇಳಿದ್ದು, ಇದು ಸತೀಶನಿಗೆ ಕೊಡಬೇಕು ಅಂತ ಆ ಸಭೆಯಲ್ಲಿ ಹೇಳಿದೆ. ಇದು ಸತೀಶ್ ಶೆಟ್ಟರ ಬಗ್ಗೆ ನಾನು ತೋರಿದ ಒಂದು ಗೌರವವೂ ಹೌದು, ಪ್ರೀತಿಯೂ ಹೌದು. ಬೆನ್ನೆಲುಬು. ನಿಮ್ಮ ಸಹಕಾರವನ್ನು ನಾವು ಯಾವತ್ತೂ ಮರೆಯುವುದಿಲ್ಲ. ಮುಂದೆ ಪಟ್ಲಾಶ್ರಯ ಯೋಜನೆಗೆ ನಮಗೆ ವಿಶೇಷ ಸಹಕಾರವನ್ನು ನೀಡುವವರು KD ಶೆಟ್ಟರು. ಸುಂದರಿಯ ಮಂಜಪ್ಪ, ಮನಸ್ಸು ಮಾಡಲಿಕ್ಕೂ ಸಾಕು ಅವರು. ಪೂಜ್ಯ ಒಡಿಯೂರು ಸ್ವಾಮೀಜಿ ಹಾಗೂ ಪುತ್ತಿಗೆ ಸ್ವಾಮೀಜಿಯವರ ಆಶೀರ್ವಾದವನ್ನವರು ಬೇಡ್ತಾರೆ. ಐಕಳ ಹರೀಶ್ ಶೆಟ್ಟರು ಕ್ರೀಡಾ ಕ್ಷೇತ್ರದಿಂದ ಔದ್ಯಮಿಕ ಕ್ಷೇತ್ರಕ್ಕೆ ಬಂದವರು. ನಮ್ಮ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಮುಂಬೈ ಘಟಕದ ಜೊತೆಯಲ್ಲಿ ನಮ್ಮ ಕೇಂದ್ರೀಯ ಸಮಿತಿಗೂ ಕೂಡ ಪ್ರಧಾನ ಸಲಹೆಗಾರರಾಗಿ, ಪ್ರಧಾನ ಸಂಚಾಲಕರಾಗಿ ನಮಗೆ ಸಹಾಯವನ್ನು ಮಾಡುವವರು. ಅವರು ಕ್ರೀಡಾಳು ಮತ್ತು ಕ್ರೀಡಾ ಪ್ರೋತ್ಸಾಹಕ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಒಂದು ಕ್ರೀಡೋತ್ಸವವನ್ನು ಸಂಘಟಿಸಿತು. ಅದರ ಬಹುಮಾನ ವಿತರಣೆಯನ್ನು ಈ ವೇದಿಕೆಯಲ್ಲಿ ಈಗ ಮಾಡ್ತೇವೆ. ಅದರ ಅಧ್ಯಕ್ಷರಾದ ಎಕ್ಕಾರು ಕಟೀಲು ಘಟಕದ ಅಧ್ಯಕ್ಷ ಗಿರೀಶ್ ಶೆಟ್ಟಿ ಹಾಗೂ ಕಾರ್ಯದರ್ಶಿ ಕೃಷ್ಣ ಶೆಟ್ಟಿ ತಾರೆಮಾರ್ ಇವರು ನಿರ್ವಹಿಸ್ತಾರೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮಂಗಳೂರು ಇದರ ವತಿಯಿಂದ ನಡೆದಂತಹ ಯಕ್ಷಧ್ರುವ ಕ್ರೀಡಾಕೂಟದ ಒಂದು ಪ್ರಶಸ್ತಿಯನ್ನು ಕೊಡ್ತಿದೆ. ಯಾಕಂದರೆ ಜಯದುರ್ಗ ಮಂದಾರ್ತಿ ಅವರಿಗೆ ಮಂದಾರ್ತಿ ಹೋಗ್ಲಿಕ್ಕಿರುವುದರಿಂದ ಮಂದಾರ್ತಿ ಅವರು ಎ ಮತ್ತು ಬಿ ತಂಡ ಅತ್ಯುತ್ತಮ ಶಿಸ್ತುಬದ್ಧ ತಂಡವಾಗಿ ಮೂಡಿ ಬಂದಿರುತ್ತದೆ. ಇವರಿಗೆ ಶಾಲು ಮತ್ತು ಸ್ಮರಣಿಕೆ ಎ ಮತ್ತು ಬಿ ತಂಡಕ್ಕೆ ಪ್ರಶಸ್ತಿ ಪತ್ರವನ್ನು ಮಾಡಲಿದ್ದೇವೆ. ಯಾಕಂದರೆ ಇವರು ದೂರದಿಂದ ಬಂದು ಮೊನ್ನೆ ಕ್ರೀಡಾಕೂಟಕ್ಕೂ 6 ಗಂಟೆಗೆ ನಮ್ಮ ಮಂಗಲ ಸ್ಟೇಡಿಯಂನಲ್ಲಿ ಹಾಜರಿದ್ದು ತಮ್ಮ ಶಿಸ್ತುಬದ್ಧವಾಗಿ ತಂಡವನ್ನು ಮುನ್ನಡೆಸಿದ್ದಕ್ಕಾಗಿ ಇವರಿಗೆ ಧನ್ಯವಾದಗಳು. ಮತ್ತು ಯಶಸ್ವಿ ಕ್ರೀಡಾಕೂಟಕ್ಕೆ ಎಲ್ಲರೂ ಸಾಕ್ಷೀಭೂತರಾಗಿದ್ದೀರಾ. ಗಿರೀಶ್ ಎಂ ಶೆಟ್ಟಿ ಕಟೀಲು ನಮ್ಮ ಕ್ರೀಡಾಕೂಟದ ಅಧ್ಯಕ್ಷರು, ಸತೀಶ್ ಶೆಟ್ಟಿ ಪಟ್ಲಗುತ್ತು ಸ್ಥಾಪಕಾಧ್ಯಕ್ಷರು ಯಕ್ಷಧ್ರುವ ಪಟ್ಲ ಫೌಂಡೇಶನ್, ಮತ್ತು ಐಕಲ್ ಹರೀಶ್ ಶೆಟ್ಟಿ ಇವರು ಈ ಪ್ರಶಸ್ತಿಯನ್ನು ನೀಡಬೇಕಾಗಿ ವಿನಂತಿ. ಜಯದುರ್ಗ ಎ ಮತ್ತು ಜಯದುರ್ಗ ಬಿ ತಂಡದ ಕಪ್ತಾನರಿಬ್ಬರು ಗಿರೀಶ್ ಎಂ ಶೆಟ್ಟಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಕ್ರೀಡಾಕೂಟದ ಅಧ್ಯಕ್ಷರು ಮತ್ತು ಸತೀಶ್ ಶೆಟ್ಟಿ ಪಟ್ಲ ಐಕಲ್ ಹರೀಶ್ ಶೆಟ್ಟರು ಕೊಡಬೇಕಾಗಿ ವಿನಂತಿ. ಧನ್ಯವಾದಗಳು. ಮತ್ತೆ ವಿಜೇತ ಭಾರಿ ಶೋಕದ ಕಾರ್ಯಕ್ರಮ ಪಟ್ಲ ಸಂಭ್ರಮದ 4ನೇ ವರ್ಷದ ಈ ಕಾರ್ಯಕ್ರಮಡುಲ್ಲ ನಮ್ಮ ಯಾನ್ ಈ 4 ವರ್ಷಡ್ಲ ಈ ಕಾರ್ಯಕ್ರಮ ಭಾಗವಹಿಸಿದೆ. ಭಾರಿ ಒಂಜಿ ಸಂತೋಷದ ಒಂಜಿ ಕಾರ್ಯಕ್ರಮ. ಇನ್ನು ಎಡ್ಮ ಜನ ನಮ್ಮ ಕಲಾ ಇದರಿಗೆ ಕಲಾ ಜಗತ್ತಿಡು ದ ಒಂಜಿ ಮಲ್ಲ ಮುತ್ತುರತ್ನ ಅನ್ಪನೊಲ್ಲಿ ಒರಿಯರ್ ದೊರಿಯನ್ ತೂನಗ ತನ್ನಂತಾನೆ ನಮನೆ ಅಗಲಿಗೆ ಏತ್ ಗೌರವ ಸಲ್ಲಿಸನಲ್ಲ ಕಮ್ಮಿನ್ಪಿನ ಅಂಚಿನ ಒಂಜಿ
ವ್ಯಕ್ತಿಗಳಿಗೆ ಸನ್ಮಾನ ಅಂಡ್ ಪಟ್ಲ ಸತೀಶ್ ಶೆಟ್ಟರ ನೇತೃತ್ವಡು ಭಾರಿ ಪುರ್ಲುದ ಕಾರ್ಯಕ್ರಮ ಆವೊಂದುಂಡು ಇನ್ನು 34 ಟ್ರಸ್ಟ್ಲೇನು ಮಲ್ತದು ಇನ್ನು ಮಾತ ದೇಶ ವಿದೇಶದ ಜನಗಳೇನು ಒಟ್ಟುಬಾರ್ದು ಈ ಒಂದು ಟ್ರಸ್ಟ್ಗೆ ಇನಿ ಅವು ಭಾರಿ ಮಲ್ಲ ಒಂದು ಶಕ್ತಿ ಅದು ಬುಲೆದಂಡು ಒಂದು ನಿರಂತರ ನಡಪೊಂದು ಪಾಡು ಎಂಗ್ಲು ಮುಂಬೈಗೆ ಘಟ ಕೊಡ್ಲ ಪುರ್ಲುದ ಒಂಜಿ ಸಮಿತಿ ಮಲ್ತದು ಪ್ರತಿ ವರ್ಷದ ಕಾರ್ಯಕ್ರಮ ಮಲ್ತದು ಎಂಗ ರಾಯನಾಥ್ ನೆಕ್ ಸಾಕಾರ ಮಲ್ತೊಂದುಲ್ಲ ನಲ್ಲ ಮಲ್ಪ ಪಂಡದು ಈ ಒಂಜಿ ಟ್ರಸ್ಟ್ ನಿರಂತರ ನಡತೊಂದು ಪಾಡು ಕಲಾವಿದರ್ನ ಕಷ್ಟಗೂ ಸ್ಪಂದನೆ ಮಲ್ಪನಂಚಿನ ಕೆಲಸ ವಾಡು ಪಂಡದು ದೇವರಡ ಕಟ್ಟಿಲ್ದ ಅಮ್ಮಡ ಬೇಡದು ಎನ್ನರಡ್ಡು ಶಬ್ದ ಬಂಧುಗಳೇ, ನಾವು ಪ್ರತಿ ವರ್ಷ ಕೂಡ ಪಟ್ಲ ಸಂಭ್ರಮದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಸತ್ಪಾತ್ರ ಕಲಾವಿದವರಿಗೆ ತಲಾ 50,000 ಒಂದು ಗೌರವಧನ ನೀಡುವ ಕಾರ್ಯಕ್ರಮವನ್ನು ನಿರಂತರವಾಗಿ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಸುಮಾರು 70 ಜನ ಸತ್ಪಾತ್ರ ಕಲಾವಿದವರಿಗೆ ತಲಾ 50,000 ಗೌರವಧನ ವಿತರಣೆಯಾಗಿದೆ. ಈ ವರ್ಷ ವಿಶೇಷವಾಗಿ ಗತ ವರ್ಷದಲ್ಲಿ ವಿಧಿವಶರಾದ ಕುಟುಂಬದ ಕಲಾವಿದರ ಕುಟುಂಬಿಕರಿಗೆ ಈ ಸಲ 11 ಕುಟುಂಬದವರಿಗೆ ಒಂದು ತಲಾ 50,000 ಗೌರವಧನವನ್ನು ನೀಡುವಂಥ ಪರಿಹಾರಧನವನ್ನು ನೀಡುವಂಥ ಕಾರ್ಯಕ್ರಮ. ಸಮಸ್ತ ಬಂಧುಗಳೇ, ಯಕ್ಷಗಾನ ಬಾಣಂಗಳದಲ್ಲಿ ಯಕ್ಷಗಾನ ಕಲಾವಿದರ ಕಣ್ಮಣಿಯಾಗಿ ರೂಪುಗೊಂಡು ಯಕ್ಷ ಬಾಣಂಗಳದಲ್ಲಿ ಯಕ್ಷ ಧ್ರುವವಾಗಿ ಮಿಂಚುತ್ತಿರುವಂತಹ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಆಶಾ ಯೋಜನೆಗಳಲ್ಲಿ ಒಂದು ಅಶಕ್ತ ಕಲಾವಿದರಿಗೆ ನೆರವು. ಪುರುಷೋತ್ತಮಣ್ಣ ಹೇಳಿದ ಹಾಗೆ ಕಳೆದ 3 ವರ್ಷಗಳಿಂದ ಸುಮಾರು 100 ಜನ ಸತ್ಪಾತ್ರ ಕಲಾವಿದರನ್ನು ಅಶಕ್ತ ಕಲಾವಿದರ ನೆಲೆಯಲ್ಲಿ ಗೌರವಿಸಿದ್ದೇವೆ. ಈ ವರ್ಷ ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿ ಅಸ್ತಂಗತರಾದಂತಹ 8 ಜನ ಕಲಾವಿದರು, ಹಾಗೆ ವೃತ್ತಿ ಕಲಾವಿದರು ಓರ್ವರು, ಹಾಗೆ ಹವ್ಯಾಸಿ ಕಲಾವಿದರು ಓರ್ವರು, ಹಾಗೆ ಮಹಿಳಾ ಕಲಾವಿದರು ಓರ್ವರನ್ನು ಈ ವೇದಿಕೆಯಲ್ಲಿ ಗೌರವಿಸಲಿಕ್ಕಿದ್ದೇವೆ. ಮೊದಲಿಗೆ ಯಕ್ಷಗಾನ ರಂಗದ ಚೆಂಡೆಯ ಗಂಡುಗಲಿ ದಿವಂಗತ ಅಡೂರು ಗಣೇಶ್ ರಾವ್ ಅವರಿಗೆ ರೂಪಾಯಿ 50,000 ಮರಣೋತ್ತರ ಗೌರವ ನಿಧಿಯನ್ನು ಅರ್ಪಿಸಲಿಕ್ಕಿದ್ದೇವೆ. ಅವರ ಶ್ರೀಮತಿಯವರಾದಂತಹ ಶ್ರೀಮತಿ ಶೀಲಾ ಪಿ ಜಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಮತ್ತೊಬ್ಬರು ತೆಂಕುತಿಟ್ಟಿನ ಪ್ರಸಿದ್ಧ ಪುಂಡುವೇಷಧಾರಿಗಳಾಗಿ ಮೆರೆದಂತಹ ದಿವಂಗತ ಆನಂದ ಪುರುಷ ಸಜಂಕಿಲ ಇವರ ಪರವಾಗಿ ಅವರ ಸುಪುತ್ರ ಗೋಪಾಲಕೃಷ್ಣ ಜೋಗಿ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನೇಪಥ್ಯ ಕಲಾವಿದರಾಗಿ ಸೇವೆ ಸಲ್ಲಿಸಿ ದಿವಂಗತರಾದಂತಹ ದಿವಂಗತ ದಿನೇಶ್ ಸರಪಾಡಿ ಇವರ ಪರವಾಗಿ ಅವರ ಶ್ರೀಮತಿ ಪ್ರಮೀಳಾರವರು ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ತೆಂಕುತಿಟ್ಟಿನ ಪ್ರಸಿದ್ಧ ಮದ್ಲೆಗಾರರಾಗಿ ಮೆರೆದಂತಹ ದಿವಂಗತ ಪ್ರಭಾಕರ್ ಗೋರೆ ಇವರ ಪರವಾಗಿ ಅವರ ಶ್ರೀಮತಿ ಪ್ರತಿಭಾ ಗೋರೆಯವರು ವೇದಿಕೆಗೆ ಆಗಮಿಸಬೇಕು. ಹಾಗೆ ಬಡಗುತಿಟ್ಟಿನ ಕಲಾವಿದರಾದಂತಹ ದಿವಂಗತ ಚಂದ್ರಹಾಸ್ ಹುಡುಗೋಡು ಇವರ ಪರವಾಗಿ ಅವರ ಶ್ರೀಮತಿ ಕಲಾವತಿ ಚಂದ್ರಹಾಸ್ ನಾಯ್ಕ್ ಇವರು ವೇದಿಕೆಗೆ ಬರಬೇಕು. ದಿವಂಗತ ಶಾಂತರಾಮ್ ಲಕ್ಷ್ಮಣ ಭಂಡಾರಿ ಇವರ ಪರವಾಗಿ ಅವರ ಶ್ರೀಮತಿ ಭಾಗೀರಥಿ ಎಸ್ ಭಂಡಾರಿ ಇವರು ವೇದಿಕೆಗೆ ಆಗಮಿಸಬೇಕು. ಹಾಗೆ ಇನ್ನೋರ್ವ ಬಡಗುತಿಟ್ಟಿನ ಕಲಾವಿದರು ದಿವಂಗತ ಪ್ರಸನ್ನ ಆಚಾರ್ಯ ಹೊನ್ನಾವರ ಇವರ ಪರವಾಗಿ ಅವರ ಶ್ರೀಮತಿ ಲಕ್ಷ್ಮೀ ಸುರೇಶ್ ಆಚಾರಿ ವೇದಿಕೆಗೆ ಬರಬೇಕು. ಸಿಗಂದೂರು ಮೇಳದ ಕಲಾವಿದರಾಗಿ ಸೇವೆ ಸಲ್ಲಿಸಿದ ದಿವಂಗತ ಮಾಧವ ಆಚಾರ್ಯ ಇವರ ಪರವಾಗಿ ಅವರ ಪತ್ನಿ ಕವಿತಾರವರು ವೇದಿಕೆಗೆ ಬರಬೇಕು. ಹಾಗೆ ತೆಂಕುತಿಟ್ಟಿನಲ್ಲಿ ಪ್ರಸಿದ್ಧ ಪುಂಡುವೇಷಧಾರಿಗಳಾಗಿ ಮೆರೆದಂತಹ ವೃತ್ತಿ ಕಲಾವಿದರಾದಂತಹ ಶ್ರೀಯುತ ಮುನ್ಕೂರು ಕೃಷ್ಣ ಶೆಟ್ಟಿ, ನಾವೆಲ್ಲ ಅವರನ್ನು ಪ್ರೀತಿಯಿಂದ ಕರೆಯುವುದು ಮುನ್ಕೂರು ಕುಟ್ಟಿ ಶೆಟ್ಟಿ ಎನ್ನುವುದಾಗಿ, ಅಭಿಮನ್ಯು ಬಬ್ರುವಾಹನ ಇಂತಹ ಭಾರ್ಗವ ಪುಂಡುವೇಷದಲ್ಲಿ ಬಹಳ ಹೆಸರನ್ನು ಗಳಿಸಿದಂತಹ ಮುನ್ಕೂರು ಕೃಷ್ಣ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಹಾಗೆ ಹವ್ಯಾಸಿ ಕಲಾವಿದರಾಗಿ ಕಳೆದ 5 ದಶಕಗಳಿಂದ ಸೇವೆ ಸಲ್ಲಿಸುತ್ತಿರುವಂತಹ ಹಿರಿಯ ಹವ್ಯಾಸಿ ಕಲಾವಿದರಾದಂತಹ ಶ್ರೀಯುತ ಮೂಡಂಬೈಲು ಗೋಪಾಲಕೃಷ್ಣ ಆಚಾರ್ಯ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಹಾಗೆ ಮಹಿಳಾ ಕಲಾವಿದೆಯಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಕುಮಾರಿ ಕಾವ್ಯಶ್ರೀ ಅವರು ಬರುವ 6ನೇ ತಾರೀಕಿನಂದು ಅವರ ಮದುವೆ ಜರಗಲಿಕ್ಕಿದೆ. ನಮ್ಮ ಮಹಿಳಾ ಘಟಕದವರ ಅಪೇಕ್ಷೆಯ ಮೇರೆಗೆ ಪಟ್ಲ ಸತೀಶ್ ಶೆಟ್ಟಿ ಅವರು ಅವರ ಮದುವೆಯ ಖರ್ಚಿಗಾಗಿ ಅಶಕ್ತ ಕಲಾವಿದರ ನೆಲೆಯಲ್ಲಿ ಅವರನ್ನು ಗೌರವಿಸಲಿಕ್ಕಿದ್ದಾರೆ. ಒಂದು ಮಾತಿದೆ, ಈವಂಗೆ ದೇವಂಗೆ ಆವುದಂತರವಯ್ಯ, ದೇವರು ಜಗಕ್ಕೆ ಕೊಡುತ್ತಿಹನು, ಕೈಯಾರೆ ಈವನೇ ದೇವ ಸರ್ವಜ್ಞ ಅಂತ. ದೇವರು ದಾನಿಗಳಿಗೆ ಕೊಟ್ಟಿದ್ದಾರೆ, ದಾನಿಗಳು ಸತೀಶಣ್ಣನಿಗೆ ಕೊಟ್ಟಿದ್ದಾರೆ, ಸತೀಶಣ್ಣ ಸತ್ಪಾತ್ರ ಕಲಾವಿದರಿಗೆ ಅದನ್ನು ಹಂಚುತ್ತಾ ಇದ್ದಾರೆ. 100ಕ್ಕೊಬ್ಬ ವೀರನಾಗಬಹುದು, 1000ಕ್ಕೊಬ್ಬ ಪಂಡಿತನಾಗಬಹುದು, 10,000ಕ್ಕೊಬ್ಬ ವಾಕ್ಯ ವಿಶಾರದನಾಗಬಹುದು, ಆದರೆ ಕೊಡುಗೈಯ ದಾನಿಯೊಬ್ಬ ಜನಿಸುವುದು ತೀರಾ ದುರ್ಲಭ ಎನ್ನುವಂತಹ ಮಾತಿದೆ. ಅಂತಹ ದುರ್ಲಭರಾದಂತಹ ದಾನಿಗಳು ಇಂದಿನ ವೇದಿಕೆಯಲ್ಲಿದ್ದಾರೆ.
ಪಟ್ಲ ಸತೀಶ್ ಶೆಟ್ಟಿ ಅವರ ಕನಸಿನ ಕೂಸಾದಂತಹ ಈ ಪಟ್ಲ ಫೌಂಡೇಶನಿಗೆ ಲಕ್ಷ ಸಂಖ್ಯೆಯ ಅವರ ಅಭಿಮಾನಿಗಳು ಹಾಗೆ ಯಕ್ಷಾಭಿಮಾನಿಗಳು ಗೌರವಧನವನ್ನು ನೀಡಿ ಪ್ರೋತ್ಸಾಹಿಸುತ್ತಾರೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಎನ್ನುವಂತಹ ಮಾತಿನಂತೆ ಸತೀಶ್ ಶೆಟ್ಟರು ಇಂತಹ ಹಿರಿಯ ಕಲಾವಿದರನ್ನು ಗೌರವಿಸ್ತಾ ಇದ್ದಾರೆ. ಶ್ರೀಯುತ ಪ್ರಭಾಕರ್ ಗೋರೆ ಅವರ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಬಡಗುತಿಟ್ಟಿನಲ್ಲಿ ಹಿರಿಯ ಭಾಗವತರಾದ ಸುಬ್ರಹ್ಮಣ್ಯ ದಾರೇಶ್ವರಿಗೆ ಮೊದಲೆಗಾರರು ಯಾರು ಅಂತ ಕೇಳಿದರೆ ದುರ್ಗಪ್ಪ ಗುಡಿಗಾರರು. ಹಾಗೆ ತೆಂಕುತಿಟ್ಟಿನಲ್ಲಿ ಅಮ್ಮಣ್ಣವರಿಗೆ ಮೊದಲೆಗಾರರು ಯಾರು ಅಂತ ಕೇಳಿದರೆ ಶ್ರೀಯುತ ಪ್ರಭಾಕರ್ ಗೋರೆ ಅವರು. ಬಹಳ ದಶಕಗಳ ಕಾಲ ಕರ್ನಾಟಕ ಮೇಳ ಇರ್ಬೋದು ಅಥವಾ ಮಂಗಳದೇವಿ ಮೇಳ ಇರ್ಬೋದು, ಎಡನೀರು ಮೇಳದಲ್ಲಿ ಅಮ್ಮಣ್ಣವರಿಗೆ ಸಾಥಿಯಾಗಿದ್ದವರು. ಅವರನ್ನು ಕೆಲವು ವರ್ಷದ ಬಳಿಕವಾದರೂ ಈ ಸಲ ನಾವು ಗೌರವಿಸ್ತಾ ಇರುವುದು ಯೋಗ ಎನ್ನುವುದಾಗಿ ಭಾವಿಸ್ತಾ ಇದ್ದೇವೆ. ಹಾಗೆ ಅಡೂರು ಗಣೇಶ್ ರಾಯರು ತೆಂಕುತಿಟ್ಟು ಕಂಡಂತಹ ಪ್ರಸಿದ್ಧ ಚೆಂಡೆವಾದಕರು. ತೆಂಕುತಿಟ್ಟಿನ ಗಜಮೇಳಗಳಾದಂತಹ ಶ್ರೀ ಕಟೀಲು ಮೇಳ ಇರ್ಬೋದು, ಧರ್ಮಸ್ಥಳ ಮೇಳದಲ್ಲಿ ಚೆಂಡೆವಾದಕರಾಗಿ ಸೇವೆ ಸಲ್ಲಿಸಿ ಸ್ವಲ್ಪ ಅನಾರೋಗ್ಯದಿಂದ ವಿಧಿವಶರಾಗಿದ್ದಾರೆ. ಅವರ ಆ ಯಕ್ಷಗಾನ ಕಲಾ ಸೇವೆಯನ್ನು ಕೊಂಡಾಡುತ್ತಾ ಇಂದು ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಶ್ರೀಯುತ ಆನಂದ ಪುರುಷ ಸಜಂಕಿಲ ಯಕ್ಷಗಾನ ಕಂಡ ತೆಂಕುತಿಟ್ಟಿನ ಪ್ರಸಿದ್ಧ ಪುಂಡುವೇಷಧಾರಿಗಳು. ಬಹಳ ಗಿರಿಕಿ ಹೊಡೆಯುವ ಯುವಕರು ಈಗ ನಮ್ಮ ತೆಂಕುತಿಟ್ಟಿನಲ್ಲಿದ್ದಾರೆ. ಆ ಕಾಲದಲ್ಲಿ ಯಕ್ಷಗಾನ ರಂಗಕ್ಕೆ ಎಷ್ಟು ಮುಖ್ಯವೋ ಯಕ್ಷಗಾನದ ನೇಪಥ್ಯ ಕಲಾವಿದರು ಕೂಡ ಅಷ್ಟೇ ಮುಖ್ಯ. ಒಂದು ವೇಷ ತಯಾರಾಗಬೇಕಾದ್ರೆ ತೆಕ್ಕೊಳ್ಳುವುದಿದ್ರೆ ಅದರಲ್ಲಿ ನೇಪಥ್ಯ ಕಲಾವಿದರ ಕೊಡುಗೆ ಬಹಳ ಇದೆ. ಇಂದು 11 ಮಂದಿ ಕಲಾವಿದರಿಗೆ ರೂಪಾಯಿ 50,000 ದೊಡ್ಡ ಮೊತ್ತವನ್ನು ನೀಡಿ ಪಟ್ಲ ಫೌಂಡೇಶನ್ ಟ್ರಸ್ಟ್ ಗೌರವಿಸ್ತಾ ಇದೆ. ಇದು ಅಶಕ್ತ ಕಲಾವಿದರ ನೆಲೆಯಲ್ಲಿ 100ರ ಗಡಿ ದಾಟಿದೆ. ಕಳೆದ 4 ವರ್ಷಗಳಿಂದ 100ರ ಗಡಿ ದಾಟಿ 50,000 ರೂಪಾಯಿಯಾಗಿ ಪಟ್ಲ ಫೌಂಡೇಶನ್ ಟ್ರಸ್ಟಿಗೆ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಅಂತಹ ಒಳ್ಳೆಯ ಕೆಲಸ ಮುಂದಕ್ಕೂ ಈ ಪಟ್ಲ ಫೌಂಡೇಶನ್ನಿಂದ ಆಗಲಿ ಎನ್ನುವಂಥ ಆಶಯದೊಂದಿಗೆ ನಮ್ಮ ತೆಂಕುತಿಟ್ಟು ಕಂಡಂತಹ ಮತ್ತೊಬ್ಬ ಪ್ರಸಿದ್ಧ ಪುಂಡುವೇಷಧಾರಿ ಮುಣ್ಕೂರು ಕುಟ್ಟಿಶೆಟ್ಟರು ಇರ್ಬೋದು, ಪರಶುರಾಮ ಇರ್ಬೋದು, ಕುಶಲವರು ಇರ್ಬೋದು, ಇಂತಹ ಒಳ್ಳೆಯ ಪಾತ್ರಗಳನ್ನು ಮಾಡ್ತಾ ಇದ್ದಂತಹ ಕುಟ್ಟಿಶೆಟ್ಟರನ್ನು ಕೂಡ ನಾವು ಈ ಸಮಯದಲ್ಲಿ ಗೌರವಿಸ್ತಾ ಇದ್ದೇವೆ. ತಿಟ್ಟಿನ ಪ್ರಸಿದ್ಧ ಕಲಾವಿದರಾಗಿ ಮೆರೆದಂತಹ ದಿವಂಗತ ಚಂದ್ರಹಾಸ ಹುಡುಗೋಡು, ದಿವಂಗತ ಶಾಂತಾರಾಮ ಲಕ್ಷ್ಮಣ ಭಂಡಾರಿ, ದಿವಂಗತ ಪ್ರಸನ್ನಾಚಾರ್ಯ ಹೊನ್ನಾವರ, ದಿವಂಗತ ಮಾಧವಾಚಾರ್ಯ ಸಿಗಂದೂರು ಮೇಳ ಇವರನ್ನು ಗೌರವಿಸ್ತಾ ಇದ್ದೇವೆ. ಹಾಗೆ ನಾಡಿದ್ದು 6ನೇ ತಾರೀಕು ಹೊಸಮನೆಯರಲ್ಲಿರುವಂತಹ ಕುಮಾರಿ ಕಾವ್ಯಶ್ರೀ ಅವರನ್ನು ಕೂಡ ಇಂದು ಗೌರವಿಸಿದ್ದೇವೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃತ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಯಕ್ಷಗಾನ ಕಲೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಮನ್ನಣೆ ಗುರುತಿಸುವಿಕೆ ಇರತಕ್ಕಂತಹ ಈ ಒಂದು ಕಾರ್ಯಕ್ರಮವನ್ನು ನೋಡಿ ಬಹಳ ಸಂತೋಷವಾಗ್ತಾ ಇದೆ. ಕಲೆಗಳ ಪೈಕಿ ಯಕ್ಷಗಾನ ಜಗತ್ತಿನಲ್ಲೇ ನಂಬರ್ 1 ಕಲೆ, ಪರಿಪೂರ್ಣವಾದಂತಹ ಕಲೆ. ಯಾವ ದೃಷ್ಟಿಯಲ್ಲಿ ನೋಡಿದರೂ ಕೂಡ ಯಕ್ಷಗಾನ ಅತ್ಯಂತ ಪರಿಪೂರ್ಣವಾದದ್ದು. ಯಕ್ಷಗಾನದಲ್ಲಿ ಸಂಗೀತಕ್ಕೆ ಅವಕಾಶ ಇದೆ, ನೃತ್ಯಕ್ಕೆ ಅವಕಾಶ ಇದೆ, ಪಾಂಡಿತ್ಯಕ್ಕೆ ಅವಕಾಶ ಇದೆ, ಅದೇ ರೀತಿ ಹಾಸ್ಯಕ್ಕೆ ಅವಕಾಶ ಇದೆ, ಶಿಕ್ಷಣಕ್ಕೆ ಅವಕಾಶ ಇದೆ, ವೇಷಭೂಷಣಗಳಿಗೆ ಅವಕಾಶ ಇದೆ, ರಾಗ ಸಂಯೋಜನೆಗೆ ಅವಕಾಶ ಇದೆ. ಎಲ್ಲಕ್ಕಿಂತ ಹೆಚ್ಚು ಜೀವನಕ್ಕೆ ಬೇಕಾದಂತಹ ಸಂದೇಶವನ್ನು, ಮಾರ್ಗದರ್ಶನವನ್ನು, ಮೌಲ್ಯಗಳನ್ನು ಕೊಡತಕ್ಕಂತಹ ಅವಕಾಶ ಎಲ್ಲ ಇರತಕ್ಕಂಥ ಒಂದು ಕಲೆ ಎಂದರೆ ಅದು ಯಕ್ಷಗಾನ ಮಾತ್ರ. ಕೇವಲ ಸಂಗೀತದಲ್ಲಿ ಬರೀ ನಾವು ಕೇಳಬಹುದಷ್ಟೇ, ಅಥವಾ ಬೇರೆ ನೃತ್ಯದಲ್ಲಿ ವಾಕ್ಚಾತುರ್ಯಕ್ಕೆ ಅವಕಾಶ ಇಲ್ಲ. ಆದರೆ ಯಕ್ಷಗಾನದಲ್ಲಿ ಪ್ರತಿಯೊಂದಕ್ಕೂ ಅವಕಾಶ ಇದೆ. ವಾಕ್ಚಾತುರ್ಯಕ್ಕೂ ಅವಕಾಶ ಇದೆ, ಕುಣಿತಕ್ಕೂ ಅವಕಾಶ ಇದೆ. ಅವರ ಒಂದು ಪಟುತ್ವ, ದೈಹಿಕ ಪಟುತ್ವ ಎಷ್ಟು ಇದೆ ಎಂಬುದಕ್ಕೂ ಕೂಡ ಒಬ್ಬ ಯಕ್ಷಗಾನ ಕಲಾವಿದ ಎಷ್ಟು ದಿಗಣೆ ಹಾಕ್ತಾನೆ, ಅವನಲ್ಲಿ ಎಷ್ಟು ಶಕ್ತಿ ಇದೆ ಎಂಬುದನ್ನು ನೋಡಬೇಕಾದರೂ ಕೂಡ ಅವಕಾಶ ಇದೆ.
ಸಂಗೀತದಲ್ಲಿ ಅವರು ಎಷ್ಟು ದಿಗಣ ಹಾಕ್ತೇನೆ, ಎಷ್ಟು ದೇಹ ಸಾಮರ್ಥ್ಯ ಇದೆ ಎಂಬುದಕ್ಕೆ ಅವಕಾಶ ಇಲ್ಲ. ಆದರೆ ಯಕ್ಷಗಾನದಲ್ಲಿ ಒಂದೇ ಕಲೆಯಲ್ಲಿ ಮನುಷ್ಯನ ಪರಿಪೂರ್ಣವಾದಂತಹ ವಿಕಾಸಕ್ಕೆ ಬೇಕಾದಂತಹ ಅವಕಾಶ ಇರತಕ್ಕಾಗಿದ್ದು, ಅದರ ಜೊತೆಗೆ ಪ್ರಾಚೀನವಾದಂತಹ ಧಾರ್ಮಿಕ ಸಂದೇಶ ಇದನ್ನು ಪಡೆಯತಕ್ಕಂತಹ ಒಂದು ಅವಕಾಶ ಇರತಕ್ಕದ್ದು ಯಕ್ಷಗಾನ ಕಲೆಗೆ ಮಾತ್ರ. ಆದ್ದರಿಂದ ಜಗತ್ತಿನ ಬೇರೆ ಯಾವ ಕಲೆಯಲ್ಲಿಯೂ ಈ ಅವಕಾಶ ಇಲ್ಲದೆ ಹೋದರಿಂದ ಜಗತ್ತಿನ ಅತ್ಯಂತ ಪರಿಪೂರ್ಣ ಕಲೆ ಅದು ಯಕ್ಷಗಾನ ಕಲೆ ಎಂಬುದಾಗಿ ನಾವು ಗುರುತಿಸಬಹುದು. ಅತ್ಯಂತ ಒಂದು ಮೌಲಿಕವಾದಂತಹ ಕಲೆ. ಈ ಕಲೆಯಿಂದ ಮನೋರಂಜನೆ ಮಾತ್ರ ಅಲ್ಲ, ವ್ಯಕ್ತಿತ್ವ ವಿಕಾಸವೂ ಕೂಡ ಆಗಲಿಕ್ಕೆ ಸಾಧ್ಯ ಇದೆ, ಮಾರ್ಗದರ್ಶನವೂ ಕೂಡ ಸಿಗಲಿಕ್ಕೆ ಸಾಧ್ಯ ಇದೆ. ಅದರ ಜೊತೆಗೆ ಮನಸ್ಸಿಗೆ ಶಾಂತಿಯ ಜೊತೆಗೆ ಪೌರಾಣಿಕ ಯಕ್ಷಗಾನದಿಂದ ಪುಣ್ಯವೂ ಕೂಡ ನಮಗೆ ಸಿಗ್ತದೆ. ಆದ್ದರಿಂದಲೇ ಕಟೀಲು ಮೊದಲಾದ ಕ್ಷೇತ್ರಗಳ ಯಕ್ಷಗಾನವನ್ನು ಹರಕೆಯ ರೂಪದಲ್ಲಿ ಇವತ್ತು ಸಲ್ಲಿಸ್ತಾ ಇರೋದನ್ನು ಕೂಡ ನಾವು ನೋಡ್ಬೋದು. ಆದ್ದರಿಂದ ಸೇವಾ ರೂಪದಲ್ಲಿ ಪುಣ್ಯ ಕಾರ್ಯವಾಗಿಯೂ ಕೂಡ ನಾವು ಪುಣ್ಯ ಸಂಪಾದನೆಗೋಸ್ಕರ ಒಂದು ಮಾಡಬಹುದಾದಂತಹ ಕಲೆ ಎಂದರೆ ಅದು ಯಕ್ಷಗಾನ ಕಲೆ ಮಾತ್ರ. ಅಂತಹ ಒಂದು ಕಲೆಗೆ ಸೂಕ್ತವಾದಂತಹ ಒಂದು ಮನ್ನಣೆ ಗುರುತಿಸುವಿಕೆಯನ್ನು ನಮ್ಮ ಯಕ್ಷಧ್ರುವ ಫೌಂಡೇಶನ್ ಮಾಡಿದ್ದಕ್ಕೆ ನಾವು ಆ ಫೌಂಡೇಶನನ್ನು ಬಹಳ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಇವತ್ತು ಅಂತಹ ಒಂದು ಕಲೆಗೆ ವಿಶೇಷ ಗಮನವನ್ನು ನಮ್ಮ ಸತೀಶ್ ಶೆಟ್ಟಿಯವರು ಜಗತ್ತಿನ ಗಮನವನ್ನು ಆ ಕಡೆಗೆ ತಿರುಗಿಸಿದ್ದಾರೆ. ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಸ್ಟಾರ್ ಅಂತೇಳಿ ನಾವು ಗುರುತಿಸ್ತೇವೆ. ಇವತ್ತು ಯಕ್ಷಗಾನದ ಸ್ಟಾರ್ ಯಾರಂದರೆ ನಮ್ಮ ಸತೀಶ್ ಶೆಟ್ಟಿ ಅಂತೇಳಿ ಹೇಳ್ಬೋದು. ಆದ್ದರಿಂದ ಅಂತಹ ಒಂದು ಮೌಲ್ಯವನ್ನು, ತಾರಾ ಮೌಲ್ಯವನ್ನು ಪಡೆದು ಯಕ್ಷಗಾನದ ಒಂದು ಗರಿಮೆಯನ್ನು, ಹಿರಿಮೆಯನ್ನು ಜಗತ್ತಿನಾದ್ಯಂತ ಇಡೀ ಜಗತ್ತು ಗುರುತಿಸುವ ಹಾಗೆ ಮಾಡಿದಂತಹ ಈ ಯಕ್ಷ ಧ್ರುವ ಫೌಂಡೇಶನ್ನ ರೂವಾರಿಯಾದಂತಹ ನಮ್ಮ ಸತೀಶ್ ಶೆಟ್ಟರನ್ನು ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಅವರ ಈ ಎಳೆಯ ವಯಸ್ಸಿನಲ್ಲಿ ಬಹಳ ದೊಡ್ಡದಾದಂತಹ ಸಾಧನೆಯನ್ನು ಅವರು ಮಾಡಿದ್ದಾರೆ. ಅವರ ಒಂದು ಸಾಧನೆಯನ್ನು ಗುರುತಿಸುವ ಜೊತೆಗೆ ಅವರ ಪಾಲಕರನ್ನು ನಾವು ಅಭಿನಂದಿಸ್ತಾ ಇದ್ದೇವೆ. ಇವತ್ತು ಸಮಾಜದಲ್ಲಿ ಮಕ್ಕಳಿಗೆ ಕೇವಲ ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಎಂಬಂತಹ ಈ ಎರಡೇ ಬೋಧನೆಯನ್ನು ನಾವು ನೀಡ್ತಾ ಇದ್ದು ಹೊರತು ವಿವಿಧವಾದಂತಹ ರಂಗದಲ್ಲಿ ವ್ಯಕ್ತಿತ್ವವನ್ನು ವಿಕಾಸನ ಮಾಡಬೇಕು ಎಂಬಂತಹ ಈ ಬೋಧನೆಯನ್ನು ನಾವು ನೀಡ್ತಾ ಇಲ್ಲ. ಮಕ್ಕಳಲ್ಲಿ ನಾವು ಕೇಳಿದರೆ ನೀನು ಏನಾಗಬೇಕು ಅಂತೇಳಿದ್ದಿ ಅಂತ ಕೇಳಿದರೆ 90% ಮಕ್ಕಳು ಹೇಳೋದು ನಾನು ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ. ಹಿಂದೆ ಒಂದು 10-20 ವರ್ಷಗಳ ಹಿಂದೆ ಮಕ್ಕಳೆಲ್ಲ ವಿವಿಧವಾದ ಪ್ರತಿಕ್ರಿಯೆಗಳನ್ನು ನಾವು ನೋಡ್ತಾ ಇದ್ದೆವು. ನಾನು ಯಕ್ಷಗಾನ ಪಟುವಾಗಬೇಕು, ನಾನು ಪ್ರೊಫೆಸರ್ ಆಗಬೇಕು, ನಾನು ವಕೀಲನಾಗಬೇಕು, ನಾನು ಹಾಗಾಗಬೇಕು, ಹೀಗಾಗಬೇಕು ಅಂತ. ಆದರೆ ಇವತ್ತು ಎಲ್ಲ ಸಮೀಕರಣ ಹಾಗೆ ಪ್ರತಿಯೊಬ್ಬ ಮಗು ಕೂಡ ನಾನು ಡಾಕ್ಟ್ರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ಅದು ಬಿಟ್ಟರೆ ಪೊಲೀಸ್ ಆಗಬೇಕು, ಅದು ಬಿಟ್ಟರೆ ಪೈಲಟ್ ಆಗಬೇಕು. ಇಷ್ಟೇ ಹೊರತು ನಾನೊಬ್ಬ ಕಲಾವಿದನಾಗಬೇಕು, ನಾನೊಬ್ಬ ದೊಡ್ಡ ಪಂಡಿತನಾಗಬೇಕು, ನಾನೊಬ್ಬ ವಿದ್ವಾಂಸನಾಗಬೇಕು, ನಾನೊಬ್ಬ ಜ್ಞಾನಿ ಆಗಬೇಕು, ನಾನೊಬ್ಬ ಸಮಾಜ ಸೇವಕನಾಗಿರಬೇಕು ಎಂಬಂತಹ ಈ ಮೌಲ್ಯಗಳು ಇವತ್ತು ನಶಿಸ್ತಾ ಇರತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ತಮ್ಮ ಮಗನನ್ನು ಯಕ್ಷಕ್ಷೇತ್ರಕ್ಕೆ ಅರ್ಪಣೆ ಮಾಡಿ ಅಂತಹ ಒಂದು ದೊಡ್ಡ ಸಾಧನೆಯನ್ನು ಮಾಡಿದಂತಹ ನಮ್ಮ ಸತೀಶ್ ಪಟ್ಲ ಅವರ ಈ ಪಾಲಕರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ ಇದ್ದೇವೆ. ಮಕ್ಕಳಿಗೆ ನಾವು ಯಾವುದೇ ಒಂದು ಹೇರುವುದಕ್ಕಿಂತ ಅವರಲ್ಲಿ ಸೂಕ್ತವಾದಂತಹ ಪ್ರತಿಭೆ ವಿಕಾಸವಾಗಲಿಕ್ಕೆ ಬೇಕಾದಂತಹ ಅವಕಾಶವನ್ನು ಕಲ್ಪಿಸಿಕೊಡುವುದೇ ತಂದೆ ತಾಯಿಗಳ ಕರ್ತವ್ಯ ಆಗಬೇಕು ಹೊರತು ತಮ್ಮ ಇಷ್ಟ ಏನಿದೆ ಅದನ್ನು ಆಗಬೇಕು ಎಂಬುದಾಗಿ ಈ ರೀತಿಯಾಗಿ ಭಾವಿಸುವುದು ಅದು ಮಕ್ಕಳ ವಿಕಾಸಕ್ಕೆ ಅದು ಮಾರಕವಾಗ್ತದೆ. ಈ ದೃಷ್ಟಿಯಲ್ಲಿ ಸತೀಶ್ ಶೆಟ್ಟಿಯವರಲ್ಲಿ ಇರತಕ್ಕಂತಹ ಒಂದು ಪ್ರತಿಭೆಯನ್ನು ಅರಳಲಿಕ್ಕೆ ಬೇಕಾದಂತಹ ಪ್ರೋತ್ಸಾಹವನ್ನು ಕೊಟ್ಟ ಪಾಲಕರ ಈ ಪ್ರಯತ್ನ ಅದು ಅತ್ಯಂತ ಪ್ರಶಂಸಾರ್ಹ ಎಂಬುದಾಗಿ ನಾವು ಭಾವಿಸ್ತಾ ಇವತ್ತಿನ ಜನಾಂಗಕ್ಕೆ ಅದರ ಗುರುತಿಸುವಿಕೆ ಬಹಳ ಮುಖ್ಯ ಅಂತ ಹೇಳಿ ನಾವು ಗುರುತಿಸ್ತಾ ಇದ್ದೇವೆ. ಇವತ್ತು ಸತೀಶ್ ಶೆಟ್ಟಿಯವರು ತಮ್ಮ ಕಲಾವಂತಿಕೆಯಿಂದ ಹೇಗೆ ದೊಡ್ಡ ಯಕ್ಷರಂಗಕ್ಕೆ ಸೇವೆಯನ್ನು ಕೊಟ್ಟಿದ್ದಾರೋ ಅದಕ್ಕಿಂತಲೂ ದೊಡ್ಡ ಗುಣ ಏನಂದರೆ ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದನ ಗರಿಮೆಯನ್ನು ಗುರುತಿಸುವುದು. ಯಾವುದೇ ಒಂದು ವೃತ್ತಿಯಲ್ಲಿ ಆಗಲಿ ಒಬ್ಬ ವೃತ್ತಿಯವ ಇನ್ನೊಬ್ಬ ತನ್ನದೇ ವೃತ್ತಿಯಲ್ಲಿರ್ತಕ್ಕಂಥ ಇನ್ನೊಬ್ಬನನ್ನು ಗುರುತಿಸಲಿಕ್ಕೆ ರೆಡಿ ಇರುವುದಿಲ್ಲ. ಒಬ್ಬ ಡಾಕ್ಟ್ರು ಏನಾದರೂ ಹೇಳಿದರೆ ಅದರ ಬಗ್ಗೆ ಇನ್ನೊಬ್ಬ ಡಾಕ್ಟ್ರ್ ಹತ್ರ ಹೇಳಿದರೆ
ಅವ್ರಿಗೇನು ಸರಿ ಗೊತ್ತಿಲ್ಲ, ಹೀಗೆ ಮಾಡಿ ಅಂತೇಳಿ ಹೇಳ್ತಾರೆ. ಒಬ್ಬ ವಕೀಲರ ಹತ್ರ ಹೋಗಿ ನಾವು ಈ ತರಹ ಕೇಳಿದರೆ, ಇನ್ನೊಬ್ಬರ ಹತ್ರ ಅದೇ ವಿಷಯವನ್ನು ಕೇಳಿದರೆ ಇಲ್ಲ ಅವರು ಹೇಳಿದ್ದು ಸರಿಯಲ್ಲ ಅಂತೇಳಿ ಹೇಳ್ತಾರೆ. ಹೀಗೆ ಸಾಮಾನ್ಯವಾಗಿ ಒಂದು ವೃತ್ತಿಯಲ್ಲಿ ಇರತಕ್ಕವರು ಅದೇ ವೃತ್ತಿಯಲ್ಲಿ ಇರತಕ್ಕಂಥ ಇನ್ನೊಬ್ಬನನ್ನು ಗುರುತಿಸಲಿಕ್ಕೆ ಅವರು ತಯಾರಿಲ್ಲ. ಇನ್ನೊಬ್ಬನ ಮಹತ್ವವನ್ನು, ಗರಿಮೆಯನ್ನು ಗುರುತಿಸಲಿಕ್ಕೆ ಅವರು ಯಾವಾಗಲೂ ಸಿದ್ಧ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದನ ಕಲಾವಂತಿಕೆಯನ್ನು ಅವರು ಗುರುತಿಸ್ತಾರೆ ಹೇಳಿದರೆ ಅವರು ನಿಜವಾದ ಕಲಾವಿದ ಅಂತ ಹೇಳಿ ನಾವು ಭಾವಿಸಬೇಕು. ನಾವು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇವೆ, ನಾವು ಯಾವುದು ಏನಾಗಿದ್ದೇವೆಯೋ ಅದನ್ನು ನಾವು ಮನಪೂರ್ವಕವಾಗಿ ಆಗಿದ್ದರೆ ಮಾತ್ರ ಅದಕ್ಕೆ ಫಲ. ಅನೇಕ ಸಂದರ್ಭದಲ್ಲಿ ನಾನು ಅನೇಕ ಪುರೋಹಿತರಿಗೆ ಹೇಳಿದ್ದುಂಟು, ದೇವರು ಯಾರು ಮಾಡಿದ ಹೋಮವನ್ನು ಸ್ವೀಕಾರ ಮಾಡ್ತಾನೆಂದರೆ, ಯಾವ ಪುರೋಹಿತರು ತನ್ನ ಮಗನೂ ಪುರೋಹಿತನಾಗಬೇಕು ಅಂತ ಹೇಳಿ ಬಯಸಿಕೊಂಡು ದೇವರಿಗೆ ಪೂಜೆ ಮಾಡ್ತಾನೋ ಆ ಪೂಜೆಯನ್ನು ದೇವರು ವಿಶೇಷವಾಗಿ ತಗೊಳ್ತಾನೆ. ಯಾವ ಪುರೋಹಿತರು ನನ್ನ ಮಗ ಹೀಗೆ ಆಗೋದೇ ಬೇಡ, ಆಗಲೇಬಾರದು ಅಂತೇಳಿ ಎಣಿಸ್ತಾರೋ ಅವರ ಪೂಜೆಯನ್ನು ದೇವರು ಸ್ವೀಕರಿಸುವುದಿಲ್ಲ. ಹಾಗೆಯೇ ನಾವು ಏನಾಗಿದ್ದೀವೋ ಅದರಲ್ಲಿ ಮನಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ನಾವು ಆ ವೃತ್ತಿಯನ್ನು ನಡೆಸಿದರೆ ಅದು ಪರಿಪೂರ್ಣವಾಗಲಿಕ್ಕೆ ಸಾಧ್ಯ. ಇವತ್ತು ಸತೀಶ್ ಶೆಟ್ಟರು ಅವರು ಒಬ್ಬ ಶ್ರೇಷ್ಠ ಕಲಾವಿದರಾಗಿದ್ದುಕೊಂಡು ತನ್ನ ಒಂದು ಸಹ ಕಲಾವಿದರನ್ನು ಗುರುತಿಸಿ ಅವರೇನು ಗೌರವಿಸ್ತಾ ಇದ್ದಾರೆ. ಗುಣ ಇರತಕ್ಕದ್ದು ಎಷ್ಟು ಮುಖ್ಯವೋ ಹಾಗೆ ಗುಣವನ್ನು ಗುರುತಿಸುವುದು ಕೂಡ ಅಷ್ಟೇ ಮುಖ್ಯ. ಅದು ಅವರ ದೊಡ್ಡ ಗುಣ ಎಂಬುದಾಗಿ ನಾವು ಗುರುತಿಸ್ತಾ, ಅಂತಹ ಸತೀಶ್ ಶೆಟ್ಟರ ಮುಖಾಂತರ ಈ ಯಕ್ಷ ರಂಗ, ಈ ಯಕ್ಷ ಕಲಾಕ್ಷೇತ್ರ ಅದು ಇನ್ನಷ್ಟು ಸಂಪದ್ಭರಿತವಾಗಲಿ, ಇನ್ನಷ್ಟು ಅದು ಊರ್ಜಿತವಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಜಗತ್ತಿನಾದ್ಯಂತ ಅವರು ಯಕ್ಷಗಾನದ ಬಗ್ಗೆ ಗಮನವನ್ನು ಸೆಳೆದು ಅದರ ಬಗ್ಗೆ ಇನ್ನಷ್ಟು ಅಭಿಮಾನವನ್ನು ಮೂಡಿಸಿದ್ದಾರೆ. ಮುಖ್ಯವಾಗಿ ನಮ್ಮ ಅಮೇರಿಕದ 7 ಮಠಗಳಲ್ಲಿಯೂ ಕೂಡ ಅವರು ಆಗಾಗ್ಗೆ ಆಗಮಿಸಿ ಯಕ್ಷ ಒಂದು ಸೇವೆಯನ್ನು ಗುರುತಿಸಿದ್ದನ್ನು ನಾವು ಅವರ ಈ ಕಲಾ ಒಂದು ಪ್ರಭಾವವನ್ನು ಅನೇಕ ಬಾರಿ ಗುರುತಿಸಿದ್ದೇವೆ. ಹೋದ ವರ್ಷ ತಾನೇ ನಮ್ಮ ಹ್ಯೂಸ್ಟನ್ ಮಠದಲ್ಲಿ ಬಹಿರಂಗವಾಗಿ ಬಯಲಾಟವನ್ನು, ಹಳೆಯ ಕಾಲದಲ್ಲಿ ಹೇಗೆ ದೊಂದಿ ದೀಪವನ್ನು ಇಟ್ಟು ಹಳೆಯ ಕಾಲದ ರೀತಿಯಲ್ಲಿ ಯಕ್ಷಗಾನವನ್ನು ಮಾಡಿದ್ದನ್ನು ಇವತ್ತಿಗೂ ಕೂಡ ಹ್ಯೂಸ್ಟನ್ನ ಅನೇಕ ಜನರು, ನಮ್ಮ ಕನ್ನಡದವರಾಗದೇ ಇದ್ದವರು ಕೂಡ ಅದನ್ನು ಆಸ್ವಾದಿಸಿ ಎಂತಹ ಒಂದು ಶ್ರೀಮಂತವಾದಂಥ ಕಲೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬರೀ ಬಯಲಿನಲ್ಲಿ ಪೊಲೀಸರ ಪರ್ಮಿಷನ್ ತಗೊಂಡು ಅದೇ ರೀತಿ ಹಳೆಯ ಕಾಲದ ಚಾ ಎಲ್ಲ ಕೊಟ್ಟು ಮಧ್ಯದಲ್ಲಿ ಅದೇ ರೀತಿ ದೊಂದಿಯನ್ನು ಇಟ್ಟು ಆ ಒಂದು ಯಕ್ಷಗಾನದ ಇಂಪ್ಯಾಕ್ಟ್ ಏನಿದೆ, ಪ್ರಭಾವ ಏನಿದೆ, ಅದು ಎಲ್ಲರನ್ನು ಕೂಡ ಮಂತ್ರಮುಗ್ಧರನ್ನಾಗಿ ಮಾಡಿದೆ. ಅಂತಹ ಒಂದು ವಿಶೇಷವಾದಂತಹ ಒಂದು ಕಲಾ ಸೇವೆಯನ್ನು ಇಡೀ ಜಗತ್ತಿನಾದ್ಯಂತ ಅವರು ಮಾಡ್ತಾ ಇದ್ದಾರೆ. ಇದೇ ರೀತಿ ಇದೇ ತಿಂಗಳಿನ 29ನೇ ತಾರೀಕಿಗೆ ನಮ್ಮ ನ್ಯೂ ಜರ್ಸಿ ಮಠದಲ್ಲಿ ಕೂಡ ಯಕ್ಷಧ್ರುವ ಒಂದು ಟ್ರಸ್ಟಿನ ಒಂದು ಶಾಖವನ್ನು ಕೂಡ ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ. ಅಮೇರಿಕಾದ್ಯಂತ ಬೇರೆ ದೇಶಗಳಲ್ಲಿಯೂ ಕೂಡ ನಮ್ಮ ಶಾಖೆಗಳಲ್ಲಿದ್ದಲ್ಲಿ ಅವರು ಯಕ್ಷಕಾಲ ಒಂದು ಸೇವೆಯನ್ನು ಮಾಡಿದ್ದನ್ನು ಜನ ಎಷ್ಟು ಗುರುತಿಸಿದ್ದಾರೆ ಎಂಬುದನ್ನು ನಾವು ಗುರುತಿಸಿದ್ದೇವೆ. ಅಂತಹ ಒಂದು ವಿಶೇಷವಾದಂತಹ ಐತಿಹಾಸಿಕವಾದಂತಹ ಒಂದು ಯಕ್ಷ ಸೇವೆಯನ್ನು ಮಾಡಿದಂತಹ ಸತೀಶ್ ಶೆಟ್ಟರಿಗೆ, ಅದೇ ರೀತಿ ಅವರ ಎಲ್ಲ ಬಳಗದವರಿಗೆ, ಈ ಯಕ್ಷ ಫೌಂಡೇಶನ್ ಎಲ್ಲ ಪದಾಧಿಕಾರಿಗಳಿಗೆ ನಾವು ವಿಶೇಷವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತಾ, ಅವರು ಬರೀ ಕಲಾವಿದರು ಮಾತ್ರ ಅಲ್ಲ, ಅದರ ಜೊತೆಗೆ ದೊಡ್ಡ ಆರ್ಗನೈಸರು ಕೂಡ ಹೌದು. ಇಂತಹ ಒಂದು ಕಾರ್ಯಕ್ರಮಗಳನ್ನು, ಇಂತಹ ಒಂದು ಸಂಘವನ್ನು, ಸಂಘಟನೆಯನ್ನು ಮಾಡಿ ಇವತ್ತು ಇಷ್ಟು ದೊಡ್ಡ ಬೃಹತ್ ಪ್ರಮಾಣದಲ್ಲಿ ಯಕ್ಷಗಾನ ಈ ಕಲೆಗೆ ಮನ್ನಣೆಯನ್ನು ದೊರಕಿಸುವ ರೀತಿಯಲ್ಲಿ ಅವರ ಸಂಘಟನಾ ಚಾತುರ್ಯವನ್ನು ಕೂಡ ನಾವು ಗುರುತಿಸಿದ್ದು, ಭಗವಂತ ಅವರಿಂದ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸಂಘಟನೆಯನ್ನು ಮಾಡಿಸಿ ಯಕ್ಷರಂಗಕ್ಕೆ ಅವರಿಂದ ವಿಶೇಷ ಸೇವೆ ಸಲ್ಲಿಸುವ ಹಾಗೆ ಅನುಗ್ರಹಿಸಲಿ. ಎಲ್ಲರೂ ಜೋರಾದ ಕೈ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಬೇಕು. ಪ್ರಾರಂಭದಲ್ಲೇ ಈಗ ಡಾಕ್ಟರ್ ಜೋಶಿ ಅವರ ಅಭಿನಂದನಾ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ಪ್ರೊಫೆಸರ್ ML ಸಾಮಗರ್ ಅವರು. ಪ್ರಭಾಕರ ಜೋಶಿಯವರನ್ನು ಈ ಪಟ್ಲ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಕ್ಕಾಗಿ ಪಟ್ಲರನ್ನು, ಅವರ ಯಕ್ಷಧ್ರುವ ಪಟ್ಲ ಫೌಂಡೇಶನನ್ನು ನಾನು ಹಾರ್ದಿಕವಾಗಿ ಮೊದಲಿಗೆ ಅಭಿನಂದಿಸ್ತೇನೆ. ಡಾಕ್ಟರ್ ಜೋಶಿಯವರ ಬಗ್ಗೆ ಏನು ಹೇಳುವುದಪ್ಪ, ವಿಶ್ವವ್ಯಾಪಿ ಗಣೇಶ ಅಂತ ನಾವು ಮಾತು ಕೇಳಿದ್ದೇವೆ. ಯಕ್ಷಗಾನದ ವಿಶ್ವದಲ್ಲಿ ವಿಶ್ವವ್ಯಾಪಿ ಗಣೇಶ ಅಂದರೆ ಪ್ರಭಾಕರ ಜೋಶಿಯವರು.
ಯಾವ ಸೆಮಿನಾರ್ ಆಗಲಿ, ಯಾವ ತಾಳಮದ್ದಲಾಗಲಿ, ಎಲ್ಲಿ ಆಗಲಿ, ಅದು ಹಳ್ಳಿ ಇರ್ಬೋದು, ಡೆಲ್ಲಿ ಇರ್ಬೋದು, ಯಾವುದೇ ಮೂಲೆ ಇರ್ಬೋದು, ಯಕ್ಷಗಾನದ ಆಡಂಬಲ ಅಥವಾ ಅದು ನಡೆಯುವಂಥ ಪ್ರದೇಶ ಅಂತಾದರೆ ಜೋಶಿಯವರು ಇದ್ದೇ ಇರ್ತಾರೆ. ಪರಮ ಪೂಜ್ಯ ಪೇಜಾರ ಸ್ವಾಮೀಜಿಯವರು ಬೆಳಿಗ್ಗೆ ಡೆಲ್ಲಿಯಲ್ಲಿ ಇರ್ತಾರೆ, ಸಾಯಂಕಾಲ ಉಡುಪಿಗೆ ಬರ್ತಾರೆ, ಮತ್ತು ಪುನಃ ಬೊಂಬಾಯಿಗೆ ಹೋಗ್ತಾರೆ. ಹಾಗೆ ಜೋಶಿಯವರು ಕೂಡ ಸದಾ ಸಂಚಾರ ಮಾಡುತ್ತಾ ಯಕ್ಷಗಾನಕ್ಕೆ ಕೊಟ್ಟಂಥ ಸೇವೆಗೆ ಅದು ಅನನ್ಯವಾದಂಥ ಸೇವೆ ಅಂತ ಹೇಳಿದೆ ಮತ್ತೆ ಯಾವ ಶಬ್ದವೂ ಇಲ್ಲ. ಅವರಿಗೊಂದು ಕ್ಯಾರಿಸ್ಮ್ಯಾಟಿಕ್ ಆದಂಥ ಒಂದು ವ್ಯಕ್ತಿತ್ವ ಇದೆ, ವಿಶಿಷ್ಟವಾದಂಥ ಆಕರ್ಷಕ ವ್ಯಕ್ತಿತ್ವ. ನಾನು ಬಾಹ್ಯ ನಮ್ಮ ಮಾಂಸಾಕ್ಷಿಗಳಿಗೆ ಸಿಗುವ ಅವರ ರೂಪವನ್ನು ಕಂಡು ಹೇಳಿದ್ದಲ್ಲ. ಎಲ್ಲಿ ಆಗಲಿ, ಯಾವುದೇ ಸಭೆ ಆಗಲಿ, ಅದು ಯಕ್ಷಗಾನ ಆಗಲಿ ಅಥವಾ ವಿಚಾರ ಸಂಕಿರಣ ಆಗಲಿ, ಸಾಹಿತ್ಯಿಕ ಸಭೆ ಆದರೂ ಕೂಡ ಜೋಶಿಯವರು ಬಂದು ಕಡೆ ಅದೇ ಬತ್ತೇರು ಜೋಶಿ ಯಾರೇ ಪ್ರಭಾಕರ ಜೋಶಿ ಅಂತೇಳಿ ಒಮ್ಮೆ ಎಲ್ಲರ ಗಮನವನ್ನು ಸೆಳೆಯುವಂಥ ವಿಶಿಷ್ಟ ಅದ್ಭುತ ಶಕ್ತಿ ಅವರಲ್ಲಿದೆ. ಅತ್ಯಂತ ಪಕ್ವತೆಯ ಪರಾಕಾಷ್ಠಕ್ಕೆ ಸೇರಿದಂಥ ಒಂದು ಸಮಯದಲ್ಲಿ ಅವರಿಗೆ ಸಮುಚಿತವಾಗಿ ಉತ್ತಮವಾದಂಥ ಪ್ರಶಸ್ತಿ ಸಂದಿದೆ. ಎಳೆ ವಯಸ್ಸಿನಲ್ಲೇ ಪ್ರಶಸ್ತಿ ಬೇಕು ಅಂತ ಹಪಹಪಿಸುವ ಒಂದು ವರ್ಗ ಇರಬಹುದು, ಹಾಗಲ್ಲ. ಚೆನ್ನಾಗಿ ಬದುಕಿನಲ್ಲಿ ಪಕ್ವತೆಯನ್ನು ಹೊಂದಿ ಮಹತ್ತರವಾದಂಥ ಸಾಧನೆಗಳನ್ನೆಲ್ಲ ಮಾಡಿ ಆ ಸಾಧನೆಗಳೆಲ್ಲ ಜನರಿಂದ ಗುರುತಿಸಲ್ಪಟ್ಟ ಬಳಿಕ ಅವರಿಗೆ ವೇದಿಕೆಯಲ್ಲಿ ಸಿಗುವ ಸನ್ಮಾನ ಉಂಟಲ್ಲ, ಇದು ಸನ್ಮಾನಕ್ಕೂ ಸನ್ಮಾನ ಮಾಡಿದ ಹಾಗೆ. ಕೆಲವರು ಕೇಳ್ಬೋದು, ಹೌದಾ ಜೋಶಿ ಅವರಿಗೆ ಇನ್ನೂ ಇಷ್ಟು ಸನ್ಮಾನ ಆಗಲಿಲ್ಲ ಮರ್ಯಾರೆ, ಸನ್ಮಾನ ಮಾಡಲಿ ಅಂತ. ಆ ಮಾತು ಬರಬೇಕಿದ್ದರೆ ಜನಮಾನಸದಲ್ಲಿರುವಂಥ ನಂಬಿಕೆಯನ್ನು ಅವರು ಖಂಡಿತವಾಗಿ ಪೂರೈಸಿದ್ದಾರೆ. ಅಂದರೆ ಅವರಿಗೆ ಸನ್ಮಾನ ಆಗಬೇಕೆನ್ನುವುದು ಎಲ್ಲರ ನಿರೀಕ್ಷೆ. ಆ ನಿರೀಕ್ಷೆಗೆ ಸರಿಯಾಗಿ ಲೆಕ್ಕ ಮಾಡಿದರೆ ಸುಮಾರು 70ಕ್ಕಿಂತ ಹೆಚ್ಚು ಅಭಿನಂದನೆಯೋ ಸನ್ಮಾನವೋ ಪುರಸ್ಕಾರಗಳು ಪ್ರಶಸ್ತಿಗಳು ಅವರಿಗೆ ಸಂದಿವೆ. ಅವರ ಅಧ್ಯಯನದ ಹರಹು ವಿಶಾಲತೆ ಅದು ಸುಲಭದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ವಿಮರ್ಶಕ ಅಂತ ಹೇಳ್ತಾರೆ, ಸಾಹಿತಿಯೂ ಹೌದು, ಚಿಂತಕನೂ ಹೌದು, ಆಮೇಲೆ ಕ್ರಿಕೆಟ್ನ ಬಗ್ಗೆ ಮಾತಾಡ್ತಾರೆ, ಬೇಕಿದ್ದರೆ ಸಂಶೋಧಕರಾಗಿರ್ತಾರೆ, ನಿಘಂಟುಕಾರನೂ ಹೌದು, ಯಾವುದು ಅಲ್ಲ ಎಲ್ಲವೂ ಆಗಿದ್ದಾರೆ ಯಕ್ಷಗಾನದ ವಿಷಯದಲ್ಲಿ. ಒಂದೇ ಒಂದು ಮಾತು ಹೇಳ್ಬೋದು ಅಂತಾದರೆ, ಯಕ್ಷಗಾನದ ಇತಿಹಾಸ ಅದರ ಬೆಳವಣಿಗೆಯನ್ನು ಕಾಡುವಾಗ ಡಾಕ್ಟರ್ ಶಿವರಾಮ ಕಾರಂತರ ಹೆಸರನ್ನು ನಾವು ಗಟ್ಟಿಯಾಗಿ ಹೇಳ್ತಾರೆ. ಅವರು ಯಕ್ಷಗಾನದ ಇತಿಹಾಸದ ಪುನರುತ್ಥಾನದ ಕಾಲದಲ್ಲಿ ಒಂದು ಗಟ್ಟಿಯಾದಂಥ ಕೆಲಸವನ್ನು ಮಾಡಿ ಯಕ್ಷಗಾನಕ್ಕೆ ಕೊಡುಗೆಯನ್ನು ಕೊಟ್ಟವರು. ಅವರಿಗಿಂತ ಸ್ವಲ್ಪ ಭಿನ್ನವಾಗಿ, ಅವರಿಗಿಂತಲೂ ಹೆಚ್ಚಾಗಿ ಈ ಕ್ಷೇತ್ರದ ಒಳಗೆ ಇದ್ದು ಅದರ ಸರ್ವ ಅನುಭವವನ್ನು ಹೊಂದಿ ಯಕ್ಷಗಾನದ ಬಗ್ಗೆ ಅಷ್ಟು ಬರೆದಿದ್ದಾರೆ ಜೋಶಿಯವರು. ಆದ್ದರಿಂದ ಕಾರಂತರ ಬಗ್ಗೆ ನನಗೆ ಮತ್ತೆ ಮತ್ತೆ ನೆನಪಿಗೆ ಬರುವುದು ಜೋಶಿಯವರ ಹೆಸರು. ಸಣ್ಣ ಸಣ್ಣ ಮಾತುಗಳಲ್ಲಿ ಎಷ್ಟು ಹೇಳಬೇಕೋ ಅಷ್ಟೇ ಆಳತವಾಗಿ ಹೇಳುವಂಥ ಅದ್ಭುತವಾದಂಥ ಕಲೆಗಾರಿಕೆ ಅವರಿಗಿದೆ. ಸಾಹಿತಿಗಳಲ್ಲಿ HSK ಅಂತ ಇದ್ದಾರೆ, ಅವರು ಸುಧಾ ಪತ್ರಿಕೆಯಲ್ಲೆಲ್ಲ ಮೊದಲು ಬರೀತಾ ಇದ್ದರು. ಅವರದ್ದು ಭಾಳ ಕ್ರಿಸ್ಪ್ ಆದಂಥ ಸಣ್ಣ ಸಣ್ಣ ವಾಕ್ಯಗಳು, ಜೋಶಿಯವರದ್ದು ಹಾಗೆ. ಹಾಗಾಗಿ ಕಾರಂತರ ಬಗ್ಗೆ ಮತ್ತೊಂದು ಮಾತಿದೆ, ಆಡು ಮುಟ್ಟದ ಸೊಪ್ಪಿಲ್ಲ, ಕಾರಂತರು ಕೈಯಾಡಿಸಿದಂಥ ಕ್ಷೇತ್ರ ಇಲ್ಲ ಅಂತ ಹೇಳಿಕೊಂಡು. ಕಾರಂತರು ಕಾದಂಬರಿಕಾರರಾಗಿರ್ಬೋದು, ಆ ಕ್ಷೇತ್ರದಲ್ಲಿ ಜೋಶಿ ಇಲ್ಲದಿರಬಹುದು. ಆದರೆ ಜೋಶಿಯವರು ಹಾಗೆ ಹೇಳದ ವಿಷಯ ಇಲ್ಲ, ಕೈಯಾಡಿಸಿದಂಥ ಕ್ಷೇತ್ರ ಇಲ್ಲ, ಬರೆಯದ ಸಂಗತಿಗಳೂ ಇಲ್ಲ. ವಂದಿಸ್ತಾ ಇದ್ದೇನೆ. ಈ ಸನ್ಮಾನಕ್ಕೆ ನೀವು ಎಲ್ಲ ರೀತಿಯಲ್ಲೂ ಅರ್ಹರೇ ಇದ್ದೀರಿ. ಇನ್ನು ಒಂದೇ ಒಂದು ಮಾತು, ಯಕ್ಷಗಾನ ವಲಯದ ಒಂದು ಉದಾಹರಣೆ ಹೇಳಿದರೆ, ಶೇಣಿಯವರ ಬಗ್ಗೆ ಒಂದು ಮಾತು ಹೇಳ್ತಿದ್ರು. ಎಷ್ಟು ಮಾತಾಡ್ತಾರೆ ಮಾರ್ಯಾರ, ಎಷ್ಟು ಮಾತಾಡ್ತಾರೆ ಅಂತ ಹೇಳಿ. ಅಂದರೆ ಅವರು ರಂಗಸ್ಥಳದಲ್ಲಿಯೂ ಅಷ್ಟೇ ಮಾತಾಡ್ತಿದ್ರು, ರಂಗಸ್ಥಳದಿಂದ ಹೊರಗೆ ಬಂದರೆ ಮತ್ತೆ ರಾತ್ರಿ ಇಡಿಯಾಗಲೇ ಮರುದಿವಸ ಹಗಲಾದರು ಮಾತಾಡುತ್ತಾ ಇದ್ದರು. ಮನುಕುಲದ ಮಾತುಗಾರ ಅಂತೇಳಿ ಚೋಮ್ಸ್ಕೆ ಬಗ್ಗೆ ಅವರು ಪುಸ್ತಕ ಬರೆದಿದ್ದಾರೆ, ಅದು ಬೇರೆ ಅರ್ಥ ಇರಬಹುದು. ಆದರೆ ನಿಮಗೆ ಇಲ್ಲಿಂದ ಬೊಂಬಾಯಿವರೆಗೆ ಕಾರಿನಲ್ಲಿ ಹೋಗಬೇಕು ಅಂತಾದರೆ ಟೈಮ್ ಪಾಸ್ ಮಾಡೋದು ಹೇಗೆ ಅಂತ ಯೋಚನೆ ಬಂದರೆ ಪ್ರಭಾಕರ ಜೋಶಿಯವರನ್ನು ಜೊತೆಗಿರಿಸಿಕೊಳ್ಳಿ. ಒಳ್ಳೆ ವಿಷಯ ಸಿಗುತ್ತದೆ, ನಿಮಗೆ ಆಶ್ಚರ್ಯವಾಗುತ್ತದೆ ಎಂಥ ಅದ್ಭುತವಾದಂಥ ಬೇರೆ ಬೇರೆ ಮುಖಗಳಲ್ಲಿ ಅವರ ಚಿಂತನೆ ಹರಿದು ಬರ್ತದೆ ಅಂತ ಹೇಳಿಕೊಂಡು, ಯಾರಿಗೂ ಬೇಸರವಾಗದ ರೀತಿಯಲ್ಲಿ ವಿನೋದದ ಲೇಪವನ್ನು ಬೆರೆಸಿಕೊಂಡು ಒಂದಿಷ್ಟು ಬೋರ್ ಆಗದ ಹಾಗೆ ಮಾತಾಡುವಂಥ ಅದ್ಭುತವಾದಂಥ ಒಂದು ವಾಗ್ಮಿತೆ. ಇದು ಖುಷಿ ಹರದಾಸ್ ಭಟ್ರೆ ಪ್ರಯೋಗ ಮಾಡಿದ್ದಾರೆ, ವಾಗ್ಮಿ ಇವರು ಅಂತ ಹೇಳ್ಕೊಂಡು. ಆ ಒಂದು ಅದ್ಭುತ ವಾಗ್ಮಿತೆ ಪ್ರಭಾಕರ ಜೋಶಿಯವರಲ್ಲಿದೆ. ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು.
ಚತುರ್ಥ ವರ್ಷದ ಯಕ್ಷಧ್ರುವ ಪಟ್ಲ ಸಂಭ್ರಮ 2019 ಸಂಸ್ಕಾರ ಭಾರತೀಯ ಭಾಗ್ಯ ಬೃಂದಾವನ ಚಿಂತನ ಚೇತನ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಇವರಿಗೆ ಗೌರವಾದರ ಪ್ರಣಾಮಗಳ ತುಲಾಭಾರದೊಂದಿಗೆ ಸಂಗಮಿಸಿದ ಸಭ್ಯರ ಸನ್ಮಂಗಲ ಸಾನ್ನಿಧ್ಯದಲ್ಲಿ ನೀಡುವ ಪಟ್ಲ ಪ್ರಶಸ್ತಿ 2019. ಯಕ್ಷಗಾನ ಕಲಾಭಿಜ್ಞಂ ಪ್ರವಕ್ತಾರಂ ಕವಿಂ ನಟಂ ಶ್ರೋತ್ರಯಜ್ಞೆ ನೇತ್ರಯಜ್ಞೆ ನವೀನ ಪಥದರ್ಶಕಂ ಶಂಕರಾನಂದ ಅನಿರುದ್ಧಾಹ ಶಿಷ್ಯಂ ತರ್ಕವಿಶಾರದಂ ವಯೋವೃದ್ಧಂ ಜ್ಞಾನವೃದ್ಧಂ ವಿದಗ್ಧಂ ವಾಗ್ವಿದಾಂ ವರಂ ಸಂವಾದ ಚತುರಂ ಸರ್ವಸುಲಭಂ ಮೃದುಭಾಷಿಣಾಂ ಶಾಸ್ತ್ರ ಸಾಹಿತ್ಯ ಕಾವ್ಯೇಷು ಸಮ್ಯಕೃತ್ ಪರಿಶ್ರಮಂ ವಿಶುದ್ಧ ವಾಚಂ ವಿದ್ವಾಂಸಾಂ ವಿನೋದಾಲಾಪಶೀಲಿನಿಂ ಅರ್ಥವಾದಿ ವರಿಷ್ಠಂಚ ಯಕ್ಷೇಂದು ವಾಗ್ವಿಶಾರದಂ ಕಲಾ ಸಮುದ್ರದ ಜ್ಞಾನ ಮಂಥನದಿಂದ ಸಮುದ್ಭವಿಸಿದ ಕಲಾಧರರಾದ ನೀವು ಬಹುಶ್ರುತರು ಬಹುದೃಷ್ಟರು. ಯಕ್ಷಗಾನದ ಕೇಂದ್ರ ಬಿಂದುವಿನಿಂದ ತಮ್ಮ ತಿಳಿವಿನ ತ್ರಿಜ್ಯವನ್ನು ನಾನಾ ಕ್ಷೇತ್ರಗಳಲ್ಲಿ ಓಡಾಡಿಸಿ ಉತ್ಪತ್ತಿಯ ವಿಸ್ತೃತ ಪರಿಧಿ ನಿರ್ಮಿಸಿಕೊಂಡಿರಿ. ಜಾಗರದಿಂದ ಹಿಡಿದು ಭಾರತೀಯ ತತ್ವಮೀಮಾಂಸೆ ತನಕ ಹಲವು ಸಾರ್ಥಕ ಕೃತಿಗಳ ವಿಧಾತರಾಗಿ ಸರ್ವದಾ ಸ್ಥವನೀಯವಾದ ಸಹೃದಯ ಶಿವಶಿಕೆಯಲ್ಲಿ ಸ್ಥಾನ ಪಡೆದಿರಿ. ಪ್ರಾಚೀನ ಭಾರತೀಯ ಸಂಸ್ಕೃತಿಯ ಸಮುತ್ಥಾನಕ್ಕಾಗಿ ತನ್ನ ಹೊತ್ತನ್ನು ಎತ್ತಿಟ್ಟ ನಿಮ್ಮ ವಿದ್ವತ್ ಸಾಧನೆ, ಸಂಶೋಧನೆ, ಪರಿಕಲ್ಪನೆ, ವಿನೂತ ಅನ್ವೇಷಣೆಗಳು ವಿಶಿಷ್ಟವಾದವು, ವರಿಷ್ಠವಾದವು, ಗರಿಷ್ಠವಾದವು. ಸತ್ವಯುತ ಕಂಠದ ಸಶಕ್ತ ಪ್ರತಿಭೆಯ ಚಾತುರ್ಯದಿಂದ ನಿರ್ವಹಿಸುವ ತಮ್ಮ ಪಾತ್ರ ನಿರ್ವಹಣೆ ಕಾವ್ಯದರ್ಶನವೇ ಸರಿ. ನೀವು ನಿರ್ವಹಿಸಿದ ಪಾತ್ರಗಳಿಗೆ ನಿಮ್ಮದೇ ಆದ ಕೊಡುಗೆಗಳಿವೆ. ನಡೆ ಇದೆ, ನವ್ಯ ದೃಷ್ಟಿ ಇದೆ, ಹೊಸ ಸೃಷ್ಟಿ ಇದೆ. ರಮ್ಯ, ಉದಾರ, ನೀಚ, ಉಗ್ರ, ಪ್ರಸನ್ನ, ಕ್ಷಿಪ್ರ, ಜೀವಾತ್ಮ, ಪರಮಾತ್ಮ, ಅಮೂರ್ತ, ಅವ್ಯಕ್ತ, ಉಪನಿಷತ್ ಸದೃಶ್ಯ ವಿಚಾರಗಳನ್ನು ವಚೋ ಮಾಧ್ಯಮದಿಂದ ಸಾಮಾನ್ಯ ಪ್ರೇಕ್ಷಕರ ಚಿತ್ತದಲ್ಲಿ ಅಚ್ಚೊತ್ತಿ ರಸಸ್ರೋತದಿಂದ ದ್ರವೀಕರಿಸುವಂತೆ ವೇದಾಂತದಿಂದ ಯಕ್ಷಗಾನದವರೆಗೆ ಲೌಕಿಕ ಹಾಗೂ ಆಧ್ಯಾತ್ಮವನ್ನು ಕಾಲ ದೇಶಾತೀತವಾದ ಸಂಗತಿಯನ್ನು ನೋಟುಕರ ಕೇಳುಗರ ಆನಂದಾನುಭೂತಿಗೆ ತಂದಿಡುವ ನಿಮ್ಮ ಸಾಧನೆ ಅನನ್ಯ, ಅದ್ವಿತೀಯ, ಅನಿರ್ವಚನೀಯ, ಕೇವಲ ಅನುಭವೈಕ್ಯ ವೇದ್ಯ. ನೃತ್ಯ, ನಾಟ್ಯ, ರಾಗ, ಭಾವ, ಗೀತ, ಸಾಹಿತ್ಯ, ಹೆಜ್ಜೆ, ಶಬ್ದ ಎಲ್ಲದರ ಕುರಿತು ಬೌದ್ಧಿಕವಾಗಿ ಹಾಗೂ ಹಾರ್ದವಾಗಿ ಕೇಳುಗನ ಬಗೆಯ ಭಿತ್ತಿಯಲ್ಲಿ ಬರೆದಿಟ್ಟ ಬಿಂಬಗಳಿಗೆ ಜೀವ ತುಂಬಿಸಿ ಅವು ಭಾವದೀಪ್ತಿಯಿಂದ ಬೆಳಗುವಂತೆ ಮಾಡುವಲ್ಲಿ ತಮ್ಮ ಮಾತು ಸೌಂದರ್ಯ ಸಮಗ್ರ ಮೂರ್ತಿಯ ರಸಭಾವಾರ್ಚನೆಯು. ಯಕ್ಷಗಾನ ಪರಂಪರೆಯ ಕಕಂದವು ಕುಂದದಂತೆ ಸುಂದರ ಮುತ್ತುಗಳನ್ನು ಪೋಣಿಸುತ್ತಾ ಜನರ ಹೃನ್ಮನಗಳನ್ನು ಗೆದ್ದ ಅತಿವಿರಳ ಮಹಾಪ್ರವೃತ್ತವಾದ ತಮ್ಮ ಮುಂದಿನ ಬಾಳು ಸರ್ವೇಶ್ವರಿಯ ಸರ್ವಾನುಗ್ರಹದಿಂದ ಸ್ವಸ್ಥ ಸೌಗಂಧಿಕೆಯಾಗಲಿ. ಪ್ರಶಸ್ತಿ ರೂಪಾಯಿ 1,00,000 ನಿಧಿಯೊಂದಿಗೆ ಪಟ್ಲ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಈ ಪೂರ್ವದಲ್ಲಿ ಪಟ್ಲ ಪ್ರಶಸ್ತಿಯನ್ನು ಸ್ವೀಕರಿಸಿದವರು ಪೆರುವಾಯಿ ನಾರಾಯಣ ಶೆಟ್ಟಿಯವರು, ಬಲಿಪ ನಾರಾಯಣ ಭಾಗವತರು, ಡಾಕ್ಟರ್ ಶಿಮಂತೂರು ನಾರಾಯಣ ಶೆಟ್ಟಿ. ಮೂವರು ನಾರಾಯಣರು. ಅದಾದ ನಂತರ ಸೂರ್ಯನಾರಾಯಣನ ಮತ್ತೊಂದು ಹೆಸರು ಪ್ರಭಾಕರ. ಆದ್ದರಿಂದ 4ನೆಯ ಪ್ರಶಸ್ತಿ ಕೂಡ ನಾರಾಯಣನಿಗೆ ಸಲ್ಲುತ್ತಾ ಇದೆ. ಪ್ರಭಾಕರ್ ಜೋಶಿ ಅವರು ಮದುಮಗನ ಹಾಗೆ ಕಾಣ್ತಾರೆ. ಅವರಿಗೆ ಸಾಮಾನ್ಯವಾಗಿ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಸ್ಮರಣಿಕೆಯನ್ನು ಕೊಟ್ಟರೆ ಸ್ವಲ್ಪ ಬಿಸಿಯಾಗುವುದು ಜಾಸ್ತಿ. ಇದನ್ನು ಕೊಂಡೋಗಿ ಏನು ಮಾಡುವುದು ಅಂತ ದೊಡ್ಡ ಸನ್ಮಾನ ಪತ್ರವನ್ನು ಸಿದ್ಧಪಡಿಸಿದ್ದೇವೆ. ಆ ಸನ್ಮಾನ ಪತ್ರವನ್ನು ನಾವು ಅವರಿಗೆ ಕೊಡುವಾಗ ಅವರ ಶ್ರೀಮತಿ ಸುಚೇತಾ ಜೋಶಿ ಅವರಿಗೆ ಸೇರಿ ಕೊಡ್ತಾ ಇದ್ದೇವೆ ಒಟ್ಟಿಗೆ. ಯಾಕೆಂದರೆ ಅದನ್ನು ಜಾಗ್ರತೆಯಾಗಿ ತೆಗೆದುಕೊಂಡು ಹೋಗಿ ಅವರ ಮನೆಯಲ್ಲಿ ಪಟ್ಟ ಪ್ರಶಸ್ತಿಯ ಆ ಫಲಕವನ್ನು ಅವರು ಇಡಬೇಕು ಎನ್ನುವಂತಹ ಅಪೇಕ್ಷೆಯೊಂದಿಗೆ. ಶ್ರೀ ಕೆ ಡಿ ಶೆಟ್ಟಿಯವರು ಸನ್ಮಾನ ಪತ್ರವನ್ನು ನೀಡ್ತಾ ಇದ್ದಾರೆ. ಪ್ರಕಾಶಣ್ಣ 1,00,000 ರೂಪಾಯಿ ಗೌರವ ನಿಧಿಯನ್ನು ಪಟ್ಲ ಪ್ರಶಸ್ತಿ ವಿಜೇತರಿಗೆ ನೀಡ್ತಾ ಇದ್ದಾರೆ. ಮತ್ತೊಮ್ಮೆ
ಅಭಿನಂದನೆಗಳು. ನಾನು ಮಾತುಗಾರ, ಭಾಷಣಗಾರ ಅಂತ ಲೆಕ್ಕ. ಆದರೆ ನಾನು ಇವತ್ತಿನ ಕಾರ್ಯಕ್ರಮ, ಪಟ್ಲ ಫೌಂಡೇಶನ್ನ ಪ್ರಗತಿ, ಈ ಕೆಲಸ, ಇವತ್ತು ಬೆಳಗಿಂದ ಆಗಿರುವ ಕೆಲಸ, ಅದರ ಹಿಂದಿರುವ ಶ್ರಮ, 4 ವರ್ಷಗಳ ಪಟ್ಲ ಫೌಂಡೇಶನ್ನ ವಿಕಾಸದಿಂದ ನಿಜವಾಗಿ ಮೂಕ ವಿಸ್ಮಿತನಾಗಿದ್ದೇನೆ. ನನಗೆ ಸನ್ಮಾನ ಆಯಿತು ಅಂತಲ್ಲ, ಯಕ್ಷಗಾನ ಕ್ಷೇತ್ರದಲ್ಲಿ 4 ವರ್ಷಗಳ ಇತಿಹಾಸಕ್ಕೆ ಸಾಕ್ಷಿಗಳು ಭಾಗಿಗಳಾಗಿ ನಾನು ಸನ್ಮಾನ ಸ್ವೀಕರಿಸಿದ್ದು ಹೆಮ್ಮೆಯ ವಿಷಯ. ನಾನು ಪಡೆದ ಬಹಳ ಪ್ರಮುಖವಾದ ಸನ್ಮಾನಗಳಲ್ಲಿ ಒಂದು ದೃಷ್ಟಿಯಿಂದ ಸರ್ವಶ್ರೇಷ್ಠವಾದ ಸನ್ಮಾನ ಇದು ಅಂತ ಭಾವಿಸ್ತೇನೆ. ಇಲ್ಲಿ 2-3 ವಿಷಯಗಳನ್ನು ನಾನು ಪ್ರಸ್ತಾವಿಸಲೇಬೇಕು. ಪಟ್ಲಗುತ್ತ ಮಹಾಬಲಿ ಶೆಟ್ಟರ ಕೂಡ್ಲು ಮೇಳದಲ್ಲಿ ನಾನು ಸಣ್ಣ ತಿರುಗಾಟ ಮಾಡಿ ಇವತ್ತಿಗೆ 50 ವರ್ಷ ಆಯಿತು. ಎಂಚ ಇನಿ ಒಂಜಿ ಬರಳಿ ಅಂತ ಕೇಳೋದವರು ದಿನಾಲು ಹಾಗೆ. ಅದರ ಫಲ ಇರ್ಬೋದು. ಹೃದನ್ ಶೆಟ್ಟಿಯ ನಾಟ್ಯ ನೋಡಿದೆ. ಹೃದನ್ನೊಟ್ಟಿಗೆ ಒಂದು ಅರ್ಥ ಹೇಳಿ ರಿಟೈರ್ ಆಗುವಷ್ಟು ಆಯುಷ್ಯ ಸಿಕ್ಕಬಹುದೇ ಏನೋ ಗೊತ್ತಿಲ್ಲ. 3 ತಲೆಮಾರಿನೊಟ್ಟಿಗೆ ಭಾಗವಹಿಸಿದಾಗ ಆಗ್ತದೆ. ಈ ಸನ್ಮಾನವನ್ನು ನಾನು ತುಂಬ ಮೇಲ್ಬಿದ್ದು ತೆಕ್ಕೊಳ್ಳಿಲ್ಲ, ಬೇಡ ಅಂತ ಹೇಳಿದ್ದೇನೆ. ತುಂಬ ಸಂಭ್ರಮದಿಂದಲೂ ಸಂಕೋಚದಿಂದಲೂ ನಾನಿದನ್ನು ಸ್ವೀಕರಿಸಿದ್ದೇನೆ. ನನ್ನ ಹಾಗೆ ಅಥವಾ ನನ್ನಿಂದ ಹೆಚ್ಚು ಅರ್ಹರಾದ ಅನೇಕರು ಯಕ್ಷಗಾನ ಕ್ಷೇತ್ರದಲ್ಲಿ ನನ್ನ ಕಣ್ಣ ಮುಂದೆ ಇದ್ದಾರೆ ಅಂತುಳ್ಳೋದನ್ನು ಹೆಸರು ಹೇಳಿದ್ದೇನೆ. ಈಗ ವೇದಿಕೆಯಲ್ಲಿ ಹೇಳೋದು ಅದು ಮರ್ಯಾದೆ ಅಲ್ಲ. ಆದರೆ ಅವರು ಬೇರೆ ರೀತಿಯಿಂದ ನನ್ನನ್ನು ಒಪ್ಪಿಸಿದ್ದಾರೆ. ಮತ್ತು ಒಂದು ವಿಷಯ ಇದೆ, ಭಾಗವತರ ಪದ್ಯಕ್ಕೆ ನಾನು ಅರ್ಥ ಹೇಳೋದಲ್ಲ, ಉಪಾಯವೇ ಇಲ್ಲ. ಪ್ರಸಂಗದಲ್ಲಿ ಇಲ್ಲದ ಪದ್ಯ ಹೇಳಿದರೂ ನಾವು ಅರ್ಥ ಹೇಳಲೇಬೇಕು. ಹಾಗೆ ಭಾಗವತರ ಡೈರೆಕ್ಷನ್ ಕೊಟ್ಟ ಪ್ರಕಾರ ನಾನು ಈ ಪ್ರಶಸ್ತಿಯನ್ನು ಪರಮ ಸಂತೋಷದಿಂದಲೂ ವಿನಮ್ರನಾಗಿಯೂ ತುಂಬ ಐ ಆಮ್ ಟೋಟಲಿ ಹಂಬಲ್ಡ್. ಅದಕ್ಕಾಗಿ ಪಟ್ಲ ಭಾಗವತರು ನನ್ನಿಂದ ಸಣ್ಣವರಾದರೂ ಇಡೀ ಪಟ್ಲ ಫೌಂಡೇಶನ್ನಿಗೆ ಶಾಸ್ತ್ರೀಯವಾದ ಒಂದು ವಿಧಾನದಿಂದ ನಾನು ಶಿರಸಾಷ್ಟಾಂಗ ಸಭೆಯಲ್ಲಿ ಮಾಡಲಿಕ್ಕಾಗೋದಿಲ್ಲ, ಮನಸ್ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೇನೆ. ನನ್ನಲ್ಲಿ ಕೊಡಲಿಕ್ಕೇನಿಲ್ಲದರೂ ಎಲ್ಲರೂ ಕೊಡಬಹುದಾದ ಒಂದು ಕಾಣಿಕೆ ಇದೆ, 10 ಬೆರಳಿನ ಕಾಣಿಕೆ. ಅದನ್ನು ಧಾರಾಳವಾಗಿ ಕೊಡ್ತೇನೆ. ಈ ಬೆರಳು ಹೇಳಿತ್ತಂತೆ, ಹೆಬ್ಬೆರಳು ದೊಡ್ಡದು, ಅದಿಲ್ಲದೆ ಕೈ ಹಿಡಿಲಿಕ್ಕಾಗೋದಿಲ್ಲ, ಆಜ್ಞೆ ಕೊಡಲಿಕ್ಕೆ ಈ ಬೆರಳು, ಉದ್ದಕ್ಕೆ ಈ ಬೆರಳು, ಇಷ್ಟಿದ್ರೂ ಉಂಗುರ ಹಾಕೋದು ಇದಕ್ಕೆ, ನಾನು ಏನೂ ಅಲ್ಲ, ಈ ಬೆರಳು ಹೇಳ್ತಂತೆ. ಆದರೆ ನಮಸ್ಕಾರ ಮಾಡುವಾಗ ಮಾತ್ರ ನಾನು ಮುಂದೆ ಇದ್ದೇನೆ ಅಂತ. ಹಾಗೆ ಸಣ್ಣದನ್ನು ದೊಡ್ಡದು ಮಾಡಿದ್ದಾರೆ. ಬೆಳಿಗ್ಗೆ ಪ್ರಕಟಗೊಂಡ ಒಂದು ಪುಸ್ತಕ ಯಕ್ಷ ಪ್ರಭಾಕರ ಅಂತ ಹೇಳಿದ್ದಾರೆ. ಆಮೇಲೆ ಸಂಜೆ ಆದ ಮಾನಪತ್ರ, ಅಭಿನಂದನ ಭಾಷಣ. ಇದನ್ನು ಕೇಳಿ ನಿಮಗೆ ಏನನ್ನಿಸಿದೋ ಗೊತ್ತಿಲ್ಲ, ನನ್ನ ಹತ್ತಿರ ಕೂತವರು ಗ್ರಹಿಸಿರ್ಬೋದು ಇದು ಯಾರ ವಿಷಯ ಅಂತ. ಸ್ನೇಹಿತರೆ, ಅತಿಶಯೋಕ್ತಿ ಭಾರತೀಯ ಸಂಸ್ಕೃತಿಯಲ್ಲಿ ಇದ್ದದ್ದೇ. ನೀವು ಸ್ವಲ್ಪ ಡಿಸ್ಕೌಂಟ್ ಹಾಕಬಹುದು. ಏನು ಸಾಧನೆ ಇಲ್ಲ ಅಂತ ನಾನು ಹೇಳಿದರೆ ನೀವು ಗುರುತಿಸಿದ್ದು ಸುಳ್ಳು ಅಂತ ಆಗ್ತದೆ. ಅದರಲ್ಲಿಯೂ ಕೂಡ ಸಮಸ್ತ ಕಲಾವೃಂದದ ಪರವಾಗಿ ನನಗೆ ಆದರಣೀಯರಾದ 2 ತಲೆಮಾರುಗಳಲ್ಲಿ ನಾನು ಕೆಲಸ ಮಾಡಿದವ, ಹಾಗೆ 3 ತಲೆಮಾರಿಗೆ ಮುಟ್ಟಿದವ ಪ್ರೊಫೆಸರ್ ML ಸಾಮಗರು ತ್ರಿಸಾಮ ಸಾಮಗಸ್ಸಾಮ ತ್ರಿಸಾಮಗಳನ್ನು ಒಟ್ಟಿಗೆ ಹೇಳಿಬಿಟ್ಟಿದ್ದಾರೆ. ಆ ಇಡೀ ವಂಶ ನನ್ನನ್ನು ಅಭಿನಂದಿಸಿದ ಹಾಗಾಗಿದೆ. ದೊಡ್ಡ ಸಾಮಗರೊಟ್ಟಿಗೆ ನಾನು ಅರ್ಥ ಹೇಳಿದವ, ಹೋರಾಡಿದವ, ಹೊಳಚಾಡಿದವ, ಸ್ನೇಹಾಚಾರ ಮಾಡಿದವ. ನಮಗೆ 40 ವರ್ಷಗಳ ವ್ಯತ್ಯಾಸ ಇದೆ. ಅಲ್ಲಿಂದ ತೊಡಗಿ ಇಲ್ಲಿಯವರೆಗೆ ಸಾಗಿ ಬಂದಿದ್ದೇನೆ. ನನ್ನ ಸುಮಾರು 60 ವರ್ಷಗಳ ಕಲಾ ಜೀವನ, 9-10 ವರ್ಷಕ್ಕೆ ನಾನು ಅರ್ಥ ಹೇಳಲಿಕ್ಕೆ ತೊಡಗಿದ್ದೇನೆ. 55 ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ನಾನು ಕಂಡ ಅದ್ಭುತವಾದ ವಿಷಯಗಳಲ್ಲಿ ಪಟ್ಲದವರ ಭಾಗವತಿಗೆ, ಅದಕ್ಕಿಂತ ಪಟ್ಟದವರ ಫೌಂಡೇಶನ್. ಯಕ್ಷಗಾನ ರಂಗದಲ್ಲಿ 2 ವಿಧ ಇದೆ. ಒಂದು ಕಡೆಯಿಂದ ಕಲಾವಿದರು, ಆರ್ಟಿಸ್ಟು, ಕಲಾವಿದ ಎಲ್ಲ. ಇನ್ನೊಂದು ಕಡೆ ಇದ್ದವ ಪಾರ್ಟ್ ಟೈಮ್ ಎಂಪ್ಲಾಯ್. ನಿಜವಾಗಿ
ಈ ವರ್ಷ ಇದ್ದವ ಬರುವ ವರ್ಷ ಮೇಳಕ್ಕೆ ಇರಬೇಕು ಅಂತ, ಅದು ಇನ್ನೊಂದು ಮುಖ. ಇದನ್ನು ಗುರುತಿಸಿ ಭಾರತದಲ್ಲಿ ಬಹುಶಃ ಜಗತ್ತಿನಲ್ಲಿ ಟ್ರೆಡಿಷನಲ್ ಆರ್ಟ್ಗಳ ಪೈಕಿ ಸಾಂಪ್ರದಾಯಿಕ ರಂಗಭೂಮಿಗಳ ಕಲಾವಿದರ ಉದ್ಧಾರಕ್ಕಾಗಿ 2 ಭಾರತೀಯ ದಾಖಲೆಗಳನ್ನು ನಿರ್ಮಿಸಿದ ಸಂಸ್ಥೆಗಳಿರುವುದು ನಮ್ಮ ಯಕ್ಷಗಾನದಲ್ಲಿ. ಉಡುಪಿಯ ಯಕ್ಷಗಾನ ಕಲಾರಂಗದ ಯಕ್ಷನಿಧಿ ಮತ್ತು ಒಬ್ಬ ವ್ಯಕ್ತಿಯ ಜನಪ್ರಿಯತೆ ಮೇಲೆ ನಿಂತಿರುವ ಅದ್ಭುತವಾದ ಸಂಸ್ಥೆ ಪಟ್ಲ ಫೌಂಡೇಶನ್. ತುಳುವಿನಲ್ಲಿ ಹೇಳಿದ ಎಂಚಿನವು ನನಗೆ ಸ್ವಾಗತ ಭಾಷಣ ಮಾಡುವಾಗ ಒಬ್ಬ ಹೇಳಿದ್ದಾನೆ, ಅವರ ವಿಷಯ ಹೇಳಿ ಪ್ರಯೋಜನ ಇಲ್ಲ ಅಂತಂದರೆ ಅದ್ಭುತ ಅಂತ ಹೇಳುವ ಅರ್ಥದಲ್ಲಿ ಹೇಳಿದ್ದವ. ಹಾಗೆ ಅದು ವಿವರಿಸುವುದಲ್ಲ, ಅವರ ಬಗ್ಗೆ ತುಂಬ ಹೇಳುವಂಥದ್ದಿದೆ. ಒಬ್ಬ ಭಾಗವತ ನಾಗೆ ರಂಗಭೂಮಿಯಲ್ಲಿ ಹೇಗೆಲ್ಲ ಇರಬೇಕು ನಾನು ತುಂಬ ನಿರೀಕ್ಷೆ ಮಾಡ್ತೇನೆ ವಿಮರ್ಶಕನಾಗಿ. ಅದನ್ನೆಲ್ಲ ಅವರ 10-25 ವರ್ಷಗಳ ಪ್ರಾಯದ ಭಾಗವತಿಕೆಯಲ್ಲೇ ನಾನು ಕೇಳಿದ್ದೇನೆ. ಅವರೊಂದಿಗೆ ನಾನು ಭಾಗವಹಿಸಿದ 15 ವರ್ಷ ಹಿಂದಿನ ಒಂದು ಫೋಟೋ ನವನೀಶ್ ಶೆಟ್ಟರು ನನಗೆ ಕಳಿಸಿಕೊಟ್ಟಿದ್ದಾರೆ ಮೊನ್ನೆ, ಅದು ನನ್ನ ಸಂಗ್ರಹದಲ್ಲಿದೆ. ವಿನಯ, ವಿದ್ಯೆ, ಜನಪ್ರಿಯತೆಯನ್ನು ಮ್ಯಾನೇಜ್ ಮಾಡೋದು, ಮ್ಯಾನೇಜಿಂಗ್ ಪಾಪ್ಯುಲಾರಿಟಿ, ಇಷ್ಟು ದೊಡ್ಡ ಸಂಪರ್ಕವನ್ನು ಇಟ್ಟುಕೊಂಡು ನಗನಗುತ್ತಾ ಸುಧಾರಿಸುವ ಇನ್ನೂ ಒಬ್ಬ ಹುಡುಗ ನಮ್ಮ ಯಕ್ಷಗಾನ ರಂಗದ ಸೊತ್ತು, ಆಸ್ತಿ, ಟ್ರೆಜರ್ ಅಂತ ಹೇಳಿದರೆ ಏನು ಹೇಳಿದಾಗಲಿಲ್ಲ. ಅದು ಹೇಗೆ ಸಾಧ್ಯ? ನಮ್ಮನ್ನೇ ಇಷ್ಟು ಜನ ಗುರುತ ಇರೋರನ್ನು 10 ಜನ ಬಂದು ಮಾತಾಡಿದರೆ ನಮಗೆ ಮತ್ತೆ ಕಿರಿಕಿರಿ ಆಗ್ತದೆ. ಅವರಲ್ಲಿ ಕೇಳುವವರು ಹೇಳುವವರೆಲ್ಲ ಇದ್ದಾರೆ. ಎಷ್ಟು ಟೈಮ್ ಕೊಡ್ತಾರೆ ಅವರು. ಒಬ್ಬ ಕಲಾವಿದ ತನ್ನ ಪರ್ಸನಲ್ ಪಾಪ್ಯುಲಾರಿಟಿಯನ್ನು, ಕಂಫರ್ಟ್ ಝೋನ್ ಬಿಟ್ಟು ರಾತ್ರಿ ಪದ್ಯ ಹೇಳುವ ವ್ಯಕ್ತಿ ಎಷ್ಟು ಸಮಯ ಕೊಡಬೇಕು? ಇದರ ಹಿಂದೆ ಎಂಥ ಸಿದ್ಧತೆ ಇರ್ಬೋದು. ಇದರ ಹಿಂದೆ ದುಡಿದ ಇಡೀ ತಂಡಕ್ಕೆ ನಾನು ವಂದಿಸ್ತೇನೆ. ಸಿನಿಮಾ ನಟನೊಬ್ಬ, ಬೇರೆ ಕ್ಷೇತ್ರಗಳವರು ಅನೇಕರು ಅದ್ಭುತ ಜನಪ್ರಿಯತೆ ಗಳಿಸುವಾಗ ಅವು ಸಂತೋಷವಾಗ್ತದೆ, ಹೊಟ್ಟೆಗಿಚ್ಚು ಆಗ್ತದೆ. ಅದಕ್ಕೆ ಪ್ರತಿಯಾಗಿ ನಮ್ಮ ಯಕ್ಷಗಾನದಲ್ಲಿ ಅಂಥ ಒಬ್ಬ ಇದ್ದಾನೆ ಅಂತ ತೋರಿಸಿಕೊಡುವುದಕ್ಕೆ ನಮಗೆ ಸಿಕ್ಕಿದ್ದು ನಮ್ಮ ಟ್ರಂಪ್ ಕಾರ್ಡ್ ಪಟ್ಲ ಸತೀಶ್ ಶೆಟ್ಟರು. ಮೊನ್ನೆ ಅಮೆರಿಕಕ್ಕೆ ಹೋಗಿದ್ದಾಗ ನೀವು ಬೇಗ ಯಾಕೆ ಬಂದ್ರಿ, 1-2 ತಿಂಗಳು ಬಿಟ್ಟು ಬರಬೇಕಿತ್ತು ಹೇಳಿದರು. ನೀವು ನಾಡ್ದು ಬರೋದಿಲ್ಲ ನ್ಯೂ ಜೆರ್ಸಿ ಕಾರ್ಯಕ್ರಮಕ್ಕೆ. ಅಂದರೆ ನಾನು ಬಂದದ್ದೇ ಅದಕ್ಕೆ ಅಂತಲೇ ಅವರ ಮನಸ್ಸಿನಲ್ಲಿ. ಅಂದರೆ ಜನರ ಹೃದಯವನ್ನು ಅಷ್ಟು ಹೊಕ್ಕಿದ್ದಾರೆ. ರಿಕ್ಷಾದ ಮೇಲೆ ಪಟ್ಲ ಭಾಗವತರ ಹೆಸರು ನೋಡಿದೆ. ರಿಕ್ಷಾದಿಂದ ಹಿಡಿದು ನ್ಯೂ ಜೆರ್ಸಿಯವರೆಗೆ. ಮೊನ್ನೆ ಡ್ರೆಸ್ ತಗೊಳ್ಳಿಕ್ಕೆ ಹೋಗ್ತಾನೆ ಒಬ್ಬ, ಅದು ನನಗೆ ಟೈಟ್ ಆಯಿತು ಡ್ರೆಸ್ಸು. ಅವರಿಗೆ ತೊಂದರೆ ಇಲ್ಲ, ಅದು ಪಟ್ಲದವರ ಸ್ಟೈಲ್ ಅದು ಅಂತ ಹೇಳಿದ್ರು. ಡ್ರೆಸ್ಸಿಗೂ ಪಟ್ಲ ಅಂದರೆ ಟೈಟ್, ಅವನಿಗೆ ಅದು ಮಾರಾಟ ಆಗಬೇಕು. ಟೈಟ್ ಶರ್ಟ್ ಹಾಕುವುದಂತೆ, ಅದು ಪಟ್ಲದವರ ಸ್ಟೈಲ್ ಅಂತ ನನಗೊತ್ತಿಲ್ಲ. ಅಂದರೆ ಒಂದು ಅದ್ಭುತವಾದ ಟ್ರೆಂಡ್ ಸೆಟ್ಟರ್. ನಾನು ಕಳೆದ 50 ವರ್ಷಗಳ ಪ್ರತ್ಯಕ್ಷ ಮತ್ತು ಸುಮಾರು 100 ವರ್ಷಗಳ ಯಕ್ಷಗಾನದ ಪರೋಕ್ಷ ಅಧ್ಯಯನದಲ್ಲಿ ಯೋಗ್ಯತೆವಂತರು ತುಂಬ ಇದ್ದಾರೆ. ಯೋಗ್ಯತೆ ಇದ್ದವರಿಗೆಲ್ಲ ಯೋಗ ಇಲ್ಲ, ಯೋಗ ಇದ್ದವರಿಗೆಲ್ಲ ಯೋಗ್ಯತೆ ಇರುವುದಿಲ್ಲ, ಎಲ್ಲ ಇದ್ದವರಿಗೆ ಬೇರೆ ಏನೋ ಒದಗುವುದಿಲ್ಲ. ಒಂದು 10 ಜನ ದೊಡ್ಡ ಪಾಪ್ಯುಲಾರಿಟಿ ಗಳಿಸಿದವರು ನಾವು ಕಾಣ್ತೇವೆ. ಕೆರೆಮನೆ ಶಿವರಾಮ ಹೆಗ್ಡೆಯಿಂದ ವಿಠ್ಠಲ ಶಾಸ್ತ್ರಿಗಳಿಂದ ಶ್ರೇಣಿಯವರೆಗೆ ಬೇರೆ ಬೇರೆ ಇದ್ದಾರೆ. ಇಲ್ಲೇ ಇದೆ ಸುಂದರಾಯರಿಗೆ ಇದ್ದಾರೆ ಕಾಣುತ್ತೆ ಸಭೆಯಲ್ಲಿ. ಆದರೆ ಆ ಜನಪ್ರಿಯತೆಯ ಒಂದು ಉತ್ತುಂಗವನ್ನು ಈ ಪ್ರಾಯದಲ್ಲಿ ಪಡೆದದನ್ನು ಸಮಾಜಕ್ಕಾಗಿ ಸಂಪೂರ್ಣವಾಗಿ ಬಳಸ್ತಾ ಇರುವ ಒಂದು ಆಶ್ಚರ್ಯ, ಉಪನಿಷತ್ತು ಹೇಳಿದಾಗ ಆಶ್ಚರ್ಯವತ್ ಪಶ್ಯತಿ, ಅದನ್ನು ನಾನು ಕಂಡದ್ದು ಭಾಗವತರಲ್ಲಿ. ಅವರಿಗೆ ಅನಿಸ್ಬೋದು ನಮಗೆ ಪದ್ಯ ಹೇಳೋದು ಗೌರವ ಅಂತ. ನಾನು ಹೇಳ್ತೇನೆ, ಪಟ್ಲದ ಭಾಗವತಿಕೆಗೆ ಅರ್ಥ ಹೇಳೋದು ನಮಗೆ ಗೌರವ. ಇದನ್ನು ಧಾರಾಳವಾಗಿ ಹೇಳಿ ಅಂತ. ಹಾಗಾಗಿ ಮಹಾಬಲಿ ಶೆಟ್ಟರು ನನಗೆ ಪದ್ಯ ಹೇಳ್ತೇನೆ ಅಂತೇಳಿ ಸುಳ್ಳು ಹೇಳಿ ನನ್ನ ವೇಷಕ್ಕೆ ಪದ್ಯ ಹೇಳಲೇ ಇಲ್ಲ ಅವರು. ಅದಕ್ಕೆ ಅವರ ಮಗನ ಪದ್ಯಕ್ಕೆ ನಾನು ಈಗ ಅರ್ಥ ಹೇಳ್ತಾ ಇದ್ದೇನೆ. ಅತಿ ಪ್ರಶಂಸೆ ಆಗ್ತದೆ ಮಾತಾಡಿದರೆ ಅವರ ಬಗ್ಗೆ ನಾನು ಇನ್ನೇನು ಹೆಚ್ಚು ಹೇಳುವುದಿಲ್ಲ. ಮುಟ್ಟಿದ್ದೆಲ್ಲ ಚಿನ್ನವಾಗುವ ವ್ಯಕ್ತಿತ್ವ ಅವರದು. ಮೊನ್ನೆ ಸ್ಪೋರ್ಟ್ಸ್ ಮೀಟ್ ನೋಡಿದೆ. ನಾವು ಕಾಲೇಜ್ ಸ್ಪೋರ್ಟ್ಸ್ ಮೀಟ್ ಮಾಡಲಿಕ್ಕೆ ಕಷ್ಟಪಡ್ತೇವೆ. 25-30 ಯಕ್ಷಗಾನ ತಂಡಗಳನ್ನು ಕಲಿತು ಅವರಿಗೆ ಧ್ವಜ ಹಿಡಿಲಿಕ್ಕೆ ಸೆಲ್ಯೂಟ್ ಕೊಡಲಿಕ್ಕೂ ಗೊತ್ತಿರುವುದಿಲ್ಲ. ಅವರನ್ನು ಒಟ್ಟು ಮಾಡಿ ವಿಕ್ರಮ ಸ್ಥಾಪನೆ ಮಾಡಿದರು. ಅವರು ಮುಟ್ಟಿದ್ದೆಲ್ಲ ಹಾಗೆ ಆಗ್ತಾ ಹೋಗಿದೆ. ಹೊಸ ಹೊಸ ಐಡಿಯಾಸ್. ಹೌದು, ಎಲ್ಲಿಂದ ಬರ್ತದೆ, ಹೇಗೆ ಬರ್ತದೆ ಅಂತ ಗೊತ್ತಿಲ್ಲ. ಮಾತ್ರ ಅಲ್ಲ, ಎಷ್ಟೆಷ್ಟು ರಂಗಗಳಿಂದ, ವಿಶ್ವಮಟ್ಟ ಸಮ್ಮೇಳನದಿಂದ ಹಿಡಿದು ಸಾಮಾನ್ಯನವರೆಗೆ ಅವರಿಗೆ ದುಡಿಲಿಕ್ಕೆ ತಯಾರಾದವರು ಸಿದ್ಧರಾಗಿ ನಿಂತಿದ್ದಾರೆ. ಹೀಗೆ ಒಂದು ಆಕರ್ಷಣೆ. ಇದರಲ್ಲಿ ಒಂದು ಗೊತ್ತಾಗ್ತದೆ, ನಿಜವಾದ ಒಬ್ಬ ಕಲಾವಿದ ಕಲೆಯಲ್ಲಿ ಯೋಗ್ಯತಾವಂತನಾಗಿ ಅದಕ್ಕಿಂತಲೂ ಸಮಾಜಬದ್ಧವಾಗಿ ಕೆಲಸ ಮಾಡತಕ್ಕ ಒಂದು ಸೇವಾ ಮನೋಧರ್ಮ ಇದ್ದರೆ ಈ ಕಾಲದಲ್ಲಿ ನೆರವು ಹರಿದು ಬರುತ್ತದೆ ಅಂತ.
ನಾನು ಕಲಿತ ಎಲಿಮೆಂಟ್ರಿ ಶಾಲೆಗೆ 1 ಕೋಟಿ ರೂಪಾಯಿ ಒಟ್ಟು ಮಾಡಲಿಕ್ಕೆ ಒದ್ದಾಡ್ತಾ ಇದ್ದೇವೆ. 5-6 ವರ್ಷದಿಂದಲೂ ನಮ್ಮಿಂದ ಆಗಲಿಲ್ಲ. 4 ವರ್ಷದಲ್ಲಿ 4 ಕೋಟಿಯ ಸೇವಾ ಪ್ರಕಲ್ಪ. ಎಷ್ಟು ನೋಡಿ ಕೂರಿಸಿ, 50,000, 10,000 ಅಲ್ಲಲ್ಲಿ ಕೊಟ್ಟದ್ದನ್ನು, ಬೇರೆ ಗುಪ್ತದಾನಗಳು ಬೇರೆ ಇದೆ ಅವರದ್ದು, ಅದನ್ನು ನಡೆಸ್ತಾ ಇರೋದು ಒಂದು ಅಸಾಧಾರಣವಾದಂಥ ವಿಷಯ. ಅದಕ್ಕಾಗಿ ನಾನಿದನ್ನು ಏನು ಹೇಳ್ತೇನೆ ಅಂದರೆ, ಇದೊಂದು ಫೆನಾಮಿನನ್, ಇದು ಒಂದು ಶುಭ ಲಕ್ಷಣ. ಯಕ್ಷಗಾನಕ್ಕೆ ಇದು ಅಗತ್ಯವಾದ ವಿಷಯ. ನನಗೆ ಸಿಕ್ಕಿರೋ ಪ್ರಶಸ್ತಿ ಅದು ನನ್ನದಲ್ಲ. ನಮ್ಮ ಕಾಲು ನಮ್ಮ ಹಿರಿಯರ ಹೆಗಲ ಮೇಲೆ ಇದೆ. ನನ್ನ ಅಜ್ಜ ದೊಡ್ಡ ಕಲಾವಿದ, ಅನಿರುದ್ಧ ಭಟ್ರು ಅಂತ, ದೊಡ್ಡ ಮೊದಲೆಗಾರರು. ನನ್ನ ಅಣ್ಣಂದಿರು ಮೊದಲೆಗಾರರು. ನನ್ನ ತಂದೆಯವರು ಸಂಸ್ಕೃತ ವಿದ್ವಾಂಸರು. ನನ್ನ ಅಮ್ಮ ಅಂತಂದರೆ ವಿಸ್ಮಯ. ಅದು ಆ ಎಂಬ ಅಕ್ಷರ ಗೊತ್ತಿಲ್ಲದ ಅತ್ಯಂತ ವಿದ್ಯಾವಂತರಾದ ಒಬ್ಬರನ್ನು ನೋಡಿದ್ದಿದ್ರೆ ನಾನು ನನ್ನ ಅಮ್ಮನನ್ನು ಮಾತ್ರ. ಇವರೆಲ್ಲ ನನ್ನನ್ನು ಬೆಂಬಲಿಸಿದ್ದಾರೆ. ಮಾಳದ ಪರಶುರಾಮ ಯಕ್ಷಗಾನ ಸಂಘದಲ್ಲಿ ನಾನು ತಯಾರಾದವ, ಕಾರ್ಕಳ, ಆಮೇಲೆ ಅನೇಕ ಮೇಳಗಳು, ಸಂಘಗಳು, ನಮ್ಮನ್ನು ಕರೆದವರು, ಎಷ್ಟು ತಾಯಂದಿರ ಕೈ ಅನ್ನ ತಿಂದಿದ್ದೇನೆ, ಎಷ್ಟು ಜನ ಬಹುಮಾನಿಸಿದ್ದಾರೆ. ಬಸ್ಸುಗಳಲ್ಲಿ ಮಾತಾಡಿಸ್ತಾರೆ, ಹೋಟ್ಲಲ್ಲಿ ಹೋದರೆ ಮಾತಾಡಿಸ್ತಾರೆ, ಎಲ್ಲೆಲ್ಲೂ ಇಷ್ಟು ದೊಡ್ಡ ಪ್ರೋತ್ಸಾಹಕರು. ಒಂದು ಬದಿಯಲ್ಲಿ ದೊಡ್ಡ ಸಾಮುಖರಿಂದ ಹಿಡಿದು, ಒಳ್ಳೆದೇ ಶೆಟ್ಟರಿಂದ ಹಿಡಿದು ಈಗಿನ ನನ್ನ ಸಹಕಲಾವಿದರವರೆಗೆ ಸುಮಾರು 500 ಸಹಕಲಾವಿದರೊಂದಿಗೆ ನಾನು ವೇಷ ಮತ್ತು ಅರ್ಥ ಹೇಳಿರ್ಬೋದು. ಅವರೆಲ್ಲರ ಸಮುದಾಯ ನನ್ನನ್ನು ಎತ್ತಿ ಹಿಡಿದಿದೆ, ಪ್ರೀತಿಸಿದ್ದಾರೆ. ಈ ಪ್ರಶಸ್ತಿ ಅವರಿಗೆ ಸಲ್ಲಬೇಕು. ಇಡೀ ಸಮುದಾಯಕ್ಕೆ ಗೌರವ. ಇದು ಇಟ್ ಬಿಲಾಂಗ್ಸ್ ಟು ದಿ ಎಂಟೈರ್ ಕಮ್ಯುನಿಟಿ ವಿಚ್ ಹ್ಯಾಸ್ ಲಿಫ್ಟೆಡ್ ಮೀ, ವಿಚ್ ಹ್ಯಾಸ್ ಫಾಸ್ಟರ್ಡ್ ಮೀ. ನನಗೆ ಎಷ್ಟೋ ಸಲ ಕಾಣ್ತದೆ. ಶೇಣಿಯವರೊಟ್ಟಿಗೆ ನಾನು 30 ವರ್ಷ ಅರ್ಥ ಹೇಳಿದ್ದೇನೆ, ಸಾಮಗ್ರೊಟ್ಟಿಗೆ 20 ವರ್ಷ ಅರ್ಥ ಹೇಳಿದ್ದೇನೆ, ಶಾಸ್ತ್ರಿಗಳೊಟ್ಟಿಗೆ, ಸುಂದರಾಯರೊಟ್ಟಿಗೆ ಹೇಳಿದ್ದೇನೆ, ಈ ಹುಡುಗರೊಟ್ಟಿಗೆ ಹೇಳ್ತೇನೆ. ಆ ಲೆಕ್ಕದಲ್ಲಿ ನಾನು ದೊಡ್ಡ ಅರ್ಥಧಾರಿ ಆದ ಸಾಲದು. ನನಗೆ ಸಿಕ್ಕಿದ ಒಡನಾಟದ ಭಾಗ್ಯ ಡಾಕ್ಟರ್ ಕಾರಂತರಿಂದ, ಕುಶ್ ಹರಿದಾಸ್ ಭಟ್ರಿಂದ, ಪ್ರೊಫೆಸರ್ ಎಂ ರಾಮಚಂದ್ರರಿಂದ, ನನ್ನ ಶಾಲೆಯ ಮೂರ್ತಿ ಮಾಸ್ಟರಿಂದ, ಎಷ್ಟು ಜನರಿಂದ ಸಾಹಿತ್ಯದ ಅನುಭವ ನಾನು ಪಡೆದಿದ್ದೇನೆ. ಇನ್ನೆಷ್ಟೋ ಹೇಳಬೇಕಾದ ಹೆಸರುಗಳಿದೆ. ಪಟ್ಲ ಪ್ರಶಸ್ತಿ 3 ನಾರಾಯಣರಿಗೆ ಸಂದಿದೆ. ಪೆರುವಾಯ ನಾರಾಯಣ, ಸಿಮಂತೂರು, ಛಂದಸ್ಸು ನಾರಾಯಣ ಶೆಟ್ಟರು ಅಂತಲೇ ನಾನು ಹೇಳೋದವರಿಗೆ. ಛಂದಸ್ಸು ನಾರಾಯಣ ಶೆಟ್ಟರು ಅವರ ಹತ್ರ ಛಂದಸ್ಸಿನ ವಿಷಯ ಕಿನ್ನಿಗೋಳಿಯಲ್ಲಿ ಸಾಯಂಕಾಲ ಮಾತಾಡಿದರೆ ಬಸ್ಸು ತಪ್ಪುವುದು ಖಂಡಿತ. ಇನ್ನೊಬ್ಬ ಬಲಿಪ ನಾರಾಯಣ. ನಾನು ನಾರಾಯಣ ಸುತ, ನಾರಾಯಣ ಜೋಶಿಯವರ ಮಗ, ಲಕ್ಷ್ಮೀಬಾಯಿಯ ಮಗ. ಮರಾಠಿ ಮನೆ ಮಾತಿನ ಕನ್ನಡಿಗನಾಗಿ ತುಳು ಕೊಂಕಣಿಗಳನ್ನೆಲ್ಲ ಅಧ್ಯಯನ ಮಾಡಿ ಬೇರೆ ಬೇರೆ ಭಾಷೆಗಳು ಬಹು ಕುತೂಹಲಿಯಾಗಿ, ನಾನು ವಿದ್ವಾಂಸನಲ್ಲ, ಆದರೆ ಎಲ್ಲ ಕುತೂಹಲದಿಂದ ಅಲ್ಲಲ್ಲಿ ಪಲ್ಲವಗ್ರಾಹಿ ಅಂತ ಅಷ್ಟಿಷ್ಟು ಹಸಿರು ಹುಲ್ಲನ್ನು ಮೇಯುವ ಕರುವಿನ ಹಾಗೆ ಎಲ್ಲ ಕಡೆಯಿಂದ ಸ್ವಲ್ಪ ಮೇಯುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಎಲ್ಲ ವಿಜ್ಞಾನದಿಂದ ಹಿಡಿದು ಫಿಸಿಕ್ಸ್ನವರೆಗೆ ಎಲ್ಲವನ್ನು ಓದುವ ಪ್ರಯತ್ನವನ್ನು ಮಾಡ್ತೇನೆ. ಅರ್ಥ ಮಾಡಿದ್ದೇನೆ ಅಂತಲ್ಲ, ಅಷ್ಟೇ ಪ್ರೀತಿಯನ್ನು ನನಗೆ ಕೊಟ್ಟಿದ್ದಾರೆ. ಮಂಗಳೂರು ಯೂನಿವರ್ಸಿಟಿ, MGM ಕಾಲೇಜು, ಬರ್ಕ್ಲಿ ಯೂನಿವರ್ಸಿಟಿ, ಟೊರೊಂಟೊ ಕನ್ನಡ ಸಂಘ, ದೆಹಲಿ ಕರ್ನಾಟಕ ಸಂಘ, ಮೊನ್ನೆ ವಿಶ್ವ ಪಟ್ಲ ಸಮ್ಮೇಳನ ಆಯಿತು. ವಿಶ್ವದ ಪ್ರತಿನಿಧಿಗಳು ಇದಕ್ಕಾಗಿ ಖರ್ಚು ಮಾಡಿ ಬಂದಿದ್ದಾರೆ. ಒಬ್ಬ ಒನ್ ಆಫ್ ದಿ ಬ್ಯುಸಿಯೆಸ್ಟ್ ಡಾಕ್ಟರ್ ಫಾರ್ ಹೂಮ್ ಎ ಮಿನಿಟ್ ಮೀನ್ಸ್ 1000 pounds, ಡಾಕ್ಟರ್ A. ಶೆಟ್ಟಿ ಅವರೊಂದು ಕಾರ್ಯಕ್ರಮಕ್ಕಾಗಿ ಲಂಡನ್ನಿಂದ ಬಂದರು. ಎಂಥ ಪ್ರೀತಿ ಇದು, ಎಂಥ ಪ್ರೀತಿ! ಐ ನೋ ಅವರು ಏನು ಅಂತ ನನಗೆ ಗೊತ್ತುಂಟು. ಈ ಪ್ರೀತಿಗಳು, ಆ ಕಾಂತೀಯ ಶಕ್ತಿ ಇರುವುದು, ಅದರ ಮಧ್ಯೆ ಸನ್ಮಾನಗೊಳ್ಳುವುದು ಒಂದು ಧನ್ಯತೆಯ ಭಾವ. ಇದನ್ನು ನಮ್ಮವರಿಗೆಲ್ಲ ಪಾಲಾಗಿ ನಾನು ಕೊಟ್ಟರೆ 1,00,000 ಜನ ಇದ್ದಾರೆ. ಹಾಗಾಗಿ ಕೊಡಲ್ಪಟ್ಟ ಮೊತ್ತವನ್ನು ಯಕ್ಷಗಾನದ ನನ್ನ ಮುಂದಿನ ಪ್ರಕಟಣೆಗಳಿಗೆ ಮತ್ತು ನನ್ನ ಸಂಶೋಧನೆಗಾಗಿ ಬಳಸಿಕೊಳ್ತೇನೆ. ನನ್ನ ಮನೆಯವರು ನನ್ನನ್ನು ಲೆಕ್ಕಕ್ಕಿಂತ ಹೆಚ್ಚು ಪ್ರೋತ್ಸಾಹಿಸಿದ್ದಾರೆ ಮಾತ್ರ ಅಲ್ಲ, ಸಹಿಸಿಕೊಂಡಿದ್ದಾರೆ. ಆಮೇಲೆ ಇದು ಸರಿಯಾಗುವುದಲ್ಲ ಅಂತ ಬಿಟ್ಟಿದ್ದಾರೆ. ಕೆಲವು ವಿಷಯ ಇದು ರಿಪೇರಿ ಆಗೋದಿಲ್ಲ ಅಂತ. ಆದರೆ ಒಂದು ವಿಷಯ, ನಾನು ಶೇಣಿಯವರ ಪ್ರಶ್ನೆಗಾದರೂ ಉತ್ತರ ಕೊಟ್ಟಿದ್ದೇನೆ. ನಾನು 2 ಜನರ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲದ ಪ್ರಶ್ನೆ ಕೇಳಲಿಕ್ಕೆ ನಾನು ಕಲಿತದ್ದು ನಮ್ಮ ಮನೆಯವರಿಂದ. ಯಾವ ಪದ್ಯಕ್ಕೆ ಯಾವ ಅರ್ಥವು ಪದ್ಯ ಇಲ್ಲದೆ ಹೇಳ್ತಾರೆ ಅವರು. ಇನ್ನೊಂದು, ನನ್ನ ಮೊನ್ನೆ ಮೊಮ್ಮಗಳು ಅಮೇರಿಕಾದಲ್ಲಿ ಹೇಳಿದೆ, ಈಗ ನನಗೆ ಸಂಪೂರ್ಣ ಅರ್ಹತೆ ಬಂದಿದೆ. ನಿಮಗೆ ಎಂತ ಗೊತ್ತುಂಟು ಅಂತ ಕೇಳ್ತಾರೆ. ಮೊನ್ನೆ ನನ್ನ ಮೊಮ್ಮಗಳು ಹೇಳಿದರು, ಯು ಮೇ ಬಿ ಫೇಮಸ್ ಬಟ್ ಯು ಡೋಂಟ್ ನೋ ಎನಿಥಿಂಗ್. ಇದರ ಮಧ್ಯೆ ನನಗೆ ಪಟ್ಲ ಪ್ರಶಸ್ತಿ ಬಂದಿದೆ. ಹಾಗಾಗಿ ಪೂರ್ಣ ಅರ್ಹತೆಯನ್ನು ಈಗ ನಾನು ಗಳಿಸಿದ್ದೇನೆ. ನನಗೆ ಬೆಸೆಂಟ್ ಸಂಸ್ಥೆ
ಒಂದು ನೆಮ್ಮದಿಯ ಉದ್ಯೋಗವನ್ನು ಕೊಟ್ಟಿದೆ. ಅದರಿಂದ ತುಂಬ ಉಚ್ಚವಾದ ಸ್ಥಾನ ಉದ್ಯೋಗಗಳನ್ನು ನಾನು ಅರಸಿ ಹೋಗದಿರಲಿಕ್ಕೆ ಕೂಡ ಅದೇ ಕಾರಣ. ನನ್ನ ಕೆಲಸ ನಾನು ಮಾಡಿದರೆ ಪರಿಪೂರ್ಣವಾದ ಬದ್ಧತೆಯಿಂದ ಉಳಿದಂತೆ ಯಾವ ಇಂಟರ್ಫರೆನ್ಸು ಮಾಡಲಿಲ್ಲ. ಆ ಸಂಸ್ಥೆ ಅನೇಕ ಮುಖ್ಯಸ್ಥರು, ಮುಖ್ಯವಾಗಿ ನನ್ನ ಎಲ್ಲ ಪ್ರಾಂಶುಪಾಲರು ಮತ್ತು ದಿವಂಗತರಾದ ಮಣ್ಣೆ ಶ್ರೀನಿವಾಸ ನಾಯಕರೇ ಮೊದಲಾದ ಹಿರಿಯರನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ತೇನೆ. ಈ ಪಟ್ಲ ಪ್ರಶಸ್ತಿ ಅನೌಸಾದ ದಿವಸದಿಂದ ತುಂಬ ಜನ ಲೇಖನಗಳನ್ನು ಬರೆದಿದ್ದಾರೆ. ಡಾಕ್ಟರ್ ಬಿಳಿಮಲೆಯವರು, ಡಾಕ್ಟರ್ ಶೇನಪ್ಪ ಗೌಡರು, ಕೃಷ್ಣಪ್ಪ ಕಾಸು ಉಳಿತಾಯ, ಹಲವರು ಈಗ ಪಕ್ಕನೆ ನೆನಪಾಗೋದಿಲ್ಲ, ಭಾಸ್ಕರ್ ರೈಯವರು, ನವನೀಶ್ ಶೆಟ್ಟರು ಅದಕ್ಕಾಗಿ ಪ್ರಯತ್ನಪಟ್ಟು ರಾತ್ರಿ ಹಗಲು ಕಷ್ಟಪಟ್ಟು ಇವತ್ತಿನ ಪುಸ್ತಕವನ್ನು ತಂದಿದ್ದಾರೆ. ಅದರಲ್ಲಿ ಅನೇಕರು ಲೇಖನ ಬರೆದಿದ್ದಾರೆ. ಲಕ್ಷ್ಮೀಶ್ ತೋಳ್ಪಾಡಿಯವರು, ಪ್ರೊಫೆಸರ್ ವಿವೇಕ್ ರೈಗಳು, ನನ್ನ ಆತ್ಮೀಯ ಕಿರಿಯ ಕಲಾವಿದ ಜಬ್ಬಾರ್ ಸಮೋ ಅವರು ನಮಗೆ ತಾಳಮದ್ದಲೆಯಲ್ಲಿ ಎದುರಾಳಿಗಳು, ಇವರೆಲ್ಲ ಲೇಖನಗಳನ್ನು ಬರೆದಿದ್ದಾರೆ. ಅವರೆಲ್ಲರ ಪ್ರತಿನಿಧಿಯಾಗಿ ಚಿನ್ನಪ್ಪ ಗೌಡರು ಸಭೆಯಲ್ಲಿದ್ದಾರೆ. ಅವರಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಇನ್ನೂ ತುಂಬ ಜನರನ್ನು ಹೇಳ್ಬೋದು. ಮಾಧ್ಯಮಗಳು ತುಂಬ ನನ್ನನ್ನು ಎತ್ತಿ ಹಿಡಿದಿವೆ. ಎಲೆಕ್ಟ್ರಾನಿಕ್ ಮತ್ತು ಪ್ರಿಂಟ್ ಮೀಡಿಯಾದವರು ನನಗೆ ಸಬ್ಸ್ಟ್ಯಾನ್ಷಿಯಲ್ ಹಿಂದೂ ರಿವ್ಯೂ ಕೂಡ ನನ್ನನ್ನು ಕವರ್ ಮಾಡಿದೆ. ಅದಕ್ಕಾಗಿ ಐ ಆಮ್ ಡೀಪ್ಲಿ ಇಂಡೆಟೆಡ್ ಆ್ಯಂಡ್ ಹಂಬಲ್ಡ್ ಬೈ ದ ಮೀಡಿಯಾ ಕವರೇಜ್ ಗಿವನ್. 2-3 ವಿಷಯಗಳನ್ನು ಯಕ್ಷಗಾನದ ಬಗ್ಗೆ ನಾನು ಪ್ರಸ್ತಾವಿಸಬೇಕು. ಈಗ ನಾನು ಹೇಳಲಿಕ್ಕಿರೋ ವಿಷಯ ಎಲ್ಲರಿಗೂ ಸಮ್ಮತವಾದೀತು ಅಂತ ನಾನು ಹೇಳಲಾರೆ. ಯಕ್ಷಗಾನ ಬೆಳೀತಾ ಇದೆ, 40 ಮೇಳ ಇದೆ, 200 ಹವ್ಯಾಸಿಗಳಿದ್ದಾರೆ, 10,000 to 15,000 ಪ್ರದರ್ಶನಗಳು ನಡೀತವೆ, 100 ಕೋಟಿಯ ವ್ಯವಹಾರ ನಡೀತವೆ. ಒಂದು ರೀತಿಯಲ್ಲಿ ಯಕ್ಷಗಾನ ಉತ್ಕರ್ಷೆಯಲ್ಲಿದೆ. ಆದರೆ ಟ್ರೆಂಡ್ಗಳಿಗೆ ಬಲಿಯಾಗ್ತಾ ಇದೆ ಯಕ್ಷಗಾನ. ಇನ್ನು ಮುಂದೆ ಯಕ್ಷಗಾನವನ್ನು ನಾವು ವಿತರಿಸಬೇಕಾದ್ದು ಹೇಗೆ ಅಂತ ನಾವೆಲ್ಲರೂ ಸೇರಿ ಗಂಭೀರವಾಗಿ ಚಿಂತಿಸುವ. ಹೂ ಈಸ್ ರೈಟ್, ಹೂ ಈಸ್ ರಾಂಗ್ ಬೇಡ, ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್ ಎಂಬ ದೃಷ್ಟಿಯಿಂದ ಚಿಂತನೆ ಮಾಡಲಿಕ್ಕೆ ಕೂಡ ಪಟ್ಲ ಫೌಂಡೇಶನ್ ಅನುವಾಗಲಿ ಅಂತ ಹಾರೈಸ್ತೇನೆ. ಅವರು ಒಂದು ರೀತಿಯಲ್ಲಿ ಪ್ರಯತ್ನ ಮಾಡಿದ್ದಾರೆ. ಹುಡುಗಿಯರನ್ನು ಕರೆದು ಪಾಂಡವರ ಒಡ್ಡೋಲಗ ಮಾಡಿದರೆ ಅಷ್ಟು ಉಳಿಯಿತಲ್ಲ, ಕೃಷ್ಣನ ಒಡ್ಡೋಲಗ ಆಯ್ತಲ್ಲ. ಪರಂಪರೆಯನ್ನು ಉಳಿಸುವುದಕ್ಕೆ ಒಂದು ವಿಶಿಷ್ಟವಾದ ಕಡೆಗೆ ಅಲ್ಲಿ ಕೂಡ ಒಂದು ಕ್ರಿಯಾಶೀಲವಾದ ಯೋಚನೆಯನ್ನು ಹಾಕಿದ್ದಾರೆ. ವಿಶ್ವರಂಗಭೂಮಿಯ ಮುಂದೆ ನಾವು ಹೋಗಬೇಕಾದ್ರೆ ಬೇಸಿಕ್ಸ್ ಸರಿ ಮಾಡಿಕೊಳ್ಬೇಕು. ನಾವು ವೇಷಭೂಷಣ ಕಟ್ಟೋದು ಸರಿ ಇಲ್ಲ, ಕಾಲಿಗೆ ನಾವು ಬಣ್ಣ ಹಾಕೋದಿಲ್ಲ, ನಮ್ಮ ಶಬ್ದ ಮಾಲಿನ್ಯದ ಬಗ್ಗೆ ಮೊನ್ನೆ ಒಂದು ಉಪನ್ಯಾಸ ಆಯಿತು. ನಮ್ಮ ಸೌಂಡ್ ಆ್ಯಂಡ್ ಮೈಕ್ ಯೂಸೇಜ್ ವಿಶ್ವರಂಗಭೂಮಿಗೆ ಉಪಯುಕ್ತವಾಗಿಲ್ಲ. ಅವರ ಯಕ್ಷಗಾನ ಈಸ್ ವಂಡರ್ಫುಲ್. ಆದರೆ ಈ ಬಗ್ಗೆ ನಮಗೆ ಕಾರಂತರು ಕೊಟ್ಟ ಮಾರ್ಗದಲ್ಲಿ, ಅವರು ಮಾಡಿದ ಹಾಗೆ ಅಲ್ಲ, ಅವರು ಕೊಟ್ಟ ಮಾರ್ಗದಲ್ಲಿ ನಾವು ಮುಂದುವರಿಬೇಕು. ನಾವೊಂದು ಪ್ಯಾಕೇಜಿಂಗ್ ಮಾಡಬೇಕು ಯಕ್ಷಗಾನಕ್ಕೆ. ರಂಗಭೂಮಿಯಲ್ಲಿ ಕಲಾವಿದ ಎಲ್ಲಿ ಕೂತ್ಕೊಳ್ಬೇಕು, ಯೂನಿಫಾರ್ಮ್ ಇಲ್ಲದ ಹಿಮ್ಮೇಳ ನಾವು ಸಹಿಸ್ಬೋದು ಯಕ್ಷಗಾನದಲ್ಲಿ. ವಿಶ್ವರಂಗಭೂಮಿ ಅದನ್ನು ಸಹಿಸುವುದಿಲ್ಲ. 70 ವರ್ಷದ ಹುಡುಗನ ವ್ಯಕ್ತಿಯ ಕೃಷ್ಣನ ಪಾತ್ರ ನಮಗೆ ಖುಷಿ ಆಗ್ಬೋದು, ಅಲ್ಲಿ ವಯಸ್ಸಿನ ಪ್ರಕಾರವೇ ಮಾಡಬೇಕಾಗ್ತದೆ. ಸಮಯ ಮಿತಿಯೊಳಗೆ ವಿಶ್ವದ ರಂಗಭೂಮಿಗೆ ರಂಗ ಪ್ರಕಾರವನ್ನು ಕೊಡಬಲ್ಲ ಯೋಗ್ಯತೆ ಇರುವ ಯಕ್ಷಗಾನ ಸಿನಿಮಾದಿಂದ, ನಾಟಕದಿಂದ, ಫ್ಯಾನ್ಸಿ ಸ್ಟೋರಿಂದ ಪಡೀತಾ ಇದೆ. ಇದು ಬಡತನ. ಈ ಬಡತನ ಬರಬಾರದು. ಶ್ರೀಮಂತವಾದ ಕಲೆ, ಶ್ರೀಮಂತಿಕೆಯನ್ನು ಉಳಿಸುವ ಎಲ್ಲ ಸಾಮರ್ಥ್ಯವೂ ನಮಗಿದೆ. ಈ ವಿಷಯದಲ್ಲಿ 2 ಮಾತು ಹೇಳ್ತೇನೆ. ಇಂತಹ ವಿಷಯಗಳಲ್ಲಿ ಯಾರಾದರೂ ಒಂದು ಯೋಚನೆಯನ್ನು ಮಾಡಿ ಚೌಕಟ್ಟು ಹಾಕಿದರೆ ಎಲ್ಲಿಗೂ ಬಂದು ನನ್ನ ಯೋಚನೆಗಳನ್ನು ಕೊಡ್ತೇನೆ. ಪಟ್ಲ ಫೌಂಡೇಶನ್ ಮಾಡಬಹುದಾದ ಎಲ್ಲ ಕೆಲಸಕ್ಕೆ ಬೇರೆ ಸಹಾಯ ನಾನಿದ್ದೇನೆ. ಕಿನ್ನಿಗೋಳಿಯಲ್ಲಿ 10 ಎಕರೆಯಲ್ಲಿ ಪಟ್ಲ ಯಕ್ಷಾಶ್ರಯ ನಡೀತಾ, ಇದು ಇನ್ನೊಂದು ವಿಸ್ಮಯ. 10 ಎಕರೆ ಜಾಗ ತಗೊಂಡಿದ್ದಾರೆ, ಅದು ಹೌಸಿಂಗ್ ಕಾಲೋನಿ. ಅದರ ಬಗ್ಗೆ ಕೂಡ ನನ್ನಲ್ಲಿ ಕೆಲವು ಯೋಚನೆಗಳಿದ್ದಾವೆ. ನಾನು 50 ವರ್ಷಗಳಿಂದ ಒಂದು ಸುಲಭದ ಕೆಲಸ 2 ಮಾಡ್ತಾ ಇದ್ದೇನೆ. ಒಂದು ಧರ್ಮಾರ್ಥ ಸಲಹೆ ಕೊಡುವುದು, ಒಂದು ತಾಳಮದ್ದಲೆಯಲ್ಲಿ ಅರ್ಥ ಹೇಳೋದು, ಅಂದರೆ ಬಾಯಿಗೆ ಬಂದಾಗ ಮಾತಾಡೋದು. ಪಟ್ಲ ಫೌಂಡೇಶನ್ ಒಟ್ಟಿಗೆ ಬೌದ್ಧಿಕವಾದ ಸಹಾಯಕ್ಕೆ ನಾನು ಹಿಂದೆಯೂ ಇದ್ದೆ, ಈಗಲೂ ಇದ್ದೇನೆ. ಖಾಸಗಿಯಾಗಿ, ನಿಷ್ಕಲ್ಮಶವಾಗಿ, ನೇರವಾಗಿ ನನ್ನ ಅಭಿಪ್ರಾಯಗಳನ್ನು ಯಾವಾಗಲೂ ಹಂಚಿಕೊಳ್ತೇನೆ. ಮೇಳದ ಯಜಮಾನರುಗಳೆಲ್ಲ ಇದ್ದಾರೆ ಸಭೆಯಲ್ಲಿ, ಅವರಿಗೆ ಗೊತ್ತುಂಟು. ಯಾವಾಗಲೂ ನನ್ನ ಅಭಿಪ್ರಾಯಗಳನ್ನು ನಾನು ಹಂಚಿಕೊಂಡಿದ್ದೇನೆ. ಅವರು ಎಷ್ಟು ತೆಕ್ಕೊಂಡಿದ್ದಾರೆ, ಇಲ್ಲ ಆಚೆ ಹೋದ ಮೇಲೆ ಏನಾದರೂ ಹೇಳಿರ್ಬೋದು, ಅದು ಬೇರೆ ವಿಷಯ. ಆದರೆ ಅಭಿಪ್ರಾಯಗಳನ್ನು ನಾನು ಹಂಚಿಕೊಳ್ಳಿಕ್ಕೆ ಸಿದ್ಧನಿದ್ದೇನೆ. ನನ್ನ ಅನುಭವವನ್ನು ಸದಾ ನಿಮ್ಮೊಂದಿಗೆ ಬಳಸಿಕೊಳ್ತೇನೆ. ಅವಿಸ್ಮರಣೀಯವಾದ ಅನುಭವ ಇದು. ಯಕ್ಷಗಾನದ ಬಗ್ಗೆ ನಾನು ಏನು ಹೇಳಲಿ? ಈ ಒಂದು ಸ್ಥಿತಿಯಲ್ಲಿ ಸ್ಥಾನವೋ, ಮಾನವೋ, ಗೌರವೋ, ಆಕ್ಸೆಪ್ಟಬಿಲಿಟಿ ಎನ್ನುವುದು ನನ್ನ ಉದ್ದೇಶ ಅಲ್ಲ, ಸೂಟಬಿಲಿಟಿ ಎನ್ನುವುದು ನನ್ನ ಉದ್ದೇಶ. ಅದಕ್ಕಾಗಿ ನಾನು ಕೆಲಸ ಮಾಡಬೇಕು. ನನ್ನ ಮನೆ ಮಾತು ಮರಾಠಿಯಲ್ಲಿ ಒಂದು ಮಾತಿದೆ, ಯಾವಾಗಲೂ ನನಗೆ ನಿನ್ನ ಸಂಘ ಒದಗಲಿ, ನಿನಗಾಗಿ ನಾನಿರಲಿ ಅಂತ. ಸದಾ ಸರ್ವದಾ ಯೋಗ ತುಝಾ ಘಡಾವ, ತುझे ಕಾರಣಿ
ದೇಹ ಮಾಝ ಪಡಾವ, ನಿನಗಾಗಿ ನನ್ನ ದೇಹ ಮುಡಿಪಾಗಿರಬೇಕು. ನಾನು ಯಕ್ಷಗಾನ ಅಲ್ಲದೆ ಬೇರೆ ಹೆಚ್ಚು ಯೋಚಿಸಲಾರೆ. ತತ್ವಜ್ಞಾನ ಅದು ಇದು ಎಲ್ಲ ಇದೆ. ಕಾಮರ್ಸ್ ಕಲಿಸಿದ್ದೇನೆ, ಪಾಠ ಮಾಡಿದ್ದೇನೆ. ಅಪಾರವಾದ ವಿದ್ಯಾರ್ಥಿಯಿಂದ ಮತ್ತು ನನ್ನ ಸಹೋದ್ಯೋಗಿಗಳು ತುಂಬ ನನಗೆ ಪ್ರೀತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ಸದಾ ಋಣಿಯಾಗಿದ್ದೇನೆ. ಬೇರೆ ಏನನ್ನೂ ಕೊಡಲಾರೆ, ಥ್ಯಾಂಕ್ಸ್ ಮಾತ್ರ ಕೊಡಬಹುದು. ಆದರೆ ಯಕ್ಷಗಾನಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ ನನ್ನದಾದ ಯೋಚನೆಗಳನ್ನು ಕೊಡುವ ಮೂಲಕವಾಗಿ ನಾನು ಆ ಸಾಲವನ್ನು ಕಿಂಚಿತ್ ರೂಪದಲ್ಲಿ ಬಳಸಿಕೊಡಬಲ್ಲೆ. ರಾಜಕೀಯದ ಮಹಾಕವಿ ರಾಜಕಾರಣಿ ವಾಜಪೇಯಿ ಒಂದು ಮಾತು ಹೇಳಿದರು, ಹೊಗಳ್ತೀರಿ, ಸನ್ಮಾನ ಮಾಡ್ತೀರಿ, ಮುझे ದೇವತಾ ಮತ್ತು ಬನಾವ್, ನನ್ನನ್ನು ನಿಮ್ಮಿಂದ ದೂರ ಇಡಬೇಡಿ, ನಾನು ನಿಮ್ಮೊಟ್ಟಿಗೆ ಇರುವವ, ಚರ್ಮುರಿ ಅಂಗಡಿಯಲ್ಲಿ ನಿಮ್ಮೊಟ್ಟಿಗೆ ಇರುವವ. ಹಾಗೆ ನಾನು ಎಲ್ಲರೊಂದಿಗೆ ಒಂದಾಗಿ ಎಲ್ಲವರಲ್ಲಿ ಒಬ್ಬನಾಗಿ ಇರುವುದಕ್ಕೆ ಬಯಸ್ತೇನೆ. ಅಂತಹ ಭಾಗ್ಯ ಸದಾ ಪಟ್ಲ ಭಾಗವತರ ಸಹವಾಸದಲ್ಲಿ ಹಾಗೆ ಹಿರಿಯ ಕಲಾವಿದರಲ್ಲಿ ನನಗೆ ಒದಗಲಿ ಅಂತ ಹಾರೈಸ್ತೇನೆ. ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ. ಪಟ್ಲ ಫೌಂಡೇಶನ್ ಕಳೆದ ವರ್ಷ ನಾನು ಹೇಳಿದ ಹಾಗೆ ಉತ್ಸಾಹದಿಂದ ಈ ಬಂದಿರುವ ಪ್ರೋತ್ಸಾಹವನ್ನು ಬಳಸಿಕೊಂಡು ಉತ್ಸಾಹದಿಂದ, ವ್ಯವಸ್ಥಿತವಾದ ಯೋಚನೆಯಿಂದ ಮತ್ತು ಜಾಗ್ರತೆಯಿಂದ ಮೂರನ್ನೂ ಬೆರೆಸಿ ವ್ಯವಸ್ಥಿತವಾಗಿ ಮುಂದುವರಿಸಿ. ಓಂ ಸ್ವಸ್ತಿ. ನಾನೀಗ ಭಾಷಣ ಮಾಡಲೇ ಇಲ್ಲ, ಪ್ರಾರಂಭ ಮಾಡಲೇ ಇಲ್ಲ. ಇದು ಕಿಂಚಿತ್ ಮಾತ್ರ. ನಮ್ಮ ಮನೆ ಮಾತುಗಳಲ್ಲಿ ಮಾತುಂಟು, ಲಕ್ಷ ಮಾತುಗಳನ್ನು 5 ಮಾತುಗಳಲ್ಲಿ ಹೇಳಿದ್ದೇನೆ ಅಂತ. ಹಾಗೆ ಕೆಲವನ್ನು ಹೇಳಿದ್ದೇನೆ. ಫೌಂಡೇಶನ್ ಟ್ರಸ್ಟಿನ ವತಿಯಿಂದ ಒಂದು ವೀಲ್ ಚೇರ್ನ ಕೊಡುಗೆ, ಜೊತೆಗೆ 15,000 ರೂಪಾಯಿಯ ನಗದು. ನಮ್ಮ ಇಂದಿನ ಪಟ್ಲ ಸಮಾರಂಭದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿದಂತಹ ಡಾಕ್ಟರ್ ಎ ಶೆಟ್ಟಿ ಇವರ ಅಣ್ಣ ಡಾಕ್ಟರ್ ಸುರೇಂದ್ರನಾಥ ಶೆಟ್ಟಿಯವರು ಕೂಡ ಪಟ್ಲ ಭಾಗವತರ ಅಭಿಮಾನಿ ಮಾತ್ರ ಅಲ್ಲ, ಸಮಾಜ ಸೇವೆಯಲ್ಲಿ ಸ್ಪಂದಿಸುವವರು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿದ್ದಾರೆ. ಅವರಿಗೆ ಕೂಡ ಆರೋಗ್ಯ ಸ್ವಲ್ಪ ಹದಗೆಟ್ಟಿದ್ದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಅವರು ನಮಗೆ ಸಾಕ್ಷಿಯಾಗಿದ್ದಾರೆ. ಅವರು ಕೂಡ ಈ ಟ್ರಸ್ಟಿಗೆ ಅವರ ಒಂದು ದೇಣಿಗೆಯನ್ನು ನೀಡುವಂಥ ಒಂದು ಆಶಯವನ್ನು ಹೊಂದಿರ್ತಾರೆ. ಪಟ್ಲ ಸತೀಶ್ ಶೆಟ್ಟಿ ಅವರು ಅವರ ಬಳಿಗೆ ತೆರಳಿ ಈ ಒಂದು ದೇಣಿಗೆಯನ್ನು ಸ್ವೀಕರಿಸಬೇಕು. ವಸಂತರಾಜ್ ಕಟೀಲು 4ನೇ ಮೇಳ, ಶಿವಣ್ಣ ಶೆಟ್ಟಿ 4ನೇ ಮೇಳದ ಕಲಾವಿದರು, ಪ್ರಕಾಶ್ ಸಾಗರ ಕಟೀಲು 1ನೇ ಮೇಳದ ಕಲಾವಿದರು, ನಾರಾಯಣ ಮುಖಾರಿ ಕಟೀಲು 3ನೇ ಮೇಳದ ಕಲಾವಿದರು, ಅರುಣ್ ಕುಮಾರ್ ಉಜಿರೆ ನಾಟ್ಯ ಶಿಕ್ಷಕರು, ರವಿ ಕುಂಬ್ಳೆ ಎಡನೂರು ಮೇಳದ ಕಲಾವಿದರು, ಸುರೇಶ್ ಅರಳ ಬಪ್ಪನಾಡು ಮೇಳದ ಕಲಾವಿದರು, ರಘು ಶೆಟ್ಟಿನಾಳ ಕಟೀಲು ಮೇಳದ ನೇಪಥ್ಯ ರಂಗ ಸಹಾಯಕರು, ಚಂದ್ರ ನಾಯ್ಕ್ ಮಂದಾರ್ತಿ ಮೇಳದ ಕಲಾವಿದರು, ಲಕ್ಷ್ಮಣ್ ಭಂಡಾರಿ ಶನೀಶ್ವರ ಮೇಳದ ಕಲಾವಿದರು, ಪರಮೇಶ್ವರ್ ಭಂಡಾರಿ ಮಂದಾರ್ತಿ ಮೇಳದ ಕಲಾವಿದರು, ಹರೀಶ್ ಶೆಟ್ಟಿ ಮಂದಾರ್ತಿ ಮೇಳದ ಕಲಾವಿದರು, ಉಮೇಶ್ ಸಾಲ್ಯಾನ್ ಕುಪ್ಪೆಬದವು ಕಟೀಲು ಮೇಳದ ಕಲಾವಿದರಿಗೆ ಸಹಾಯಧನವನ್ನು ನಾವು ನೀಡ್ತಾ ಇದ್ದೇವೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ನ ಬೇರೆ ಬೇರೆ ಯೋಜನೆಗಳಲ್ಲಿ ಒಂದಾದದ್ದು ಗೃಹ ನಿರ್ಮಾಣಕ್ಕೆ ಸಹಾಯಧನ. ಒಟ್ಟು 13 ಮಂದಿ ಕಲಾವಿದರಿಗೆ 25,000 ಸಹಾಯಧನವನ್ನು ನಾವು ವಿತರಿಸ್ತಾ ಇದ್ದೇವೆ. ವಸಂತರಾಜ್ ಕಟೀಲು, ಲಕ್ಷ್ಮಣ್ ಭಂಡಾರಿ, ಪರಮೇಶ್ವರ್ ಭಂಡಾರಿ, ಹರೀಶ್ ಶೆಟ್ಟಿ, ಉಮೇಶ್ ಸಾಲ್ಯಾನ್ ಕುಪ್ಪೆಬದವು ತಲಾ 25,000ದಂತೆ ಒಟ್ಟು 13 ಮಂದಿ ಕಲಾವಿದರಿಗೆ ಗೃಹ ನಿರ್ಮಾಣದ ಸಹಾಯಾರ್ಥವಾಗಿ ಈ ಮೊತ್ತವನ್ನು ನೀಡ್ತಾ ಇದ್ದೇವೆ. ವೇದಿಕೆಯಲ್ಲಿ ನಮ್ಮ ಸ್ಥಾಪಕ ಅಧ್ಯಕ್ಷರು ಪಟ್ಲಗುತ್ತು ಸತೀಶ್ ಶೆಟ್ಟಿ ಅವರು ಈ ಮೊತ್ತವನ್ನು ವಿತರಿಸ್ತಾ ಇದ್ದಾರೆ. ಕಲಾವಿದರ ಬದುಕಿನಲ್ಲಿ ಬೆಳಕನ್ನು ಸೂಸುವಂಥ ಒಂದು ಪ್ರಯತ್ನ, ಅವರ ಗೃಹ ನಿರ್ಮಾಣಕ್ಕೆ ವಿಶೇಷವಾದಂಥ ಒಂದು ಸಹಾಯವನ್ನು ಈ ವೇದಿಕೆಯಲ್ಲಿ ನೀಡ್ತಾ ಇದ್ದೇವೆ. ತಲಾ 25,000ದಂತೆ ಓರ್ವ ಕಲಾವಿದನಿಗೆ ಒಟ್ಟು 13 ಮಂದಿಗೆ ಈ ಸಂಭ್ರಮದಲ್ಲಿ ನಾವು ವಿತರಿಸ್ತಾ ಇದ್ದೇವೆ. ಹಾಗೆ ಮುಂದಕ್ಕೆ
ಕಲಾವಿದರಿಗೆ ವೈದ್ಯಕೀಯ ನೆರವನ್ನು ನೀಡ್ತಾ ಇದ್ದೇವೆ. ಮೊದಲಿಗೆ ಶ್ರೀಯುತ ಗಣೇಶ್ ಕೊಲಕಾಡಿ, ಯಕ್ಷಗಾನ ವಿದ್ವಾಂಸರು, ಚಂದು ಕವಿಗಳು. ಗಣೇಶ್ ಕೊಲಕಾಡಿ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅವರ ಪರವಾಗಿ ಸದಾಶಿವ ಶೆಟ್ಟಿಗಾರ್ ಈ ಮೊತ್ತವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಗಣೇಶ್ ಕೊಲಕಾಡಿ ಅವರ ಪರವಾಗಿ 50,000 ರೂಪಾಯಿಯ ಚೆಕ್ಕನ್ನು ಸ್ವೀಕರಿಸ್ತಾ ಇದ್ದಾರೆ. ಹಾಗೆ ಮುಂದಕ್ಕೆ ಶೈಕ್ಷಣಿಕ ನೆರವನ್ನು ನೀಡ್ತಾ ಇದ್ದೇವೆ. ಹಾಗೆ ಇನ್ಶೂರೆನ್ಸಿನಿಂದ ಕಲಾವಿದರಿಗೆ ಏನು ಪ್ರಯೋಜನ ಎಂಬುದನ್ನು ಈ ವೇದಿಕೆಯಲ್ಲಿ ನಾವು ತೋರಿಸಲೇಬೇಕಾಗತ್ತೆ. ಇತ್ತೀಚೆಗೆ ಸೌಕೂರು ಮೇಳದ ಒಬ್ಬ ಕಲಾವಿದ ಮೃತಪಟ್ಟಂತಹ ಸಂದರ್ಭದಲ್ಲಿ 2 ಕಲಾವಿದರು ಬೈಕಲ್ಲಿ ಹೋಗುವಾಗ ಆಕ್ಸಿಡೆಂಟಲ್ಲಿ ಮೃತಪಟ್ಟರು. ಅದರಲ್ಲಿ ಒಬ್ಬ ಕಲಾವಿದ ನಮ್ಮ ಈ ಫೌಂಡೇಶನ್ನ ಜೊತೆಯಲ್ಲಿ ಒಂದು ಇನ್ಶೂರೆನ್ಸ್ ಮಾಡಿದರು. ಆ ಕಲಾವಿದನ ಮತ್ತೊಂದು ಕಲಾವಿದ ಅವನ ಒಟ್ಟಿಗಿದ್ದ ಮತ್ತೊಬ್ಬ ಕಲಾವಿದ ಮಾಡಲಿಲ್ಲ. ಇಬ್ಬರೂ ಕಲಾವಿದರು ಸ್ಪಾಟಲ್ಲಿ ಡೆಡ್ ಆಗಿದ್ದಾರೆ. ಯಾರು ಮಾಡಲಿಲ್ಲ ಆ ಕಲಾವಿದನಿಗೂ ಪಟ್ಲ ಫೌಂಡೇಶನ್ ನಾವು 50,000 ರೂಪಾಯಿಯ ಸಹಾಯಧನವನ್ನು ಅವರ ಕುಟುಂಬಕ್ಕೆ ಆಗ ತಾನೇ ಕೊಟ್ಟೆವು. ಇನ್ಶೂರೆನ್ಸ್ ಮಾಡಿದಂತಹ ಕಲಾವಿದನ ಕುಟುಂಬಕ್ಕೆ 8 ಲಕ್ಷ ರೂಪಾಯಿಯ ಮೊತ್ತವನ್ನು ಈಗ ಕೊಡಲಿಕ್ಕಿದ್ದೇವೆ. ಆ ದಿನೇಶ್ ಮಡಿವಾಳ ಅವರ ಧರ್ಮಪತ್ನಿ ಅಥವಾ ಆ ಮನೆಯವರು ದಯವಿಟ್ಟು ವೇದಿಕೆಗೆ ಬಂದು ಆ 8 ಲಕ್ಷ ರೂಪಾಯಿ ಮೊತ್ತದ ಚೆಕ್ಕನ್ನು ಅಮ್ಮ ದಿನೇಶ್ ಮಡಿವಾಳ ಕಲಾವಿದನ ಅಮ್ಮ ಆ ಮೊತ್ತವನ್ನು ಪ್ರಕಾಶ್ ಶೆಟ್ಟಿ ಬಂಜಾರ ಅವರ ಹತ್ರ ಪಡ್ಕೊ. ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯ ಸಹಯೋಗದೊಂದಿಗೆ ಈ ಅಪಘಾತ ವಿಮಾ ಯೋಜನೆ ಪಟ್ಲ ಟ್ರಸ್ಟ್ ವತಿಯಿಂದ ನಡೀತಾ ಇದೆ. ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯ ಬ್ರಾಂಚ್ ಮ್ಯಾನೇಜರ್ ಶ್ರೀ ಗಣೇಶ್ ಪ್ರಭು, ಅಭಿವೃದ್ಧಿ ಅಧಿಕಾರಿ ಉದಯಕುಮಾರ್ ಶೆಟ್ಟಿ ಹಾಗೂ ನಿವೃತ್ತ ಡಿವಿಷನಲ್ ಮ್ಯಾನೇಜರ್ ಸಂಜಯ್ ರಾವ್ ಇವರ ಉಪಸ್ಥಿತಿಯಲ್ಲಿ CMD ಎಮರ್ಜಿ ಗ್ರೂಪಿನ ಶ್ರೀ ಗೌರವಾನ್ವಿತ ಪ್ರಕಾಶ್ ಶೆಟ್ಟಿಯವರು ಈ ಮೊತ್ತವನ್ನು ವಿತರಿಸ್ತಾ ಇದ್ದಾರೆ. ಇದರಿಂದ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಸುಮಾರು 51,275 ರೂಪಾಯಿಗಳನ್ನು ವ್ಯಯಿಸಿದ್ದಾರೆ. ಈ ಸಂಪೂರ್ಣ ವೆಚ್ಚವನ್ನು ಕೂಡ ನ್ಯೂ ಇಂಡಿಯಾ ಇನ್ಶೂರೆನ್ಸ್ನ ಸಹಯೋಗದೊಂದಿಗೆ ಭವಾನಿ ಶಿಪ್ಪಿಂಗ್ನ MD ಶ್ರೀ KD ಶೆಟ್ಟಿಯವರು ನ್ಯೂ ಇಂಡಿಯಾ ಇನ್ಶೂರೆನ್ಸ್ನ ಅಧಿಕಾರಿಗಳೊಂದಿಗೆ 51,275 ರೂಪಾಯಿಗಳ ಒಂದು ಚೆಕ್ಕನ್ನು ಹಸ್ತಾಂತರಿಸಿದ್ದಾರೆ. 2ನೇ ಬಂಗಾರದ ಪದಕ ವೃಂದಾ ಕೋನಾರ್. ಇವರು SSLCಯಲ್ಲಿ 98% ಅಂಕವನ್ನು ಗಳಿಸಿ ರಾಜ್ಯಕ್ಕೆ 9ನೇ ಸ್ಥಾನ, ಸೆಕೆಂಡ್ PUCಯಲ್ಲಿ 95ನೇ ಸ್ಥಾನ ಹಾಗೂ BComನಲ್ಲಿ 95% ಅಂಕವನ್ನು ಗಳಿಸಿ ಮಂಗಳೂರು ಯೂನಿವರ್ಸಿಟಿಗೆ 2ನೇ ರ್ಯಾಂಕನ್ನು ಗಳಿಸಿರುತ್ತಾರೆ. ಅಲ್ಲದೆ ಇವತ್ತಿನ ಬೆಳಗಿನ ಸಭಾ ಕಾರ್ಯಕ್ರಮದಲ್ಲಿ ಅವರು ವಿನಯ್ ಹೆಗ್ಡೆಯವರ ಲೈವ್ ಇವತ್ತಿನ ಈ ಸಂಭ್ರಮ ಕಲೆ ಎಲ್ಲರನ್ನು ಕೈಬೀಸಿ ಕರೀತಾ ಇದೆ. ಕಲೆ ಅನ್ನೋದು ಎಲ್ಲರನ್ನು ಕೈಬೀಸಿ ಕರೀತದೆ. ಆದರೆ ಸತೀಶ್ ಪಟ್ಲ ಅವರನ್ನು ಈ ಯಕ್ಷಗಾನ ಕಲೆ ಬಹುಶಃ ಅಪ್ಪಿ ಹಿಡ್ಕೊಂಡಿದೆ. ಈ ಕಲೆ ಅವರನ್ನು ಎಷ್ಟರ ಮಟ್ಟಿಗೆ ಅಪ್ಪಿ ಹಿಡ್ಕೊಂಡಿದೆ ಅಂತ ಹೇಳಿದರೆ, ಅವರು ಒಬ್ಬ ಇವತ್ತು ಕಲಾವಿದನಾಗಿಲ್ಲ, ಅವರೊಬ್ಬ ಕಲಾ ಪೋಷಕನಾಗಿ ಇವತ್ತು ದೇಶ ವಿದೇಶದಲ್ಲಿ ವಿಶ್ವವಿಖ್ಯಾತವನ್ನು ಪಡೆದುಕೊಂಡು ಬಂದಂಥ ನಮ್ಮ ತುಳುನಾಡಿನ ಈ ಯಕ್ಷಗಾನ ಕಲೆ, ಇದರ ಘಟಕಗಳನ್ನು 10 ಘಟಕಗಳನ್ನು ಈಗಾಗಲೇ ಸ್ಥಾಪಿಸಿದ್ದಾರೆ. ಇದು ಬಹಳ ತುಳುನಾಡಿನ ನಮ್ಮೆಲ್ಲರಿಗೂ ಇದೊಂದು ಬಹಳ ಹೆಮ್ಮೆಯ ವಿಷಯ. ಅವರು ಸಾವಿರಾರು ಕಲಾಭಿಮಾನಿಗಳಿಗೆ ಸಾವಿರಾರು ಇವತ್ತು ಕಲಾಭಿಮಾನಿಗಳಿಗೆ ಪ್ರೋತ್ಸಾಹ ಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾವಿರಾರು ಕಲಾಭಿಮಾನಿಗಳಿಗೆ ಪ್ರೋತ್ಸಾಹ ಮಾಡುವಾಗ ಸತೀಶ್ ಪಟ್ಲರೇ, ನಿಮ್ಮ ಸಂತತಿ ಈ ತುಳುನಾಡಿನಲ್ಲಿ 100 ಸಂತತಿ ಇರಲಿ ಅಂತ ನಾನು ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ.
ನಿಮ್ಮಂಥ ನೂರಾರು ಸಂತತಿಗಳು ಇರುವಾಗ ನಿಮಗೆ ಪ್ರೋತ್ಸಾಹ ಕೊಡುವಂತಹ, ಈಗಾಗಲೇ ನೀವು ಹೇಳಿದ ಹಾಗೆ 10 ಪ್ರಕಾಶ್ ಶೆಟ್ಟಿ ಅವರ ಸಂತತಿಯು ನಾಡಲ್ಲಿ ಇರಲಿ ಅಂತ ನಾನು ಆ ಪರಮಾತ್ಮನ ಹತ್ರ, ಭಗವಂತನ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ನೀವು ಸಾವಿರಾರು ಕಲಾಭಿಮಾನಿಗಳನ್ನು ಗುರುತಿಸಿಕೊಂಡು ಅವರಿಗೆ ಪ್ರೋತ್ಸಾಹವನ್ನು ಕೊಡುವಾಗ ನಿಮಗೆ ಮುಂದಿನ ದಿನದಲ್ಲಿ ನಿಮಗೆ ಸಾಕಷ್ಟು ಸಹಾಯಧನಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ. ನೀವು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಿ. ಹೀಗೆ 4 ವರ್ಷದಿಂದ ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ಬರೋದು ಬಹಳ ಹೆಮ್ಮೆಯ ಕೆಲಸ. ಶಾಲೆಯಲ್ಲಿ ಶೈಕ್ಷಣಿಕವಾದ ಒಂದು ಅಧ್ಯಯನವನ್ನು ಮಾಡಿದರೆ ನೈತಿಕವಾದಂಥ ಒಂದು ಶಿಕ್ಷಣವನ್ನು ಈ ಯಕ್ಷಗಾನ ಇಲ್ಲಿನ ಸಾಂಸ್ಕೃತಿಕ ಕಲೆಗಳ ಮೂಲಕ ಪಡೆದು ಬೆಳೆದು ಬಂದವಳು. ಅದು ನೀಡಿರುವಂಥ ಒಂದು ಆತ್ಮವಿಶ್ವಾಸ ಇರ್ಬೋದು, ಅದು ನೀಡಿರುವಂಥ ಬದುಕಿಗೆ ಒಂದು ಗಟ್ಟಿತನ, ಖಂಡಿತ ಅದನ್ನು ಯಾವತ್ತೂ ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತದೆ. ಇವತ್ತು ಅನೇಕ ಕಲಾವಿದರನ್ನು ಈ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ವತಿಯಿಂದ ಸನ್ಮಾನಿಸಿದ್ದಾರೆ ಅಥವಾ ಅವರನ್ನು ಗುರುತಿಸಿದ್ದಾರೆ. ನನಗೆ ಈಗಲೂ ನನ್ನ ಕಣ್ಣು ಮುಂದೆ ಒಂದು ಘಟನೆ ನಡೆದಿತ್ತು. ನಮ್ಮೂರಿನಲ್ಲಿ ಮೊದಲ ಬಾರಿಗೆ ಒಂದು ಯಕ್ಷಗಾನ ಬಯಲಾಟ, ಹರಕೆಯ ಬಯಲಾಟ ನಡೆದಾಗ ನಮ್ಮೂರಿನ ನೇತ್ರಾವತಿ ನದಿಯಲ್ಲೇ ಆ ಯಕ್ಷಗಾನದಲ್ಲಿ ಭಾಗವಹಿಸಬೇಕಾಗಿದ್ದ ಒಬ್ಬ ಹುಡುಗ ನೀರಿಗೆ ಈಜಲು ತೆರಳಿ ಆ ದಿನ ಮೃತನಾಗಿರುವಂಥ ಘಟನೆ ಇವತ್ತಿಗೂ ಕಣ್ಣ ಮುಂದೆ ಇದೆ. ಆದರೆ ಅವನ ತಮ್ಮ ಇನ್ನೊಂದು ಕೆಲಸದಲ್ಲಿದ್ದವನು ಆ ದಿನ ಬಣ್ಣ ಹಚ್ಚಿದ. ಅವನು ಆ ವೇದಿಕೆಯಲ್ಲಿ ಬಂದ, ಅವನ ಕಣ್ಣಲ್ಲಿ ಕಣ್ಣೀರು ಸುರಿತಾ ಇದೆ, ಆದರೆ ಅದನ್ನು ತೊಡ್ಕೊಳ್ತಾನೆ ಅವನು ಪಾತ್ರವನ್ನು ಮಾಡಿರುವಂಥ ಒಂದು ಘಟನೆ. ನಾನಾಗ ಪ್ರಾಯಶಃ 7ನೇ ತರಗತಿ 8ನೇ ತರಗತಿಯಲ್ಲಿ ಇದ್ದೆ ಅಂತ ನನಗನ್ನಿಸ್ತಾ ಇದೆ. ಆ ಘಟನೆ ಯಾವತ್ತೂ ನೆನಪಾಗ್ತಾ ಇದೆ. ಯಕ್ಷಗಾನ ಅನ್ನುವಂಥದ್ದು ಅದು ಇವತ್ತಿಗೂ ಕೂಡ ಒಂದು ರೀತಿಯಲ್ಲಿ ಅದು ಎಲ್ಲೋ ಒಂದು ಆಗ್ತಾ ಇದೆ ಅಂತ ಗೊತ್ತಾದರೆ ಸಾಕು, ಅದು ಮೈ ಜುಮ್ಮೆ ಅನ್ನಿಸ್ತಾ ಇದೆ. ಅದನ್ನು ಕೇಳಿದಾಗಲೇ ನೋಡಬೇಕು ಅಥವಾ ಹೋಗಬೇಕು ಅಂತ. ಆದರೆ ಅನಿವಾರ್ಯ ಕಾರಣಗಳಿಗಾಗಿ ನಮ್ಮದೇ ಆದ ಸಮಯದ ಅಭಾವದಿಂದ ಕೆಲವೊಂದು ಸಲ ಅದರಿಂದ ವಿಮುಖರಾಗಬೇಕಾಗತ್ತೆ. ಇಲ್ಲಿ ನೆರೆದಿರುವಂಥ ಕಲಾವಿದರಲ್ಲಿ ನಂದು ಒಂದೇ ಕೋರಿಕೆ, ನಾವು ಎಲ್ಲ ಕ್ಷೇತ್ರಗಳಲ್ಲಿ ನುಗ್ಗಬೇಕಾಗತ್ತೆ. ಅದು ಸಾಂಸ್ಕೃತಿಕ ರಂಗ ಇರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಅದೇ ರೀತಿಯಲ್ಲಿ ರಾಜಕೀಯವಾಗಿರ್ಬೋದು. ನಮ್ಮ ತುಳುನಾಡಿನ ಜನತೆ ಎಲ್ಲ ಕ್ಷೇತ್ರಗಳಲ್ಲಿ ಬಂದಾಗ ಮಾತ್ರ ಆ ಜನಾಂಗ, ಆ ಸಮುದಾಯ ಅದು ಅಂತಃಸತ್ವದಲ್ಲಿ ಅಥವಾ ಒಳಗಿನಿಂದ ಗಟ್ಟಿಯಾಗೋದಕ್ಕೆ ಸಾಧ್ಯ ಆಗುತ್ತೆ. ಅದು ಹೊರಗಿನಿಂದ ಬಾಹ್ಯ ತೋರಿಕೆ ಅಲ್ಲ, ಒಳಗಿನಿಂದ ಗಟ್ಟಿಯಾಗಬೇಕಿದ್ರೆ ಅದಕ್ಕೆ ಅದು ಎಲ್ಲ ಕ್ಷೇತ್ರಗಳಲ್ಲಿ ಮುಂದೆ ಬರಬೇಕಾಗತ್ತೆ. ಕೆಲವು ಕ್ಷೇತ್ರಗಳಲ್ಲಿ ನಮ್ಮವರು ಇದ್ದಾರೆ, ಆದರೆ ಇವತ್ತಿಗೂ ನಾವು ಸರ್ಕಾರಿ ಸೇವೆ ಇರ್ಬೋದು, ಆಡಳಿತ ಸೇವೆಯಲ್ಲಿ ಅಷ್ಟು ಜನರನ್ನು ನಾವು ಕಾಣ್ತಾ ಇಲ್ಲ. ಆಗ ಅದಕ್ಕೆ ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಶೈಕ್ಷಣಿಕವಾಗಿ ಅವರನ್ನು ಮೇಲೆತ್ತುವಂತಹ, ಅದೇ ರೀತಿಯಲ್ಲಿ ಶೈಕ್ಷಣಿಕವಾಗಿ ಅವರು ಮುಂದುವರಿಯುವಂಥ ಒಂದು ಅವಕಾಶವನ್ನು ನಾವು ಮಾಡಬೇಕಾಗತ್ತೆ. ಹೆಣ್ಮಕ್ಳು ಮುಂದೆ ಬರಬೇಕು. ಹೆಣ್ಮಕ್ಳು ಗಟ್ಟಿಯಾಗಿ ನಿಂತಾಗ ಮಾತ್ರ ಆ ಸಮುದಾಯ ಅದು ಒಳಗಿನಿಂದ ಗಟ್ಟಿಯಾಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗೆ ಭಾವಿಸ್ತೇನೆ ನಾನು. ಅದರಿಂದಾಗಿ ಹೆಣ್ಣು ಮಕ್ಕಳಿಗೆ ದಯವಿಟ್ಟು ಎಷ್ಟೇ ಕಷ್ಟ ಇರಲಿ, ಏನೇ ಇರಲಿ, ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡಿ. ವಿದ್ಯಾಭ್ಯಾಸ ಕೊಟ್ಟ ನಂತರ ಅವರ ಕಾಲ ಮೇಲೆ ನಿಂತು ಅವರ ಒಂದು ಸ್ವಂತ ವ್ಯಕ್ತಿತ್ವವನ್ನು ಅವರು ಕಟ್ಟಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡಿ. ಇದು ತಂದೆ ತಾಯಿಗಳಾಗಿ ಬೇರೆ ಯಾವುದೇ ಆಸ್ತಿ ಬೇಡ, ಇನ್ಯಾವುದೂ ಕೊಡೋದು ಬೇಡ. ಅದನ್ನು ಕೊಟ್ಟಾಗ ಮಾತ್ರ ಅವರ ಬದುಕಿಗೆ ಒಂದು ಅರ್ಥ ಬರುತ್ತೆ ಅಂತ ನನಗನ್ನಿಸ್ತದೆ. ನನ್ನ ತಂದೆ ಯಾವತ್ತೂ ಹೇಳ್ತಾಯಿದ್ರು, ಯಾವುದೇ ಆಸ್ತಿ ಮಾಡಿಕೊಡೋದಿಲ್ಲ, ಆದರೆ ನೀವೆಷ್ಟು ಓದ್ತೀರಾ ಅಷ್ಟು ಓದಿಸ್ತೇನೆ ಅಂತ. ಅಷ್ಟೇ ಒಂದೇ ಮಾತು ಹೇಳ್ತಾ ಇದ್ದದ್ದು. ಅಷ್ಟೇ ಅವರು ಮಾಡಿರುವಂಥ ಕೆಲಸ ಕೂಡ ಇವತ್ತು ನಮ್ಮ ಕಾಲ ಮೇಲೆ ನಮ್ಮ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ನನ್ನ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ನನಗೆ ಸಾಧ್ಯ ಆಯಿತು. ಅದರಿಂದಾಗಿ ಇಲ್ಲಿ ಅನೇಕರು ಕಲಾವಿದರು ಇದ್ದೀರಾ, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿ, ಅವರ ಕಾಲ ಮೇಲೆ ಅವರನ್ನು ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಡಿ. ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸ್ಥಾಪಕ ಅಧ್ಯಕ್ಷರು, ಅದೇ ರೀತಿಯಲ್ಲಿ ಅದರ ಫೌಂಡೇಶನ್ನ ಎಲ್ಲ ಸರ್ವ ಸದಸ್ಯರಿಗೆ ವಂದಿಸ್ತಾ, ವೇದಿಕೆಯಲ್ಲಿರುವ ಗಣ್ಯರಿಗೆ ನಾನು ವಂದಿಸ್ತಾ, ಇಲ್ಲಿರುವ ಎಲ್ಲ ಕಲಾವಿದರನ್ನು ವಂದಿಸ್ತಾ, ಈ ಒಂದು ಅವಕಾಶವನ್ನು ಕೊಟ್ಟದಕ್ಕೆ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.
ಅದು ಪಟ್ಲ ಶೆಟ್ಟಿ. ಈಗ ಗೊತ್ತಾಯಿತು ಕೂತ್ಕೊಂಡು ಆ ಜನ ಒಂದು ಮ್ಯಾಗ್ನೆಟ್ ಅಂಥೇಳಿ, ಅಯಸ್ಕಾಂತ. ನನಗೆ ಭಾಗದಿಂದ ಕೂತು ಯೋಚನೆ ಮಾಡೋದು, ಅದಕ್ಕೆ ಒಂದು ಹೆಸರು ಹುಡುಕಬೇಕು ಅಂತ. ಚಿನ್ನಪ್ಪ ಗೌಡ್ರ ಹತ್ರ ಕೇಳು ಅಂತ ಹೇಳಿದರೆ ಅವರು ದೂರ ಇದ್ದಾರೆ, ಸಾಮುಗ್ರ ಹತ್ರ ಕೇಳಿದ್ದಾರೆ ಅಂತೇಳಿ ದೂರ ಇದ್ದಾರೆ. ಅದಕ್ಕೊಂದು ಈ ಅಯಸ್ಕಾಂತಕ್ಕೆ ಏನಾದರೂ ಬೇರೆ ಶಬ್ದಗಳು ಉಂಟಾ ಅಂತ ಹೇಳಿ, ಯಾಕೆಂದರೆ ಅದನ್ನು ಇದು ಎಂಥದ್ದು ಪಟ್ಲ ಶೆಟ್ಟಿ ಅಂತ ಹೇಳೋ ಬದಲು, ಸತೀಶ್ ಶೆಟ್ಟಿ ಅಂತ ಹೇಳೋ ಬದಲು ಅದಕ್ಕೊಂದು ಸೇರಿಸುವ ಅಂತ. ಆದರೆ ಅವರೊಂದು ಮ್ಯಾಗ್ನೆಟ್, ಈ ಒಂದು ಮ್ಯಾಗ್ನೆಟ್ ಇರೋದರಿಂದ ಮಾತ್ರ ಇಷ್ಟು ಜನರು ನಾವು ಬಂದು ಕೂತಿದ್ದೇವೆ. ನನಗೂ ಆಶ್ಚರ್ಯ ಆಯಿತು. ನಾನು ನೆನೆಸಿದೆ ಈ ಯಕ್ಷಗಾನಕ್ಕೆ ನಿಲ್ಲುವುದಿಲ್ಲ ಕಾರ್ಯಕ್ರಮಕ್ಕೆ, ಈ ಕಾರ್ಯಕ್ರಮ ನಡೆಯುವಾಗ ಇಷ್ಟು ಜನ ಕೂತಿದ್ದೀರಿ, ಎಲ್ಲ ಗುರುಗಳು ಬಂದಿದ್ದಾರೆ, ಜೋಶಿಯವರು ಕೂತಿದ್ದಾರೆ, ಎಲ್ಲರೂ ಕೂತಿದ್ದಾರೆ. ಆ ಒಂದು ವ್ಯಕ್ತಿ ಹತ್ರ ಒಂದು ಆ ಮ್ಯಾಗ್ನೆಟಿಕ್ ಶಕ್ತಿ, ದೇವರ ಒಂದು ಇದು ಇಲ್ಲದಿದ್ದರೆ ಅದು ಖಂಡಿತ ಆಗ್ತಾ ಇರಲಿಲ್ಲ. ಒಂದು ಬಹಳಷ್ಟು ನಾವು ಮೇಳದ ಯಜಮಾನನ ನೆಲೆಯಿಂದ ನಾನೊಂದೆರಡು ಮಾತಾಡಲೇಬೇಕಾಗ್ತದೆ. ನನ್ನೊಟ್ಟಿಗೆ ಸಹ ಯಜಮಾನರಾದ ಕಿಶನ್ ಹೆಗಡೆ ಅವರಿದ್ದಾರೆ, ಮಂದರ್ತಿಯವರಿದ್ದಾರಾ ಬೇರೆಯವರಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಆದರೆ ನಮಗೆ ಭಾಳಷ್ಟು ಜವಾಬ್ದಾರಿ ಇದೆ. ಯಾಕೆಂದರೆ ಕಲಾವಿದನನ್ನು ಒಂದು ನಾವು ಗುರುತಿಸಬೇಕು. ಚೆಂಡೆಯವ ಎಲ್ಲಿದ್ದಾನೆ, ಹಾಸ್ಯಗಾರ ಎಲ್ಲಿದ್ದಾನೆ, ಮದ್ಲೆಗಾರ ಎಲ್ಲಿದ್ದಾನೆ, ಇದು ಎಂಥದ್ದು ರಾಕ್ಷಸ ವೇಷ ಬಣ್ಣದ ವೇಷದವ ಯಾರಿದ್ದಾನೆ, ಅದನ್ನು ನಾವು ಎಲ್ಲ ಕಡೆ ಗುರುತಿಸಬೇಕು. ಗುರುತಿಸಿ ಅವನನ್ನು ನಾವು ಕರ್ಕೊಂಡು ಬಂದು ನಮ್ಮ ಮೇಳಕ್ಕೆ ನಾವು ಅವನನ್ನು ನಾವು ತಯಾರು ಮಾಡಬೇಕು. ಕೆಲವರು ನಮ್ಮ ತಯಾರಿಗೆ ಒಪ್ತಾರೆ, ಕೆಲವರು ನಮ್ಮ ತಯಾರಿಗೆ ಒಪ್ಪುವುದಿಲ್ಲ. ಈಗ ನಮಗೆ ಬಂದಂಥ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದರೆ, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ, ನನ್ನನ್ನು ಅಭಿಮಾನಿಗಳು, ನೀವು ಅಭಿಮಾನಿಗಳಿದ್ದರಿಂದ ಈ ಕಲಾವಿದರಿಗೆ ಗುರುತಿಸ್ತಾರೆ. ಕಲಾವಿದರನ್ನು ಯಾರು ಗುರುತಿಸೋದು? ಈಗ ನಮ್ಮ ಕಾಪಿ ಕಾಡಿದ್ದಾರೆ, ಬೋಳಾರಿದ್ದಾರೆ, ಅವರ ಅಭಿಮಾನಿಗಳು ನಾವು. ಅವರು ಎಲ್ಲಿ ಬಂದರು ಅಂತ ಹೇಳಿದ ಕೂಡಲೇ ಎಲ್ಲರೂ ನಾವು ನೋಡ್ತೇವೆ, ನೋಡಿ ಇವರು ಬಂದರು ಅವರು ಬಂದರು ಅಂತ ಹೇಳಿ. ಆದರೆ ಅವರಿಗೂ ಆ ಜವಾಬ್ದಾರಿ ಬೇಕು. ಯಾವ ಕಲಾವಿದ ಇದ್ದಾನೆ, ಈಗ ಫಾರ್ ಎಕ್ಸಾಂಪಲ್ ಇದು ನಮ್ಮ ಈಗ ಎಂಥದ್ದು ಒಬ್ಬರು ಹೆಂಗಸನ ಮಗ, ಅವ್ರ ಹೆಸರು ಗೊತ್ತಿಲ್ಲ, ದಿನೇಶ್ ಮಡಿವಾಳನ ತಾಯಿಗೆ 8 ಲಕ್ಷ ಮುಖ್ಯವ ಅಥವಾ ದಿನೇಶ ಮಡಿವಾಳ ಮುಖ್ಯವ? ಫೌಂಡೇಶನಿಂದ 8 ಲಕ್ಷ ಕೊಟ್ಟರು, ಆದರೆ ತಾಯಿಗೆ ಆ ಪ್ರಾಣ ಕೊಡಲಿಕ್ಕೆ ಸಾಧ್ಯ ಉಂಟ ನಮಗೆ? ಇದನ್ನು ಕಲಾವಿದರು ಅರ್ಥ ಮಾಡಿಕೊಳ್ಬೇಕು. 12 ಗಂಟೆ ರಾತ್ರಿಗೆ ಯಕ್ಷಗಾನ ಮುಗಿದ ಮೇಲೆ ನಮ್ಮ ಮೇಳದ ಕಲಾವಿದ ಒಬ್ಬ ಕಣ್ಣು ಕಳ್ಕೊಂಡ. ನನಗೆ ದೊಡ್ಡ ಲಾಸ್ ಅದು. ಬೆಳಾಲು ಲಕ್ಷ್ಮಣಗೌಡ ಅಂತ ಹೇಳಿ, ಒಳ್ಳೆ ದೇವೇಂದ್ರ ಎಲ್ಲ ಮಾಡೋ ಒಂದು ಒಳ್ಳೆ ಅರ್ಥಧಾರಿ. ಅವನು ಮನೆಗೆ ಬೇಗ ಮುಟ್ಟಬೇಕು ಅಂಥೇಳಿ 3 ಗಂಟೆ ರಾತ್ರಿಗೆ 12 ಗಂಟೆ ರಾತ್ರಿಗೆ ಹೊರಟು ಬೆಳ್ತಂಗಡಿ ಹತ್ರ ಆಕಸ್ಮಿಕವಾಗಿ ಅಪಘಾತ ಆಯಿತು. ಅವನಿಗೆ ಕಣ್ಣಿನ ಪ್ರಾಬ್ಲಮ್ ಆಯಿತು, ಲೈಟ್ ನೋಡಲಿಕ್ಕೆ ಆಗೋದಿಲ್ಲ. ಇದು ಯಾರಿಂದ ತಪ್ಪು, ಯಾಕೆ ಹೇಗೆ ಅಂತ ಹೇಳುವಂಥದ್ದು. ಆದರೆ ಕಲಾವಿದರಾದವರು ಎಲ್ಲ ಯುವಕರಿದ್ದೀರಿ, ಕಲಾವಿದರಾದವರು ಸಹ ಜಾಗ್ರತೆ ಜವಾಬ್ದಾರಿ ತಗೊಳ್ಬೇಕು. ನಾಳೆ ನಮಗೆ ಇನ್ನೊಂದು ಮೇಳದ ಆಟ ಇದೆ, ನಾವು ಹೋಗಬೇಕು, ನಾವು ಪ್ರದರ್ಶನ ಮಾಡಬೇಕು ಅಂಥೇಳಿ. ನನಗೆ ನೀವು ನಂಬಲಿಕ್ಕಿಲ್ಲ, ಧರ್ಮಸ್ಥಳದಲ್ಲಿ ಫೋನ್ ಮಾಡಿ ಯಕ್ಷಗಾನ ಇದು ಮೇಳದ್ದು ಫೋನ್ ಬಂತು ಅಂತ ಹೇಳಿದ ಕೂಡಲೇ ಒಂದು ಸ್ವಲ್ಪ ಟೆನ್ಷನ್ ಆಗ್ತದೆ. ಏರ್ಲ ಬೂರಿಯರ, ಏರ್ಲ ತಾಗ್ಯರ ದಾಯ್ತಾಂಡು ಅಂಥೇಳಿ. ಏನಿಲ್ಲ ಸ್ವಾಮಿ, ಸರಿ ಉಂಟು ಅಂತ ಹೇಳಿದರೆ ಒಂದು ಸಮಾಧಾನ. ಆದ್ದರಿಂದ ಯಕ್ಷಗಾನ ಫೌಂಡೇಶನ್ ಇದರಲ್ಲಿ ಒಟ್ಟಿಗೆ ನೀವು ದಯವಿಟ್ಟು ಅವರಿಗೆ ಒಂದು ಕಾರ್ಯಾಗಾರ ಮಾಡಿ, ಅವರು ಮತ್ತೆ ಒಂದು ಏನಂತ ಹೇಳಿದರೆ ನಮಗೂ ಅವರಿಗೂ ಒಂದು 6 ತಿಂಗಳು ಒಂದು ಕಾಂಟ್ರ್ಯಾಕ್ಟ್ ಇರ್ತದೆ. ಆ ಕಾಂಟ್ರ್ಯಾಕ್ಟ್ ಪೀರಿಯಡಲ್ಲಿ ಇವರು ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆವರೆಗೆ ಬೇರೆ ಆಟಕ್ಕೆ ಇದು ಆಡಲಿಕ್ಕೆ ಹೋಗ್ತಾರೆ. ಇಲ್ಲಿಗೆ ಬಂದು ನಮ್ಮಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಸುಸ್ತಾಗ್ತಾರೆ. ಇದನ್ನು ಯಾರ ಹತ್ರ ಹೇಳೋದು? ಆಟ ಆಡಿಸೋರ ಹತ್ರ ಹೇಳೋದಾ ಅಥವಾ ಯಾರ ಹತ್ರ ಹೇಳೋದು? ದೇವ್ರ ಹತ್ರ ಹೇಳಿದ್ರೆ ದೇವರು ಸುಮ್ಮನೆ ಕೂತಿರ್ತಾರೆ. ಮನುಷ್ಯ ಅವರೇ ಮನಸ್ಸನ್ನು ಇದು ಮಾಡಿಕೊಂಡು ಜಾಗ್ರತೆ ಆಗಬೇಕೆ ಹೊರತು, ನಾವು ಯಜಮಾನನಾಗಿ ನಾವು ಸ್ವಲ್ಪ ಜೋರು ಮಾಡಿದರೆ ನೀವು ಹೇಳ್ತೀರಿ ಜೋರು ಮಾಡ್ತಾರೆ ಅಂತ ಹೇಳ್ತೀರಿ. ಇದು ನಮಗೆ ಭಾರಿ ಸಮಸ್ಯೆ
ಇದು ಆಗ್ತದೆ. ಆದರೆ ಈ ಪಟ್ಲ ಫೌಂಡೇಶನ್ನಿನ ಮೂಲಕ ಇದಕ್ಕೇನಾದರೂ ಒಂದು ಮಾರ್ಗದರ್ಶನ ನೀವೆಲ್ಲ, ಯಾಕೆಂದರೆ ಈಗ ಮಳೆಗಾಲದಲ್ಲಿ 6 ತಿಂಗಳು ಎಲ್ಲಿ ಬೇಕಾದರೂ ಅವ್ರು ತಿರುಗಾಟ ಮಾಡ್ಬೋದು, ನಾವು ಅವರಿಗೆ ಬೇಲಿ ಹಾಕೋದಿಲ್ಲ. ಆದರೆ ಈ 6 ತಿಂಗಳಲ್ಲಿ ನಮಗೆ ಅವರನ್ನು ಇದಕ್ಕೆ ಯಾಕೆಂದರೆ ಬೇಕು, ಒಬ್ಬ ಒಳ್ಳೆಯ ಹಾಸ್ಯಗಾರ ಬೇಕು, ನನಗೆ ಬೇಕು. ಒಂದು ಮದುವೆ ಮನೆಯಲ್ಲಿ ಅಥವಾ ಒಂದು ಎಂಥದ್ದು ಮನೆ ಒಕ್ಕಲಿಗೆ ಒಳ್ಳೆ ಹಾಸ್ಯಗಾರಿಗೆ ಒಂದು 2 hours ಅವನದ್ದು ಕುಣಿಸ್ತಾನೆ, ಅವನಿಗೆ ಖುಷಿ ಆಯಿತು. ಅವ್ರಿಗೆ 5,000 ರೂಪಾಯಿ 10,000 ರೂಪಾಯಿ ಕೊಡ್ತಾರೆ, ಅವ ನೆಕ್ಸ್ಟ್ ಡೇ ರಜೆ ಹಾಕ್ತಾನೆ ನಮಗೆ, ಯಾಕೆಂದರೆ 10,000 ಕರಗಿಸ್ಬೇಕು ಅವನಿಗೆ. ಈ ರೀತಿ ಆಗಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ತಾ, ಪಟ್ಲ ಫೌಂಡೇಶನ್ನು ಮತ್ತು ಇವರ ಬಗ್ಗೆ ಎಲ್ಲರೂ ತುಂಬ ಹೇಳಿದ್ದಾರೆ. ಏನನ್ನು ಸೂಚಿಸ್ತಾ ಇದೆ ಅಂತ ಕೇಳಿದರೆ, ನಮ್ಮೆಲ್ಲರ ಲಕ್ಷ್ಯವನ್ನು ಈ ಲಕ್ಷ ಸಹಾಯಧನವನ್ನು ಕೊಡುವ ಮುಖಾಂತರವಾಗಿ ನಮ್ಮ ಲಕ್ಷ್ಯವನ್ನು ಈ ಕಡೆಗೆ ಸೆಳೆಯುವ ಕಾರ್ಯವನ್ನು ಮಾಡಿದ್ದಾರೆ ಸತೀಶ್ ಪಟ್ಲ ಅವರು ಅನ್ನುವಂಥದ್ದನ್ನು ಸಾಕ್ಷೀಕರಿಸ್ತಾ ಇದೆ. ಬಹಳ ವಿಶಿಷ್ಟವಾದ ಕಾರ್ಯಕ್ರಮ. ಜೊತೆಯಲ್ಲಿ ಅವರಿಗಿರ್ತಕ್ಕಂಥ ಕಳಕಳಿ, ಅವರಿಗಿರ್ತಕ್ಕಂಥ ಅತ್ಯಮೂಲ್ಯವಾಗಿರ್ತಕ್ಕಂಥ ಅಂತರಂಗದ ಮಿಡಿತ ತುಡಿತ, ಈ ರಂಗಕ್ಕೆ ಪಾದಾರ್ಪಣೆ ಮಾಡಿದವರ ಜೀವನ ಯಾವತ್ತೂ ಹೊರಗಿನಿಂದ ಕೂಡಿರಬಾರದು ಅನ್ನುವಂತಹ ಉತ್ಕಟವಾದ ಬಯಕೆ ಈ ಒಂದು ಪ್ರತಿಷ್ಠಾನವನ್ನು ನಿರ್ಮಾಣ ಮಾಡುವುದಕ್ಕೆ ಅವರಿಗೆ ಪ್ರೇರಣೆ ಹಾಗೂ ಪ್ರಚೋದನೆಯನ್ನು ಕೊಟ್ಟಿದೆ ಅನ್ನುವಂಥದ್ದನ್ನು ಸಾಕ್ಷೀಕರಿಸಿದ್ದಾರೆ. ಒಬ್ಬ ವ್ಯಕ್ತಿ ಇಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ಈ ರಂಗಕ್ಕೆ ತನ್ನ ಕೊಡುಗೆಯನ್ನು ಕೊಡುವುದಕ್ಕೆ ಸಮರ್ಥನಾಗಲಿಕ್ಕೆ ಸಾಧ್ಯವಾಗ್ತದೆ ಅಂತ ನಾವು ಯೋಚನೆ ಮಾಡುವುದಕ್ಕಿಂತ ಇಷ್ಟು ಜನ ಅವರ ಮೇಲೆ ವಿಶ್ವಾಸವನ್ನು ಇಡುವುದಕ್ಕೆ ಸಮರ್ಥರಾಗಿದ್ದಾರೆ ಅನ್ನುವಂಥದ್ದೇ ಇಲ್ಲಿ ಸಮಾಜಕ್ಕೆ ತೋರಿಸಿಕೊಟ್ಟಿರ್ತಕ್ಕಂಥ ಒಂದು ಬೆಳಕು ಅನ್ನೋದನ್ನು ಸಾಕ್ಷೀಕರಿಸಿದ್ದಾರೆ ಸತೀಶ್ ಪಟ್ಲ ಅವರು. ಹಾಗಾಗಿ ರಂಗ ಯಾವತ್ತೂ ಕೂಡ ಅದು ಕಡೆಗಾಣಿಸುವುದಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ರಂಗಕ್ಕೆ ಕಡೆಗಾಣಿಸಲೇ ಆಗುವುದಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಕೊಡುಗೆಯನ್ನು ಸತೀಶ್ ಅವರು ಇವತ್ತು ವಿಶಿಷ್ಟವಾದ ರೀತಿಯಲ್ಲಿ ಸಂಪನ್ನಗೊಳಿಸಿ ಕೊಡ್ತಾ ಇದ್ದಾರೆ. ಹಾಗಾಗಿ ಇದರಿಂದ ಪ್ರಚೋದನೆಯಾಗುವಂಥ ಮುಖಾಂತರವಾಗಿ ಏನು ಲಕ್ಷ ಜನರ ಮನಸ್ಸನ್ನು ಕೇಂದ್ರೀಕರಿಸಿ ಒಂದು ಕಡೆಯಲ್ಲಿ ಸ್ವೀಕರಿಸುವಂಥ, ಒಂದು ಕಡೆಯಲ್ಲಿ ಕೇಂದ್ರೀಕರಿಸುವಂಥ ವ್ಯವಸ್ಥೆಗೆ ಕಾರಣ ಮಾಡಿರ್ತಕ್ಕಂಥದ್ದು ಸತೀಶ್ ಪಟ್ಲ ಅವರಿಗಿರ್ತಕ್ಕಂಥ ವಿಶಿಷ್ಟವಾದಂಥ ಒಂದು ಶಕ್ತಿ. ಹಾಗಾಗಿ ಬಹುಶಃ ಅವರ ತಂದೆ ಮಹಾಬಲ ಶೆಟ್ಟರು ನಿಜವಾಗಿಯೂ ಕೂಡ ಧನ್ಯತಾ ಭಾವವನ್ನು ಇವತ್ತು ಕಾಣ್ತಾ ಇದ್ದಾರೆ. ಒಬ್ಬ ಯೋಗ್ಯ ಸಂಪನ್ನನಾಗಿರ್ತಕ್ಕಂಥ ಒಬ್ಬ ಸುಪುತ್ರನನ್ನು ಪಡೆದಿದ್ದೇನೆ ಅನ್ನುವಂಥ ಭಾಗ್ಯವನ್ನು ಇವತ್ತು ಅವರು ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದು ಕಾಣಬಹುದಾಗಿರ್ತದೆ. ಬಹಳ ಅಪರೂಪದ ಸನ್ನಿವೇಶ. ಯೋಗ್ಯತೆ, ಯೋಗ ಮತ್ತು ಸಂಪನ್ನತೆ ಮತ್ತು ಕಲಾ ಸೇವೆ ಒಟ್ಟಾಗಿ ಸಿಗುವಂಥದ್ದು ಬಹಳ ಅಪರೂಪವಾಗಿರ್ತಕ್ಕಂಥದ್ದು. ಆ ದೇವರ ಚಿತ್ತ ಸತೀಶ್ ಅವರ ಮೇಲೆ ಬಹಳ ವಿಶಿಷ್ಟವಾಗಿ ಸಂಪನ್ನವಾಗಿದೆ. ಹಾಗಾಗಿ ಯೋಗವೂ ಇದೆ, ಯೋಗ್ಯತೆಯೂ ಇದೆ, ಆ ರಂಗದಲ್ಲಿ ವಿಜೃಂಭಿಸುವಂತಹ ಸಾಮರ್ಥ್ಯ, ಗುಣಗೌರವೂ ಕೂಡ ಅವರಿಗೆ ಪ್ರಾಪ್ತವಾಗಿರುವ ಮುಖಾಂತರವಾಗಿ ಈ ಒಂದು ಪ್ರತಿಷ್ಠಾನ ಭಾಳ ಪ್ರತಿಷ್ಠವಾಗಿರ್ತಕ್ಕಂಥ ಪ್ರತಿಷ್ಠಾನವಾಗಿ ಸಂಪನ್ನವಾಗುವಂಥ ಒಂದು ಯೋಗ್ಯತೆಯನ್ನು ಸಂಪಾದಿಸಿಕೊಂಡು ಬರ್ತಾ ಇದೆ. 4 ವರ್ಷಗಳ ಈ ಒಂದು ಅವಧಿಯಲ್ಲಿ ಸುಮಾರು 4 ಕೋಟಿ ಆರ್ಥಿಕ ಸಹಾಯವನ್ನು ಸಮಸ್ತ ಕಲಾಭಿಮಾನಿಗಳ ಸಹಕಾರದಿಂದ ಪಡೆಯುವಂಥ ಒಂದು ಭಾಗ್ಯಕ್ಕೆ ಅವರು ಕಾರಣರಾಗಿದ್ದಾರೆ. ಅಂದರೆ ಅವರ ಅಂತರಂಗ, ಅವರ ಒಳ ಮತ್ತು ಹೊರ ಎಷ್ಟು ಪರಿಶುದ್ಧವಾಗಿ, ಎಷ್ಟು ವಿಶಿಷ್ಟವಾಗಿ, ಎಷ್ಟು ಅರ್ಥಪೂರ್ಣವಾಗುವಂಥ ರೀತಿಯಲ್ಲಿ ಸಂಪನ್ನವಾಗಿದೆ ಅನ್ನುವಂಥದ್ದು ಇಲ್ಲಿ ಕಾಣುವುದಕ್ಕೆ ಸಾಧ್ಯ. ಹಾಗಾಗಿ ಅಕ್ಷ ಲಕ್ಷ ಎರಡಕ್ಕೂ ಪ್ರಾಧಾನ್ಯತೆಯ ಪೂರಕವಾಗಿರ್ತಕ್ಕಂಥ ಸತೀಶ್ ಶೆಟ್ಟರವರಿಗೆ ಆರಾಧ್ಯ ದೇವತೆ ಆಗಿರ್ತಕ್ಕಂಥ ಆದಿಶಕ್ತ್ಯಾತ್ಮಕ ಅನ್ನಪೂರ್ಣೇಶ್ವರಿಯು, ಸದ್ಗುರು, ಯಕ್ಷ ದೇವತೆ ಅವರನ್ನು ವಜ್ರ ಕವತದಂತೆ ರಕ್ಷಿಸಲಿ. ಯಾಕೆಂದರೆ ಈ ರಂಗಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಅಡಿಪಾಯವನ್ನು, ಈ ರಂಗವನ್ನು ಪ್ರವೇಶಿಸ್ತಕ್ಕಂಥ ಎಲ್ಲ ಕಲಾವಿದರಿಗೆ ನನ್ನ ಉಜ್ವಲವಾದ ಭವಿಷ್ಯಕ್ಕೆ ಒಂದು ಆಧಾರ ಸ್ತಂಭ ಇದೆ ಅನ್ನೋದನ್ನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಾಗತಕ್ಕಂಥ ಒಂದು ಗಟ್ಟಿತನವನ್ನು ಕೊಡುವಂಥ ಒಂದು ಕಾರ್ಯಸಾಧನೆ ಈ ಸಂಸ್ಥೆಯ ಮುಖಾಂತರವಾಗಿ ಆಗ್ತಾ ಇರೋದರಿಂದ ಅವರಿಗೆ ಸರ್ವ ರೀತಿಯಾಗಿರ್ತಕ್ಕಂಥ ರಕ್ಷೆ ಎಲ್ಲ ದೇವತೆಗಳು, 330 ಕೋಟಿ ದೇವಾನ ದೇವತೆಗಳು ಅವರನ್ನು ಸಂರಕ್ಷಿಸಲಿ, ಅನುಗ್ರಹಿಸಿ, ಹರಿಸಿ, ಕಾಪಾಡಲಿ. ಅವರ ಈ ಯಶೋಗಾದೆ ದಿಗ್ದಿಗಂತದವರೆಗೆ, ಹಳ್ಳಿಯಿಂದ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಹೇಗೆ ತೆಗೆದುಕೊಂಡು ಹೋಗಿದ್ದಾರೆ ಅದು ವಿಸ್ತಾರವಾಗಿ ಬೆಳೆಯಲಿ, ಬೆಳೆಸುವ ಶಕ್ತಿಯನ್ನು ಕೊಡಲಿ, ಸಮೃದ್ಧಿಯಾಗಲಿ, ಸಂಪದ್ಭರಿತವಾಗಲಿ,
ಸಮಚಿತ್ತದಿಂದ ಈ ರಂಗವನ್ನು ಪವಿತ್ರಗೊಳಿಸುವಂಥ ಕಾರ್ಯಕ್ಕೆ ಅವರಿಗೆ ಎಲ್ಲ ರೀತಿಯ ಶಕ್ತಿಗಳು ಪ್ರಾಪ್ತವಾಗಲಿ ಅಂತೇಳಿ ಶುಭ ಆಶೀರ್ವಾದವನ್ನು ಮಾಡ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ಬಹಳ ಅಭಿಮಾನದಿಂದ ಸತೀಶ್ ಅವರು ನಮ್ಮ ಊರಿಗೆ ಬಂದಾಗ ಬರಲೇಬೇಕು ಅಂತ ಹೇಳಿ ಸುಮಾರು 4 ತಿಂಗಳ ಕೆಳಗೆ ಈ ಕಾರ್ಯಕ್ರಮವನ್ನು ಅವತ್ತೇ ಜೋಡಿಸುವಂಥ ವ್ಯವಸ್ಥೆಯನ್ನು ಮಾಡಿಸಿ ಅವರು ಮತ್ತು ನಮ್ಮ ರೈ ಅವರು ಅವರ ಒಂದು ಉಪಸ್ಥಿತಿಯಿಂದ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಂದು ಭಾಗವಹಿಸಿದ್ದೇವೆ. It's a proud moment for me to be Mrs. India Worldwide. It's a international pageant where I have been chosen across 10,000 women applicants and out of 15 countries. Thank you. I will be participating in this competition which will be held in Greece for 10 days where we women will be competing against each other. Yani pageant daig participate malte panda. I was very happy with my life. I was doing very well in my professional life and personal life. But then I always wanted to do something different, something for the people and to make a difference in the life of people around me. So this pageant has given me a platform where I can voice my opinion. And by saying this, they always say there is some women behind the sexes of every man. But a word woman is not complete without man in it, right? So I have a very supportive husband who is a backbone for me and he has helped me in chasing my dreams. And being a married woman, it's not easy for me to balance my professional life, family life, and pursue my personal desires. So my family and my in-laws, my parents, and many of the other members from the family as well have supported me. So for a woman, it should never be that she stops dreaming after marriage and kids. So every woman should chase their dream as I did, and everyone from the family should support them. And yan Tulunadun represent Maltundulle Greece. So I'm a Bharatnatyam dancer, so I'll be performing Bharatnatyam. And I want all of you to support me. Nigilna Ashirvada bodu ink Haraike bodu yan ide mutta batte nana edirpod ee coveted crown win ವಾಪಸ್ ಇಂಡಿಯಾಗೆ ಬರೋಡಂದು ನಿಗಲ್ನ ಹಾರೈಕೆ ಬಕ ಆಶೀರ್ವಾದಕ್ಕೆ ಏನೊಂದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಬಕ ಥ್ಯಾಂಕ್ಸ್ ಮೇನ್ಲಿ ಥ್ಯಾಂಕ್ಸ್ ಟು ದ ಪಟ್ಲಾ ಫೌಂಡೇಶನ್ ಸತೀಶ್ and his associates and company who has organized this event and given me so much of respect. Thank you once again. ಪ್ರಶಸ್ತಿ ಪ್ರದಾನನು ನಮ್ಮ ಇತ್ತೆ ಮಲ್ತೊಂದುಲ್ಲ ವೈಯಕ್ತಿಕವಾದ ಆನಿ ಲಕ್ಕಿ ಡ್ರಾ ಆನಿ ಬತ್ತಿನ ಕ್ರೀಡಾಪಟುಲಿಗೆ ಲಕ್ಕಿ ಡ್ರಾ ಮಲ್ದ ಅವೆಟ್ಟು ಪ್ರಥಮವಾದ ಚಂದ್ರಶೇಖರ್ ಬನಾರಿ ಕಟೀಲ್ ಮೇಲದ ಮೇರ್ ಬೈದರು ಮೇರೆಗ್ಲ ವೈಯಕ್ತಿಕವಾದ ಆರ್ನ ಪ್ರೈಸ್ನಿಗೆ ನೋಡು ಗಿರೀಶನ್ನೇ ಹೊರಡು ಅಂಚನೆ ಕ್ರಿಕೆಟ್ ಪಂದ್ಯಾಟನ ಆಯೋಜನೆ ಮಲ್ದ ನೆಟ್ಟು 26 ಟೀಮುಲು ಬೆಸ್ಟ್ ಆಲ್ರೌಂಡರ್ ನಿರಂಜನ್ ಎಡನೀರು, ಮ್ಯಾನ್ ಆಫ್ ದಿ ಮ್ಯಾಚ್, ಮ್ಯಾನ್ ಆಫ್ ದಿ ಸೀರೀಸ್ ಶಿವಾನಂದ ಒಡ್ಡೂರು, ಎಡನೂರು ಮೇಳದ ಮ್ಯಾನ್ ಆಫ್ ದಿ ಸೀರೀಸ್ ಶಿವಾನಂದ ಒಡ್ಡೂರು ಬೆಂಕಿನಾಥೇಶ್ವರ. ಅಂಚನೆ ವೈಯಕ್ತಿಕವಾದ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆಯ್ನಂಚಿದ್ನ 30 ವರ್ಷದ ಒಳಗಿನ ವಿಭಾಗದ ಸಾಧಾರಣ 80 ಕ್ರೀಡಾಪಟುಲು ಕಲಾವಿದರು ಕ್ರೀಡಾಳುಗಳಾದ ಆನೆ ಭಾಗವಹಿಸಿದಿರಿ. ಭ್ರಮರಾಂಬಿಕಾ ಕಟೀಲು ಮೇರು 5,000 ರೂಪಾಯಿದ ನಗದನ್ನು ಪಡೆಯೊಂದಿರಿ. ಕೊಕ್ಕಲೆ ಮೇರು ಯಕ್ಷ ಬ್ರಾಹ್ಮಣಿ ತಂಡದ ಮೇರ್ಲ ವೈಯಕ್ತಿಕ ಚಾಂಪಿಯನ್ಶಿಪ್ ಪಡೆಯೊಂದಿರಿ. ಯಾರು ಗೊತ್ತಿಲ್ಲ ಪಂದ್ಯಾಟಡು ಟೀಮ್ ಚಾಂಪಿಯನ್ ಪ್ರಥಮ ಬಹುಮಾನ ಪಡೆದ ನಕಲು ಶ್ರೀ ಬೆಂಕಿನಾಥೇಶ್ವರ ಕಲಾವಾರು
ಮಕ್ಕಳು 50,000 ಇನಾಮ ಚಂದ್ರಶೇಖರ್ ಗೋಕಲೆಗೆ ಕೊಡ್ತಾನೆ ಕವರ್ 2,000 ಮೇರೆ ಕೊರ್ಲಿತ್ತೆ ಮೇರೆಗೆ ದಿನಕರ್ ಗೋಕಲೆಗೆ 5 crore ಚೇಂಜ್ ಮಾಡ್ಬೋದು ಪಲ್ಲೆ ಅವ್ರು ಲಂಚ್ ಚಂದ್ರಶೇಖರ್ಗೆ 5,000 ಕೊಡ್ತೀನಿ ಅವು ದಿನಕರ್ ಗೋಕಲೆಗೆ ಕೊಡು ಅವ್ರು ಕವರ್ ಚಂದ್ರಶೇಖರ್ ದಿನಕರ್ ಗೋಕಲೆ ಕ್ರಿಕೆಟ್ ದ್ವಿತೀಯ ಬಹುಮಾನ ಪಡೆಯುವಂತ ಯಕ್ಷ ಸೌಧ ಎಡನೀರು 25,000 ಬೊಕ್ಕ ಯಕ್ಷ ಧ್ರುವ ಟ್ರೋಫಿ. ಕೊಡುತ್ತೆ ಕೊರಂದುಲ್ಲ ಅಂಚನೆ ಮಾತೇರ್ಲ ಸಭಾಸದರು ತಾಟಿ ಬಟ್ಟದ ಮಕ್ಕಳನ್ನು ಮಾನಾದಿಗೆ ಮಲ್ಪಡು ಯಕ್ಷಗಾನ ಕಲಾವಿದರ್ನ ಈ ಕ್ರೀಡಾಕೂಟಡು ಒಂಜಿ ಅದ್ಭುತ ದಾಖಲೆಂದೆ ಪನುಲಿ ಬತ್ತ ಸೇರಿನ ಕಲಾವಿದರಿಗೆ ಕಲಾಭಿಮಾನಿಗಳಿಗೆ ಮಾತೆರೆಗಳ ನಮಸ್ಕಾರ. ಹಗ್ಗ ಜಗ್ಗಾಟದ ಸ್ಪರ್ಧೆಯಲ್ಲಿ ಎಂಕ್ಲ ಪ್ರಥಮ ಬಹುಮಾನವನ್ನು ಪಡಿತಾ 50,000 ಈ ಪೊರ್ತುಡು ಪಟ್ಲ ಫೌಂಡೇಶನ್ ಮಲ್ಪನಂಜಿನ ಕಾರ್ಯಕ್ರಮದ ಬಗ್ಗೆ ಎಂಕ್ಲೆ ಪುಗಾರ್ಯರೆ ಶಬ್ದನೇ ಇಜ್ಜಿ ಎಂಕಲ್ಡ ಆಂಡ ಪ್ರಥಮ ಬಹುಮಾನ ಎಂಕ್ಲ ಪಡೆತ ಪನ್ಪನಂಜಿನ ಪೊರ್ತುಡು ಮಾತ ಹಿರಿಯ ಕಿರಿಯ ಕಲಾವಿದರು ಕುಳ್ಳುದು ದನಿಕುಳ್ಳು ಮ್ಯಾನೇಜರ್ ಮಾತೆಲ್ಲ ಒಟ್ಟು ಕುಳ್ಳುದು ಎಂಕ್ಲೊಂದು ತೀರ್ಮಾನ ಮಾಡ್ತದ ತಿಕ್ಕನಂಚಿನ ಪ್ರಥಮ ಬಹುಮಾನದ 50,000 ನಗದುನು ಎಂಕ್ಲ ಪಟ್ಲ ಫೌಂಡೇಶನ್ಗೆ ಕೊರ್ಪುಣ್ ಬಂದು ತೀರ್ಮಾನ ಮಾಡ್ದ ಅಂಚದು ಎಂಕ್ಲ ಕೊರ್ಪುಣಂಜಿನ ಕಿರು ಕಾಣಿಕೆನಿ ಸತೀಶ್ ಅನ್ನಿ ಗೆತ್ತನೂರು ಬಂದದಕ್ಕೆ ಅನ್ನೋದಿಲ್ಲ ಇಂದು ಕಲಾವಿ ಬಯ್ಯ ಮುಟ್ಟ 1,000 ಕಲಾವಿದರನ್ನೊಟ್ಟಿಗೂ ಎನ್ಮನೋದು ಕಲಾವಿದರು ಈ ಕ್ರೀಡಾಕೂಟದ ಭಾಗವಹಿಸಿದ ಪಂಡರ ಖುಷಿ ಹೊಂದುಂಡು ಯಕ್ಷಗಾನದ ಇತಿಹಾಸದ ಒಂಜಿ ಮೈಲುಗಲ್ಲನ್ನು ನಮ್ಮ ಸ್ಥಾಪಕಾಧ್ಯಕ್ಷರಾದ ಪಟ್ಲ ಸತೀಶ್ ಶೆಟ್ಟಿನ ನೇತೃತ್ವದ ನಡೆದುಂಡು ಈ ಕ್ರೀಡಾಕೂಟ ಯಶಸ್ವಿಯಾರ ಕಾರಣ ಏನಂಚಿದ್ನ ಮೂಜಿ ಜನರು ನಮ್ಮ ಈ ವೇದಿಕೆಗೆ ಗುರುತಿಸೋದಿಲ್ಲ ಯಾನು ಈ ಕ್ರೀಡಾಕೂಟದ ಅಧ್ಯಕ್ಷರಂಚ ಯಕ್ಷ ಸೌಧ ಎಡನೀರು ತಂಡ ಈ ಟ್ರೋಫಿನ ಪಡೆಯೋದು ಪಂಡಕ್ಕೆ ಏನೊಂದಿಲ್ಲ ಬಂದುಲೆ ಈ ಕ್ರೀಡಾಕೂಟ ಪೊರ್ಲುಡ ನಡ ಈ ಕ್ರೀಡಾಕೂಟಕ್ಕೆ ಸಹಕರಿಸಿದ ಎಲ್ಲ ಸಹೃದಯ ಬಾಂಧವರಿಗೂ ಮತ್ತೆ ಯಕ್ಷ ಕಲಾವಿದರಿಗೂ ಮತ್ತೆ ಪಟ್ಲ ಫೌಂಡೇಶನ್ ಸ್ಥಾಪಕಾಧ್ಯಕ್ಷರಾದ ಸತೀಶ್ ಶೆಟ್ಟಿ ಪಟ್ಲ ಮತ್ತೆ ಎಲ್ಲರಿಗೂ ಪರೋಕ್ಷವಾಗಿ ಮತ್ತೆ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಈ ಕ್ರೀಡಾಕೂಟಕ್ಕೆ ಕಟೀಲು ಎಕ್ಕಾರ ಘಟಕದ ಎಲ್ಲ ಸದಸ್ಯರು, ಮಂಗಳೂರು ಘಟಕದ ಎಲ್ಲ ಸದಸ್ಯರು, ಸುರತ್ಕಲ್ ಘಟಕದ ಎಲ್ಲ ಸದಸ್ಯರು ತುಂಬ ಹೃದಯದಿಂದ ಸಹಕರಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಹನ್ನೊಂದು ಎಕರೆ ಜಾಗವನ್ನು ಪಟ್ಲ ಫೌಂಡೇಶನ್ ಈಗ ತಾನೇ ನಮ್ಮ ಪಟ್ಲ ಯಕ್ಷಾಶ್ರಯ ಅಂದರೆ 100 ಮನೆ ಉಚಿತ ಮನೆಗಳನ್ನು ಬಡ ಕಲಾವಿದರಿಗೋಸ್ಕರ ಕಟ್ಟಿಕೊಡಲಿಕ್ಕೆ ಯೋಜನೆಯನ್ನು ಹಮ್ಮಿಕೊಂಡಿದೆ. ಅದಕ್ಕೋಸ್ಕರ 11 ಎಕರೆ ಜಾಗವನ್ನು ಕುನ್ನಿಗೋಳಿ ಪರಿಸರದಲ್ಲಿ ನಾವು ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದೇವೆ. ಆ ಜಾಗವನ್ನು ನಮಗೆ ಯಾರು ನೀಡ್ತಾ ಇದ್ದಾರಾ ಆ ಪುಣ್ಯಾತ್ಮರು ತುಂಬ ಕಡಿಮೆ ವೆಚ್ಚದಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ಅವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ದಯವಿಟ್ಟು ಅವರು ವೇದಿಕೆಗೆ ಬಂದು ಆ ಕರಾರು ಪತ್ರವನ್ನು ಅಧಿಕೃತವಾಗಿ ಗೆಸ್ಟ್ಗಳ ಹಾಗೂ ಕಲಾವಿದರ ಮುಂದೆ ನಮಗೆ ಹಸ್ತಾಂತರಿಸಬೇಕಾಗಿ ವಿಜ್ಞಾಪನೆ ಮಾಡ್ತಾ ಇದ್ದೇನೆ. ವೆಂಕಟೇಶ್ ರಾವ್. ಅನುಗ್ರಹಿತರಾಗಿರುವಂತಹ ಪೂಜ್ಯ ಒಡಿಯೂರು ಗುರುದೇವಾನಂದ ಸ್ವಾಮೀಜಿಯವರ ಕೈಯಿಂದ ಈಗ ವಿದ್ಯಾರ್ಥಿ ಪುರಸ್ಕಾರ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ನ ವತಿಯಿಂದ ಮೂಡುಬಿದಿರೆ ಕಾರ್ಕಳದ ವಲಯಗಳಲ್ಲಿ 4ನೇ ತರಗತಿಯಿಂದ ಪದವಿವರೆಗೆ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಯಕ್ಷಗಾನದಲ್ಲಿ ತೊಡಗಿಕೊಂಡು
ಕೆಲವಾರು ವರ್ಷಗಳಿಂದ 10 ವೇಷ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಜೀವನಕ್ಕಾಗಿ ವಿದ್ಯಾರ್ಥಿ ಪುರಸ್ಕಾರ ಈಗ ನೀಡ್ತಾ ಇದ್ದಾರೆ. ಮೂಡುಬಿದಿರೆ ವಲಯದ ಮೂಡುಬಿದಿರೆ ಶಿವಕುಮಾರ್ ಶಿಷ್ಯ ವೃಂದದವರಿಂದ 25 ವಿದ್ಯಾರ್ಥಿಗಳಿಗೆ, ಅಲ್ಲಿ ವಿದ್ಯಾರ್ಥಿಗಳು ಪವನ್ ಕುಮಾರ್ ಯೋಗದೊಂದಿಗೆ ವರ್ಷಪೂರ್ತಿ ಯಕ್ಷ ಶಿಕ್ಷಣ ನೀಡುತ್ತಿರುವಂತಹ ಕಾರ್ಕಳದ ಯಕ್ಷಕಲಾರಂಗದ ಶಿಕ್ಷಣ ಸಂಸ್ಥೆಯ 12 ವಿದ್ಯಾರ್ಥಿಗಳಿಗೆ ಈಗ ವಿದ್ಯಾರ್ಥಿ ವೇತನ. ಮೊದಲನೇದ ಇದು ಮೂಜಿಲ್ನಾಯ ಶಾಲೆ, ಪ್ರಸಾದ್ ಕೆರ್ವಾಶೆ ಶಾಲೆ, ಶಶಾಂಕ್ ಆರ್ ಗುಂಡಾಜ ಶಾಲೆ, ಹಾಗೆ ಶ್ರೀಶಾಂತ್ ಕಾಂತಾವರ, ಪವನ್ ಎಸ್ ಪೆರ್ವಾಜೆ, ಸುಪ್ರೀತ್ ದೇವಾದಿಗ ಕಾರ್ಕಳ, ವಿನೋದ್ನಾಥ್ ತೆಳ್ಳಾರು ಶಾಲೆ. ಈ 12 ಶಾಲೆಯ ವಿದ್ಯಾರ್ಥಿಗಳು 4ನೇ ತರಗತಿಯಿಂದ ವೇಷಗಳನ್ನು ಮಾಡುತ್ತಾ ಬಂದಿದ್ದು, ಕೆಲವಾರು ವರ್ಷಗಳಲ್ಲಿ 16 ವೇಷಗಳನ್ನು ಮಾಡಿದಂತಹ ಮಕ್ಕಳು. ನಮ್ಮ ಯಕ್ಷಕಲಾರಂಗ ಶಿಕ್ಷಣ ಸಂಸ್ಥೆಯು ಪಟ್ಲ ಫೌಂಡೇಶನ್ ಟ್ರಸ್ಟ್ನ ಸಹಯೋಗದೊಂದಿಗೆ ಯಕ್ಷ ಶಿಕ್ಷಣವನ್ನು ನೀಡುತ್ತಾ ಬಂದಿರುವುದು ಸಂತೋಷದ ಸಂಗತಿಯಾಗಿದೆ. ಶಿಕ್ಷಣ ಸಂಸ್ಥೆಯ ವತಿಯಿಂದ ಪಟ್ಲ ಫೌಂಡೇಶನ್ ಟ್ರಸ್ಟ್ಗೆ ನಾವು ಆಭಾರಿಯಾಗಿದ್ದೇವೆ. ದಾನಿಗಳಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ದಾನಿಗಳಲ್ಲಿ ಓರ್ವರಾದಂತಹ KD ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ಅವರ ಬಗ್ಗೆ ನಾನು ಬೆಳಿಗ್ಗೆ ಕೂಡ ಹೇಳಿದೆ. ಅವರ ಜೊತೆಯಲ್ಲಿ ಬಂದವರು ಮತ್ತೊಬ್ಬರು ಸದಾಶಿವ ಶೆಟ್ಟಿ ಕನ್ಯಾನ, ಆಗ ತಾನೇ ಬಂದಿದ್ದಾರೆ. ತುಂಬ ಹೊತ್ತಾಯಿತು. 2 ಮಾತು ನಮ್ಮನ್ನು ಆಶೀರ್ವದಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. 5 ಬುಕ್ಕ ಕಲ್ತದ್ದು ಬಾಂಬೆ ಬಾಯ ಉದ್ಯೋಗ ವ್ಯವಹಾರ ಮತ್ತು ಶುರುವಾಂಡು 5 ಬುಕ್ಕ ಈ ಯಕ್ಷಗಾನದ ಟಚ್ ಪೋಣ ಎಂಕ್ಲೆ ಅಂಡ ಪ್ರತಿ ವರ್ಷಲಾಗಲಿ ಬರ್ತದೆ ಬಂಡ್ ಸಂಗೋಡ ಮತ್ತು ಕೆಲವು ಕಾರ್ಯಕ್ರಮ ಮತ್ತು ಬೈಯಡ ಅವಂತನು ಆಡ ಈಗ ಪೋಪನಾಥ್ ನೃತ್ಯ ಎಂಕ್ಲೆಗ್ ಸಂದರ್ಭವೈ ಆಂಡ ಒಂಜಿ ವರ್ಷಕ್ಕೆ ದುಂಬೆ ಎಂಕಲ್ನ ಹೊರಟೊಂಜಿ ದೇವಸ್ಥಾನದ ಒಂಜಿ ಪ್ರೋಗ್ರಾಮ್ ಇತ್ತನು ಐಟ್ ಆ ಟೈಮಿಡಿ ಅನ್ಪಂಡೆ ಐಕ್ ದುಂಬೆ ಒಂಚೂರು ಬೇರೆನ ಸತೀಶ್ ಪಟ್ಲೇರ್ನ ಒಂಚೂರು ಕಲೆತ್ತ ಅವ್ರನ್ನ ಭಾಗವತಿಗೆದ ಈ ವಾಟ್ಸಪ್ಡು ಮತ್ತು ಐತಿ ನೀ ಕೂಡ ಮೊಬೈಲ್ಡು ಬರ್ಕೊಂಡು ಯೂಟ್ಯೂಬ್ ಐಟ್ ಮತ್ತು ಅವ್ರನ್ನ ಭಾಗವತಿಗೆ ಕೇಂದ್ರ ಒಂಚೂರು ಯಕ್ಷಗಾನದ ಒಂಜಿ ಅಭಿರುಚಿ ಕೂಡ ವಾಪಸ್ ಶುರುವಾಣೆ ಅಭಿ ಆರ್ನೊಂಜಿ ಭಾಗವತಿಗೆ ಯಾನಿನ್ನೆಂದು ಒಂಜಿ ಪೊಸತ್ತು ದುಂಬಿ ಆನಕ್ಕೆ ಎಂದನ ಭಾಗವತಿಗಿಲ್ಲ ಆರ್ನ ಕಲೆಕ್ಕಲ ಒಂಜಿ ವಿಶೇಷವಾದ ಭಾರಿ ಒಂಜಿ ವ್ಯತ್ಯಾಸ ಉಂಟು. 5ಕ್ಕೆ ಒಂಜಿ ಪೊಸತ್ತೊಂಜಿ ಅಭಿರುಚಿ ಆಂಡಿ ಯಕ್ಷಗಾನ 5ಕ್ಕೆ ಎಂಕಲ್ ಬಾಂಬೆದ್ದು ಬೇರೆ ಡಾಕ್ಟರ್ ಜೋಶಿ ಬನ್ಲಾಗ ಬಾಂಬೆದ್ದು ಬೈ ಕಾರ್ ಎಂಕಲ್ ಬೈ ರೋಡ್ ಪೋಂಡ ಒಂಜಿ 3 ಗಂಟೆ ಜರ್ನಿ ಉಪ್ಪುಣು. ಆ 3 ಗಂಟೆ ಹಿಂದೆನೇ ಏನೊಂದು ಹೋಗ್ನು ಟೈಮ್ ಪಾಸಿಗೆ ಆನಂದೆದ್ದು ಮಲ್ಲ ಟೈಮ್ ಪಾಸ್ ಬೆತ್ತೆಚ್ಚಿ 5ಕ್ಕೆ ಕಾರಣವಿತ್ತು ಅಭಿಮಾನ ಅದು ಎಂಕಲ್ನ ದೇವಸ್ಥಾನದಂದು ಉಪ್ಪುನಾಗ ಕಾರ್ಯಕ್ರಮಡು ಸತೀಶ್ ಪಟ್ಲನೇ ಅರೆ ಬರೋಡು ಯಕ್ಷಗಾನ ಆವಡಂದೇ ಬಂಡಾನು ಎಂಚ ಮಲ್ತಾನ ನೇನು ಬರ್ಪಾವಡೊಂದು ಐಕೆ ಇನ್ಫ್ಲೂಯೆನ್ಸ್ ಮತ ತಾಗ ಯಾರನ್ನ ಪೊಪ್ಪನ ಮತ ನಿಜವಾದ ಅಂಡೆ ಇಂಕ್ಲೆಗೆ ಒಂಜಿ ಸಂಬಂಧಲ ಉಂಡು ಆರ್ನ ಆರೆಗ್ಲ ಎಂಕ್ಲೆಲ್ಲ ಸಂಬಂಧಿಕರ ಎಂಕ್ಲೆ ದವ್ ಗೊತ್ತಾಯಿನ ಎಂಕ್ ಇಂಚೋಗು ಅಂಚಾದುಪ್ಪನಾಗ ಒಕ್ಕ ಬತ್ತೆರಾರು ಬತ್ತದಾರು ಇತ್ತಿನ ಮಾತ್ರ ಅರ್ಧ ಗಂಟೆ ಮಾತ್ರ 5ಕ್ಕೆ ಗಿರೀಶ್ ರಾಯ್ ಕೊರ್ದು ಪೋಯಿರಾರು ಗಿರೀಶ್ ರಾಯ್ ತುಪ್ಪೇರು ಅರುಳ್ಲೇರಂದು ಹೆಂಗೆ ಕಾರ್ಕಳ ಬಡ್ಕೊಂಡೇರು ಅಂಚಾದು ನಿತ್ತ ದಿನೊಟ್ಟು ಯಕ್ಷಗಾನೊಂಜಿ ಸೂಪರ್ ಸ್ಟಾರ್ ಉಂಡ ಅವು ನಮ್ಮ ಮೇರೆ ಸತೀಶ್ ಆಂಡ ಇನಿ ಯಾರು ಏತ್ ಮಲ್ಲೊಂಜಿ ಸೂಪರ್ ಸ್ಟಾರ್ ಅಂದು ಇನಿ ಗೊತ್ತಾಣ ಹೆಂಗೆ ಈ ಕಾರ್ಯಕ್ರಮ ಬರ್ತದೆ ಈಸ್ ರಿಯಲಿ ಸೂಪರ್ ಸ್ಟಾರ್ ಆರ್ಯಾಕಡೆ ಡಾಕ್ಟರ್ ಯಾರು ಜೋಶಿ ಮಾಡ್ಲಾಗ ಒಂಜಿ ಸ್ಟಾರ್ ಸೂಪರ್ ಸ್ಟಾರ್ ಅವರು ಖಾಲಿ ಕಲೆತ್ತಲೇ ಕೊಡತ್ತೆ ಒಂಜಿ ಯಕ್ಷಗಾನದ ವಿಶೇಷತೆ ಅವ್ರನ್ನ ಭಾಗವತಿಗೆ ಅವಕ್ಕೆ ಏನು ಲೆಕ್ಕೊಂಡು ಐಟ್ ಒಂಜಿ ಸೂಪರ್ ಸ್ಟಾರೇ ಆಂಡ ಇನ್ನಿತ್ತ ಈ ಒಂಜಿ ಉಂಡು ಈ ಯಕ್ಷ ಒಂದು ಫೌಂಡೇಶನ್ ಯಕ್ಷಧ್ರುವ ಫೌಂಡೇಶನ್ ಮಲ್ತೆ ನಾವು ಐಟಾರ 5ರ ಮಲ್ಲ ಸೂಪರ್ ಸ್ಟಾರ್ ಆಯರು ಇಂಚಿನ ಕೆಲಸ ಇರಲ್ಲ ಸಾಧಾರಣ ಮಲ್ತದ ಪೈರು ಈತಿಯಲ್ಲೇ ಪ್ರಾಯಡು ಈ ನಮ್ಮನದೊಂಜಿ ತನ್ನ ಸಹ ಕಲಾವಿದರಿಗೆ ಅಕ್ಲ ಪ್ರತಿಭೆಗೊಂಜಿ ಗೌರವ ಕೊರ್ದು ಅಕ್ಲೆಗೆ ಸಹಕಾರ ಮಲ್ತದೆ ಅಕ್ಲೆಗೆ ಒಂಜಿ ಆರ್ಥಿಕ ಸಹಾಯ ಒಂದು ಮಾತಾಯಿ ತೂದು ಹೆಂಗೆ ಭಾರಿ ಆಶ್ಚರ್ಯ ಮಾತೇನೆಲ್ಲ ಪತ್ತೊಂದು ಒಂಜಿ ಸೈಡ್ ಈತ್ ಇಲ್ಲೇ ಪ್ರಾಯಡ್ ಈತ್ ಮತ್ತೊಂಜಿ ಕೆಲಸ ಅಂದು ಮಲ್ತದೆ
ಮಲ್ತನ ಬಂಡ ಅವು ಭಾರಿ ಒಂದು ವಿಶೇಷತೆ ಅವು ಅಂಡಾರೇನು ಏತ್ ಪುಗರ್ನೆಲ್ಲ ಯಾವಂದು ಜಾಸ್ತಿ ಪುಗರ್ನ ಬೊಡ್ಚಿ ದಯವಂಡ ಟಚ್ ವುಡ್ ಕಣ್ಣುಟ್ಟಿಯರಲ್ಲಿ ಯಾರಿಗೆ ಆತ ನಮ್ಮನೆ ಅಂಚಿನ ಒಂಜಿ ಕೆಲಸ ಆರು ಮಲ್ತೊಂದುಲ್ಲೇರು ಇನ್ನು ಎಂಕ್ಲೆ ಬತ್ತದು ಭಾರಿ ಭಾರಿ ಖುಷಿಯಾನು ಅಂಕ್ಲು ಮುಂಬೈದು ಮತ್ತು ಬೈದ ಲೈಕ್ ಮಾತೆರೆಲ್ಲಾರು ಪತ್ತೊಂದೇರು ಒಂಜಿ ಸೈಡ್ ದಾನಿಗಳೇನು ಪತ್ತೊಂದೇರು ಒಂಜಿ ಸೈಡ್ ಕಲಾವಿದರೇನು ಪತ್ತೊಂದೇರು ಒಂಜಿ ಸೈಡ್ ನಿಕ್ಲೆ ಮಾತ ಕಲಾ ಪ್ರೇಮಿಗಳೇನು ಪತ್ತೊಂದು ಮಾತ ಒಂಜಿ ಸಂಗಮ ಮಲ್ತದು ಇನ್ನಿತ್ತದು ಇನ್ನೊಟ್ಟು ಈ ಮಲ್ಲೊಂಜಿ ಇಂಚಿನೊಂಜಿ ಫೌಂಡೇಶನ್ ಇತ್ತೆ ಫೌಂಡೇಶನ್ ಅತ್ತ ಅವು ಬಿಲ್ಡಿಂಗ್ ಆತನ ಮಲ್ಲ ಫೌಂಡೇಶನ್ ಶುರು ಮಲ್ತನ ಇನ್ನು ಮಲ್ಲ ಬಿಲ್ಡಿಂಗೇ ಆದ ಮಾಡ್ತಾನೆ ನಾವು ಅಂಚಾದಪ್ಪನಾಗ ದಿಂಜಾನ ಬಾತೆರುಜಿ ದಯವಂಡ ನಲ್ಲ ಬಾತೆರನಾಗ್ಲೇರು ಸೊ ರಿಯಲಿ ಐ ಆಮ್ ಇಂಪ್ರೆಸ್ಡ್ ಐ ಆಮ್ ಆನರ್ಡ್ ಐ ಆಮ್ ಪ್ರೌಡ್ ಆಫ್ ಯು ಅರೆ ನಮ್ಮ ಆರ್ಟಿಸ್ಟ್ ಉಳ್ಳೇರು ನಮ್ಮ ಶೆಟ್ಟಿ ಅಂಚನೆ ಜಸ್ಟ್ ಲೈಕ್ ವಿ ಆರ್ ಪ್ರೌಡ್ ಆಫ್ ಹರ್ ವಿ ಆರ್ ಪ್ರೌಡ್ ಆಫ್ ಸತೀಶ್ ಶೆಟ್ಟಿ ಆಲ್ಸೋ ನನ್ನಲ್ಲ ಕಾರಣ ಈ ಕಾರ್ಯ ಈ ಆರ್ನೊಂಜಿ ಫೌಂಡೇಶನ್ ಮಲ್ಲ ಬಿಲ್ಡಿಂಗ್ ಆವಡ್ ನನ್ನ ಟವರ್ ಆವಡ್ ಮಲ್ಲ ಟವರ್ ಆಲ್ರೆಡಿ ಆತನು ಐಕಂದ ಶುಭಾಶಯ ಮಲ್ತೊಂದುಲ್ಲೇನು ತೆಂಕಲ್ಲೇಂದು ಇನಿ ಮುಟ್ಟಾಯ ಅನ್ನೊಂದು ಮಲ್ಲ ಐಕದಲ್ಲ ಕಂಟ್ರಿಬ್ಯೂಷನ್ ಮಲ್ತಿಜಿ ಆಡಂದು ಫ್ಯೂಚರ್ ಹಿಡ್ದನ ದುಮ್ಮಗು ತೆಂಕಾಪನ ಪೂರ್ಣ ಸಹಕಾರ ಯಾನು ಮಲ್ಪೆ ದಯಬಂಡ ಐ ಆಮ್ ರಿಯಲಿ ಇಂಪ್ರೆಸ್ಡ್ ಭಾರಿ ಖುಷಿ ಆಣೆಂಗೆ ಈ ಆರ್ನೊಂಜಿ ಕಾರ್ಯ నేను ತೂದು ನಿಜವಾದ ಅಣ್ಣ ಮಾತೆರ್ಲಾರಿಗೆ ಸಪೋರ್ಟ್ ಮಲ್ಪಡು ದಾನಿಗಳು ಪೂರ ಆರೆಗೆ ಸಪೋರ್ಟ್ ಮಲ್ತದು ಯಕ್ಷಗಾನದ ಅಂಚಿನ ಒಂಜಿ ಕಲೆ ನಾವು ನಿಜವಾದ ಅಣ್ಣ ಆರೆ ಅಕ್ಕಡೆ ಮೇರೆ ಬಂಡ್ಲೆಕ ಆ ಕಲೆ ಬಂಡ ಇಟ್ಟು ಮಾತಲುಂಡು ಅಕ್ಕಡೆ ಸ್ವಾಮಿ ಲೋರಿ ಬಂಡದು ಬೇರೆ ಈ ಕಲೆ ಇಟ್ಟು ಮಾತಲುಂಡು ನೃತ್ಯಲುಂಡು ಸಂಗೀತಲುಂಡು ವಾಕ್ಚಾತುರ್ಯಲುಂಡು ಫೈಟಿಂಗ್ಲುಂಡು ಮಾತಲುಂಡು ಕೂಡ ನಮ್ಮ అందులుంಡು ಹಿಂದೂ ಪುರಾಣದ ಚರಿತ್ರೆಗಳನ್ನೆಲ್ಲ ಜನಕ್ಲೆಗೊಂಜಿ ತೆರಿಪಾವನಂಚಿನ ಒಂಜಿ ಇಂದುಲುಂಡುಗೊಂಡಿದೆ. ಶ್ರೀ ಕೆ.ಡಿ. ಶೆಟ್ಟಿಯವರು ಭವಾನಿ ಶಿಪಿಂಗ್ ಕಂಪನಿಯ ಮಾಲಕರು 2 ಮನೆಗಳನ್ನು ಈಗಾಗಲೇ ಮನೆಗಳ ಒಂದು ವೆಚ್ಚ ಅಂದರೆ ತಲಾ 5 ಲಕ್ಷ 10 ಲಕ್ಷ ರೂಪಾಯಿಯನ್ನು ಈಗಾಗಲೇ ನೀಡಿದ್ದಾರೆ. ಶಶಿಧರ್ ಶೆಟ್ಟಿ ಬರೋಡರವರು ಒಂದು ಮನೆಯ ವೆಚ್ಚವನ್ನು ಕೊಟ್ಟಿದ್ದಾರೆ. ಗುಣಶೀಲ ಶೆಟ್ಟಿ ಹಾಗೂ ಪ್ರವೀಣ್ ಶೆಟ್ಟಿ ವಕ್ವಾಡಿಯವರು 5 ಲಕ್ಷ ರೂಪಾಯಿಯ ಒಂದು ವೆಚ್ಚವನ್ನು ಭರಿಸಿದ್ದಾರೆ. ಬಾಲಕೃಷ್ಣ ರೈಯವರು 5 ಲಕ್ಷವನ್ನು ನೀಡಿದ್ದಾರೆ. ಸಿ ದಿವಾಕರ್ ರಾವ್ ಅವರು 5 ಲಕ್ಷ, ಡಾಕ್ಟರ್ ಶ್ಯಾಮ್ ಭಟ್ ರವರು 5 ಲಕ್ಷ, ಕೆ.ಎಂ. ಶೆಟ್ಟಿಯವರು 5 ಲಕ್ಷ, MRJ ಗ್ರೂಪಿನ CMD ಪ್ರಕಾಶ್ ಶೆಟ್ಟಿಯವರು 7 ಲಕ್ಷವನ್ನು ನೀಡಿ ಸಹಕರಿಸಿದ್ದಾರೆ. ಮಾತ್ರ ಅಲ್ಲ, ಆಲ್ ಕಾರ್ಗೋದ ಸಮಯದ ಅಭಾವ, ಸಮಯ ಬೆಲ್ತೊಂದುಂಡು. ಕಣ್ಣಿತ್ತನ ಬತ್ತದ ನೇನೋರ ತೂಪಿನಂಚಿನ ಕಾರ್ಯಕ್ರಮ ಮನುಷ್ಯ ಏತೆ ಮಲ್ಲ ಜನವಾಡು ಸಮಾಜಡು ಒಂಜಿ ಬಂಧುತ್ವನು ದಿಯೋಂಡ ಎಂಚಿನಾಪುನೊಂದು ಪನ್ಪಿನೇನು ಪಟ್ಲ ಸತೀಶನು ತೂದು ಕಲ್ಪೋಡು. ಇನ್ನು ನಮ್ಮ ಈತ್ ಜನಕ್ಕಲ್ಲ ಮೂಲ ಬತ್ತದ ಕಾಂಡಿಡ್ದು ಬತ್ತಿನ ಐತೆ ಬಯ್ಯ ಮುಟ್ಟ ನಮ್ಮ ಕುದದು ಈ ಪುರ್ನುನ್ ತೂವೊಂದುಲ್ಲ ನೆಕ್ ಕಾರಣ ಮಲ್ಲಸ್ಸಿಗೆ ಪಲ ಸ್ಥಿರತ್ತಿಗೆ ಬಡೆಪಸ್ ಸ್ಥಿರಗೆ ಅಂಚಿನ ಮಲ್ಲಸ್ಸಿಗೆ ದಾಲಜಿ ಇನಿ ಆ ವಿದ್ಯಾದಿ ದೇವತೆ ಆದಿನ ಆ ಶಾರದಾಂಬೆ ಕಂಪ್ಲೀಟ್ ಒಲಿದೆರಡಲ್ಲ ಐನು ಮಂಡೆಗಿದೆ ತೊನಂದೆ ಬತ್ತಿನ ಪ್ರತಿಯೊರಿಯಲ್ಲ ಅರಬತ್ತದ ಪಾತೆರ್ನ ಆ ಒಂಜಿ ಪೊರ್ಲು ಇನಿ ನಂಕ್ ಈತ್ ಮಲ್ಲ ಒಂಜಿ ಸಂಭ್ರಮದ ಕಾರ್ಯಕ್ರಮದ ಪಿರವದ ಒಂಜಿ ರೂವಾರಿಂದ ಯಾನು ಸುರುಟು ಪನ್ಪೆ ಬಂದಲೆ ಉನ್ಯಾನ್ ದಾಯ ಪನ್ಪೆ ಬಂಡ ಉನ್ಯಾನ್ ಮೂಜಿನ ವರ್ಷ ನಿಜವಾದನ ಯಾನು ಈ ವರ್ಷ ಬರ್ಪಿನ ಎತ್ತು ಇಜ್ಜಾಣ್ ಯಾನು ರಿಕ್ವೆಸ್ಟ್ಲ ಮಲ್ದಿತ್ತೆ. ಅನ್ಫಾರ್ಚುನೇಟ್ಲಿ ಇನಿ ನಿಜವಾದಲ್ಲಿ ಬರ್ಪಿನ ಇಜ್ಜಾನ್ ಯಾನು ಕಾಂಡೆ 2 ಫಂಕ್ಷನ್ ಅಟೆಂಡ್ ಮಲ್ದಿ ಯಾನಿತ್ತೆ ಇಡೆ ಬತ್ತೆ ಬರ್ಪಿನ ಕಾರಣವೇ ಒಂಜಿ ಇನ್ವಿಟೇಷನ್ ಬರ್ತಂದು ಬಾಂಬೆಗೆ ಬರ್ತದೆ. ಪ್ರತಿ ಒರಿಯಾಗ್ಲ ಪೋದು ತಿಕ್ಕದು ಆತೊಂಜಿ ಸರಳ ಸಜ್ಜನಿಕೆಡು ಆ ಒಂಜಿ ಪಾತೆರೊಡೆ ಪತ್ತಿತ್ತನವಲು ಮುತ್ತುಗೆ ಅಂಚಿನ ಮುತ್ತುದ ಪಾತೆರನೇ ಯಾವ ಐನ ಒಟ್ಟೊಟ್ಟಿಗೆ ಯಾನು 3 ವರ್ಷೋಡು ಇನಿಲಾಯ್ತ ಯಾನು ತುಯ್ಯೆ ಏನ ಎಂಚಿನ ಅದ್ಭುತ ಇತ್ತೆ ಪಂಡೇರು ಭವಾನಿ ಫೌಂಡೇಶನ್ ಅಂದು ಯಾನು ಮಲ್ದಿನಿ ಆಂಡ ಎನ್ನಡ ದೇವರದ ಎಟ್ಟು ಎಲ್ಲ ಮಟ್ಟದ ಉದ್ಯೋಗಲ ಉಂಡು ಐಟೊಂದು ಇನ್ಕಮ್ಲ ಉಂಡು ಆಂಡ ಇನಿ ಈ 4 ಕೋಟಿ ರೂಪಾಯಿನ 4 ವರ್ಷೋಡು ಈತು ಜನಟ ಸಂಗ್ರಹ ಮಲ್ತದೆ ಐನು ಕೊರ್ಪಿನ ಒಂಜಿ ಕ್ರಮನು ತುಂಡ ಮೂಲ ಬರ್ತದೆ ತೂವೋಡು ಇನಿ ನೇನು ಏತು ಪಂಡ ಕಮ್ಮಿ
ನೆಟ್ಟು ಯಾನು ಖಾಲಿ ಪಟ್ಲ ಸತೀಶ್ ಶೆಟ್ಟಿನ ಒರಿಯನತ್ತು ಅವ್ರನ್ನ ಇಡೀ ತಂಡೋಗು ಯಾನು ಅಭಿನಂದನೆ ಕನ್ಪೆ ಅಭಿವಂದನೆ ಮಲ್ಪೆ ದಯಬಂಡ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಮನ್ಪಿನೇನು ಇನ್ನು ಈ ತಂಡ ಮೂಲ ತೋಜಾದು ಕೊರ್ತಂಡು ಏತು ನೆಕ್ಕ ಪಂಡಲ ಕಮ್ಮಿ ಸತೀಶಣ್ಣ ಈರೇನು ದೇವರ ನನಾತ್ ಎಡ್ಡೆ ಮಲ್ಪಡು ಅಂಚನೆ ಪರಮಾತ್ಮ ಸರಿ ಸಮಾನವೈನ ಈತ ಹೆಂಗೆ ಪಂಡೇರು ನಂಗೆ ಎದುರುಡು ತೋಚುನು ನಮ್ಮ ದೇವರೇ ನಂಗೆ ಅಪ್ಪೆಮ್ಮೆ ಯಾನು ಒಯ್ಕು ವಾ ದೇವರೆಲ್ಲ ಕೈ ಮುಗಿಯೋಡ್ಲ ಸುರುಕು ಎನ್ನ ಅಮ್ಮ ಕೈ ಮುಗಿದು ಯಾನು ದುಂಬರ್ಪಿನಿ ಅಂಚನೆ ಇನಿ ಅಂಚಿನ ಒಂಜಿ ಪುಣ್ಯಾತ್ಮೆ ಇನ್ನು ಯಾರನ್ನ ಒಂಜಿ ಆ ಕಣ್ಣದ ಸಂಭ್ರಮನೇ ಸತೀಶಣ್ಣ ಈರೆಗೆ ಯಾವ ಎಡ್ಡೆ ಕಾರ್ಯ ಆವೊಂದುಂಡು ಐನ ಒಟ್ಟೊಟ್ಟಿಗೆ ಇತ್ತವರಿ ಮೂಲ ಪಾತಿರದು ಪೋಯರು ನಂಗೆ ಗೊತ್ತುಜಿ ನಮ್ಮ ಎಂಚಿನ ತುಳುನಾಡದು ಪೋಯ್ದು ಎಂಚಿನ ಜನಕ್ಕುಳ್ಳಿருந்து ಏತು ಸಿಂಪಲ್ ಉಳ್ಳೇರು ಸದಾಶೊಣ್ಣೆ ಇನ್ನು ಹೇರಂಬ ಕೆಮಿಕಲ್ಸ್ ಲಿಮಿಟೆಡ್ ಬಂದು ಹೆಂಗೆ ಗೊತ್ತುಂಡು ಅವ್ರನ್ನ ದಾದ ಕತೆ ಬಂದು ಅಂಡ ಏತೊಂಜಿ ಸಿಂಪಲ್ದ ಜನ ಆರ್ಲ ಐತೆ ಬರಿಟು ಕುದೊಂದು ಹೆಂಗೆ ಕವ್ವೆ ಪಣ್ಣಿ ಈ ಕಾರ್ಯಕ್ರಮ ತೂದು ಯಾನು 5 ಗಂಟೆ ಬೈದೆ ಯಾನಿತ್ತ ಲಕ್ಕದ ಓಪನ್ ಐತೆ ಕೇಳಿ ಶೆಟ್ರೆ ಅಂಡಲ್ಲ ನೀನು ತೂದು ಹೆಂಗೆ ಕೂಡ ಈರಡಲ್ಲ ಒಂಜಿ 2 ಪಾತೆರದು ಪೋಯಿ ಬಂದು ಯಾನು ಕುಲ್ಲಿನಿ ಅಂಚಿನ ಜನಕ್ಕಳು ನಮ್ಮ ಮಸ್ತ್ ಉಳ್ಳೇರು ನಮ್ಮ ಆಯ್ನಾತ್ 10 ಜನ ನಮ್ಮ ನೆಕ್ ಸಹಕಾರ ಮಲ್ಪುಗ ಇಂಚಿನ ಕಣ್ಣೊರೆಸುನ ಕಾರ್ಯಾವಡು ಐಡ್ದಲ ಎಂಕ ಆ ಜೋಕ್ಲೆಗೆ ಪೂರ ಆ ಒಂಜಿ ವಿದ್ಯೆಗೆ ಕೊರಪಿನ ಆ ಒಂಜಿ ನೇನು ತೂದು ಎಂಕ್ ನಿಜವಾದಲ ಪನ್ಪೆ ಎಂಕ್ ಬಾರಿ ಎಂಕ್ ಸಂತೋಷ ಅಂಡು ನಮ್ಮ ಖಾಲಿ ಮೂಲ ಪಾತೆರ್ನೆ ಮಾತ್ರ ಎತ್ತು ಏರು ನಮ್ಮ ಪಾತೆರ್ದನ ಪ್ರತಿಯೊರಿಲ ನೆಕ್ ಪ್ರತಿ ವರ್ಷ ಆಯ್ನಾತ್ ನೆಕ್ ಸಹಕಾರ ಮಲ್ಪುಗ ಪೊಂಜಿ ಯಾನು ಏರೆಲ್ಲ ಪಾಪದ ಇಂದು ಮನ್ಪು ಏರ್ಲ ಪಾಪದ ಕ್ಲಿಚ್ಚೇರು ಏರ್ ಅಗತ್ಯದ ಕುಳಿಲ್ಯಾರ ಅಕ್ಲನ ಕಣ್ಣರಸಿನ ಆ ಭಾಗ್ಯ ನಂಗೆ ಇನ್ನು ಸತೀಶ್ನ ಮುಖಾಂತರ ಬೈದು ಐನು ನಮ್ಮ ಉಪಯೋಗ ಮಲ್ಪುಗ ಯಾನು ಹೆಚ್ಚು ಪಾತ್ರೆಯಿಂದ ಸಮಯ ಬೈಲ್ತೊಂದುಂಡು ನಿಕ್ಲೆ ಮಾತ್ರೆಲ್ಲ ಕುಡೋರ ತರೆ ತಗ್ಗದು ಸೊಲ್ಮೆ ಸಂದ ಒಂದು ಎಂಕಿ ರಡ್ಡು ಪಾತ್ರೆ ಅವಕಾಶ ಕೊನೆ ನಿಕ್ಲೆ ಕುಡೋರ ತೊಡೆ ಸೊಲ್ಮೆ ಸಂದ ಒಂದು ಎನ್ನ ರಡ್ಡು ಪಾತ್ರೆ ನನಗೆಲ್ಲರ ಪರವಾಗಿ ನಾನು ಮಾತಾಡಿ ಅಂತ ಹೇಳಿದ್ದಾರೆ. ಆ ಪರವಾಗಿಲ್ಲ, ಯಾಕಂದರೆ ವಿದೇಶದಿಂದ ಬಂದಂಥ ನಾನು ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಆದರೆ ಎಲ್ಲರ ಪರವಾಗಿ ನಾನು 2 ಮಾತು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಈ ಪಟ್ಲ ಫೌಂಡೇಶನಿಗೆ ನಾನು ಇದು 3ನೇ ವರ್ಷ ಕೂಡ ಬರ್ತಾ ಇದ್ದೇನೆ. ಯಾಕೆಂದರೆ ತುಂಬ ಜನ ಸರಿಶೆಟ್ಟರನ್ನ ಹೊಗಳಿದ್ರು, ಆದರೆ ಅವ್ರು ಮಾಡುವ ಕೆಲಸ ನಿಜವಾಗಿಯೂ ಕೂಡ ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ಬಂದು ನೋಡಿದವರಿಗೆ, ಯಾಕಂದರೆ ಇವತ್ತು ನಮ್ಮ ಅಧ್ಯಕ್ಷರಾದಂಥ ಡಾಕ್ಟರ್ ಎ ಶೆಟ್ಟರು ನನ್ನ ಸಂಬಂಧಿ ಕೂಡ, ನಮ್ಮ ಊರಿನ ಬದಿಯವರು. ಇವತ್ತು ಲಂಡನ್ನಲ್ಲಿ ಅವ್ರ ಹೆಸರು ಎ ಶೆಟ್ಟರ್ ಅಂತ ಎಲ್ಲರಿಗೂ ಗೊತ್ತಿದೆ. ಅವ್ರು ನಿಜವಾಗಿ ಹೇಳಬೇಕಂತ ಹೇಳಿದ್ರೆ, ನಮ್ಮ ಕುಂದಾಪುರದಲ್ಲಿ ಶಾಸ್ತ್ರಿ ಪಾರ್ಕಲ್ಲಿ ಒಂದು ರಾಮಕೃಷ್ಣ ನರ್ಸಿಂಗ್ ಹೋಮ್ ಅಂತಿದೆ, ಡಾಕ್ಟರ್ ಸುರೇನ್ ಶೆಟ್ಟಿ ಅಂತ, ಅವರ ತಮ್ಮ. ಅವರು ಈಗ ಮಾತ್ರ ಕೆಲವೊಂದು 4-5 ವರ್ಷದಿಂದ ನಮ್ಮ ಊರಲ್ಲಿ ಅನೇಕ ಶೈಕ್ಷಣಿಕ ಧಾರ್ಮಿಕ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಲಂಡನ್ನಿನ ಒಂದು ಫೇಮಸ್ ಡಾಕ್ಟರ್ ಆದರು. ಇವತ್ತು ಪಟ್ಲ ಅವರು ಮಾಡುವ ಕೆಲಸ ನೋಡಿ ಅವರು ಇವತ್ತು ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ. ಎಂಥ ಒಂದು ನಮ್ಮ ಫೌಂಡೇಶನ ಒಂದು ವ್ಯಾಲ್ಯೂ ಜನರಿಗೆ ಗೊತ್ತಾಗಿದೆ ಅಂತ ತಾವೆಲ್ಲ ಎಣಿಸ್ಬೋದು. ನನ್ನ ಒಂದು ಉದಾಹರಣೆ ಹೇಳ್ತಾ ಇದ್ದೇನೆ, ನನ್ನ ವೈಯಕ್ತಿಕದ ಒಂದು ಉದಾಹರಣೆ. 2011ನೇ ಇಸ್ವಿಯಲ್ಲಿ ನಮ್ಮ ಪಟ್ಲ ಸತೀಶ್ ಶೆಟ್ಟರು ದುಬೈಗೆ ಪ್ರಥಮ ಬಾರಿ ನನ್ನ 4ನೇ ಹೋಟೆಲ್ನ ಓಪನ್ ಆಗಿ 1 ತಿಂಗಳಾಗಿದೆ. ಅವರು ದುಬೈಗೆ ಶ್ರೀ ಕಟೀಲ್ ದುಬೈಯಲ್ಲಿ ಒಂದು ಯಕ್ಷಮಿತ್ರ ಅಂತ ಒಂದು ಸಂಘ ಇದೆ, ಅವರು ಕಟೀಲ್ ಕ್ಷೇತ್ರ ಮಹಾತ್ಮೆ ಅಂತ ಮಾಡಲಿಕ್ಕಂತ ಪಟ್ಲ ಸತೀಶ್ ಶೆಟ್ಟರನ್ನ ಕರೆಸಿದರು. ಆವಾಗ ಎಲ್ಲ ಬಂದು ಕೇಳ್ಕೊಂಡ್ರು, ನಿಮ್ಮ ಹೋಟ್ಲಲ್ಲಿ, ಯಾಕೆ ದುಬೈಯಲ್ಲಿ ಯಾವುದೇ ಫಂಕ್ಷನ್ ಮಾಡಬೇಕಾದ್ರೆ ಪರ್ಮಿಷನ್ ಬೇಕು. ನನ್ನ ಹೋಟ್ಲಲ್ಲಿ ಹಾಲ್ ಅಂತ ದೇವಿ ಮಹಾತ್ಮೆಯ ಪೂಜೆ ಹಾಗೂ ಅದರ ರಿಹರ್ಸಲನ್ನು ಕಂಟಿನ್ಯೂ ಆಗಿ 3 ಡೇ ಮಾಡಿದರು. ಆವತ್ತಿಂದ ಬಂದಂಥ ಪಟ್ಲ ಸತೀಶ್ ಶೆಟ್ಟರು 2017ನೇ ಇಸ್ವಿ ತನಕ ಪ್ರತಿ ವರ್ಷ ಬಂದಾಗ ಕೂಡ ನನ್ನ ಹೋಟೆಲಲ್ಲಿ ಅದೇ ಹಾಲಲ್ಲಿ ಅವರು ಟ್ರಯಲ್ ರಿಹರ್ಸಲ್ ಮಾಡ್ತಾಯಿದ್ರು. ಆ ದೇವರ ಒಂದು ಕೃಪೆ ನನ್ನಲ್ಲಿ ಇದೆ, ನನಗೆ ಸಿಕ್ಕಿದೆ. ಆ ಹಾಲಲ್ಲಿ ಇವತ್ತಿಯೂ ಕೂಡ ಕನ್ನಡ ತುಳುವಿನ ಯಾವುದೇ ಫಂಕ್ಷನ್ ಆದರೂ ಕೂಡ ಕೋಟಿ ಗಟ್ಟಲೆ ಹಣ ಅಲ್ಲಿ ಕಲೆಕ್ಷನ್ ಆಗಿದೆ. ಅನೇಕ ಸಂಘ ಸಂಸ್ಥೆಯವರು ಬಂದರೂ ಕೂಡ ಯಾವುದೇ ಇನ್ಕ್ಲೂಡಿಂಗ್ ನಮ್ಮ ಆಳ್ವರ ನಮ್ಮ ನುಡಿಸಿರಿ ಕೂಡ ದುಬೈಲಾಗಿದೆ. ಅದೇ ಹಾಲಲ್ಲಿ ನಾವು ಕಲೆಕ್ಷನ್ ಮಾಡಿದ್ದೇವೆ, ಅದೇ ಹಾಲಲ್ಲಿ ಫಂಕ್ಷನ್ ಮಾಡಿದ್ದೇವೆ. ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ. ಅದಕ್ಕೆ ಕಾರಣ ಒಳ್ಳೆಯ ಮನಸ್ಸಿನವರು ಬಂದು ಒಂದು ಒಳ್ಳೆಯ ರೀತಿಯಲ್ಲಿ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಇದು ನನ್ನ ವೈಯಕ್ತಿಕ ಅನುಭವ. ಹಾಗಾಗಿ ಇವತ್ತು ಕೊನೆಯದಾಗಿ ಅವರಿಗೆ ಎಲ್ಲರ ದಾನಿಗಳ ಒಂದು ಸಹಕಾರ ಇದೆ, ಅದರೊಟ್ಟಿಗೆ ದೇವರ ಅನುಗ್ರಹ ಕೂಡ ಇದೆ. ಯಾಕಂದರೆ ಇದನ್ನು ಶುರು ಮಾಡಲಿಕ್ಕೆ ಆಶೀರ್ವಾದ ಮಾಡಿದಂಥ ಸ್ವಾಮೀಜಿಯವರು ಈಗ 4 ಗಂಟೆ 7 ನಿಮಿಷ ಆಗಿದೆ. 5 ಗಂಟೆ 9 ನಿಮಿಷಕ್ಕೆ ನಾವು ಶುರು ಮಾಡಿದ್ದೇವೆ ಪ್ರೋಗ್ರಾಮ್. 4 ಗಂಟೆ 7 ನಿಮಿಷ ಆದರೂ ಕೂಡ
ನಮ್ಮ ಸ್ವಾಮೀಜಿಯವರು ಇವತ್ತು ಕೂಡ ಎಷ್ಟು ತಾಳ್ಮೆಯಿಂದಿದ್ದಾರೆ. ಅವರು ದುಬೈ ಬಂದರೂ ಅಷ್ಟೇ, ಎಲ್ಲ ಸ್ವಾಮಿಗಳು ಬಂದರೂ ಕೂಡ ಅವರು ಕೊನೆಯ ತನಕ ಇರ್ತಾರೆ. ಆದ್ದರಿಂದ ಅವರ ಅನುಗ್ರಹ, ನಾವು ದೇವರ ರೂಪವನ್ನು ಸ್ವಾಮೀಜಿಯಲ್ಲಿ ನೋಡ್ತೇವೆ, ಅವರ ಅನುಗ್ರಹ ಸಹ ಇದೆ. ಹಾಗಾಗಿ ಈ ಪಟ್ಲ ಫೌಂಡೇಶನಿಗೆ ದೇವರ ಅನುಗ್ರಹ ಇದೆ. ಯಾಕಂದರೆ ಅವ್ರು ಮಾಡ್ತಾ ಇರುವಂಥ ಒಳ್ಳೆಯ ಕಾರ್ಯ. ಇಲ್ಲಿ ಬಂದು ಕಳೆದ ವರ್ಷ ಶಶಿಕಿರಣ್ ಶೆಟ್ಟರು ನಾನೇ ಮಾತಾಡಿ ಬಂದಿದ್ದೇನೆ. ಅವರು ಬಂದು ಇವತ್ತು ಹೇಳ್ತಾರೆ ಸಿಕ್ಕಿದಾಗೆಲ್ಲ, ಅದೊಂದು ಒಳ್ಳೆ ಫ್ಯಾಂಟಾಸ್ಟಿಕ್ ಪ್ರೋಗ್ರಾಮ್, ಅವ್ರು ಮಾಡ್ತಾ ಒಳ್ಳೆ ಕೆಲಸ ಅಂತ. ಇವತ್ತು ನಮ್ಮ ಎ ಶೆಟ್ಟರು, ಅನಂತರಾಮ್ ಶೆಟ್ಟರು ಕೂಡ ಅದೇ ಹೇಳ್ತಿದ್ದಾರೆ. ರಿಯಲಿ ನನಗೆ ತುಂಬ ಹಾರ್ಟ್ಲಿ ನನಗೆ ಇದಾಗ್ತಾಯಿದೆ, ಫೀಲಿಂಗ್ ಆಗ್ತಾಯಿದೆ. ಅಂದರೆ ಇಷ್ಟೊಂದು ಒಳ್ಳೆ ಕೆಲಸ ಆಗ್ತಾಯಿದೆ. ಯಕ್ಷಗಾನ ಕಲಾವಿದರ ಬಗ್ಗೆ ಒಂದು ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾವು ಹೊರದೇಶದಲ್ಲಿ ನಮ್ಮ ಶಶಿ ಅಣ್ಣ ಮಸ್ಕತ್ತಲ್ಲಿದ್ದಾರೆ, ಸೌದಿಯಿಂದ ಕೂಡ ಬಂದಿದ್ದಾರೆ. ವರ್ಷಕ್ಕೂ ಕೂಡ ಇನ್ನು ಬರುವ ವರ್ಷ ಅಮೆರಿಕದವರು ಖಂಡಿತ ಬರಲಿಕ್ಕಿದ್ದಾರೆ ಅಂತ ಹೇಳಿ ಈ ಯಕ್ಷ ಫೌಂಡೇಶನಿಗೆ ಎಲ್ಲರ ಹಾರೈಕೆ ಇರಲಿ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಪ್ರೀತಿದ ಭಗವದ್ಭಕ್ತರೇ, ಕವಿಯೊಂಜಿ ಪಾತಿರ ಪಂಡೆ ಚಾಗದ ಭೋಗದಕ್ಕರದ ಗೇಯದ ಗೊಟ್ಟಿಯ ಅಲಂಪು ಇಂಪುಗಳಿಗೆ ಮಾದ ಮಾನವರಾಗಿ ಪುಟ್ಟಲೆ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳು ಬನವಾಸಿ ದೇಶದೊಳುಂಟು. ಹೆಂಗೆ ತೋಜನೆ ತುಳುನಾಡು ಒಂಜಿ ಇಂಚಿನ ಜನ ಪುಟ್ಟುದು ಬೈದನತ್ತ. ಈ ಮೂಲಕವಾದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ದ ಮೂಲಕವಾದ ಇತ ನಂಗೆ ತೋಜನಂಚ ಹೆಂಗೆ ತೋಜನ ಆಯ್ತಾ ತರೇಟು ಒಂಜಿ ವಿಶ್ವ ಅಂದ ಸೇರ್ಪಾವಣೆ ಎಡ್ಡೆ. ಈ ತರೇಟು ಸುರೂಟು ಒಂಜಿ ವಿಶ್ವ ಅಂದ ಸೇರ್ಪಾವಣೆ ಎಡ್ಡೆ. ಆ ವಿಶ್ವ ಸೇರ್ಪಾಂಡ ವಿಶ್ವ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್. ಖಂಡಿತ ದಾಯ ಪಂಡ್ಪೆಂದು ಕೆಂಡ ನೆತ್ತ ಶಾಖೆ ಮಾತ ಪಿದೈವರುಳ್ಳ ಎತ್ತದಾತ ನನದಾಲ ಇಟ್ಟು ಸಂಶಯಗಳಿಜ್ಜೆ ಅಂಚಾದ ವಿಶ್ವ ಐಕ್ ಒಪ್ಪುಂಡು. ಒಂದು ವಿಶ್ವವ್ಯಾಪಿ ಆಯ್ನಕ್ಕೆ ವಿಶ್ವ ಒಪ್ಪುಂಡು. ಇನ್ನೊಂಜಿ ಮಲ್ಲ ಒಂಜಿ ಕಾರ್ಯಕ್ರಮ ಉಲ್ಪ ಸಂಪನ್ನತೆ ಆತನು. ಯಾನ್ ದಿಂಜ ಸಮಯದ ತೊಂದರೆ ಮನಸ್ಸು ಮಲ್ಪುಜಿ ಈತೇನೆ ಆತನು ಪಂಡಿರತ್ತೆ ತಾಳುವೆಗಿಂತ ತಪವಿಲ್ಲ ಅಂದು. ಸಾಧಕಗೆ ತಾಳ್ಮೆನೇ ಬೋಡಾಯನೆ ಅಣ್ಣ ನಿಕ್ಲೆಗೀತ ತಾಳ್ಮೆ ಉಂಡತ್ತ. ನಿಕ್ಲೆಗೆ ಯಾನು ಏತು ನಿಜವಾದಲ್ಲ ಯಾನು ಎಡ್ಡೆಪ್ಪನು ಬೈಕೊಂದುಲ್ಲ. ಇನ್ನು ಪಂಡೆ ರೈತ ಬಗೆಗೆ ಪಂಡ ಒಂದು ಪುಣದಂಡ ಮಸ್ತ್ ಪಾತೆರೋಡ ಅವು ನಂಗೆ ವಿಷಯ ಅತ್ತು. ಅಂಡ ಕಲೆ ಇನ್ಪಿನಿಟ್ಟು ರಂಗ ಕಲೆ ಎಂದುಂಡು ಮೋನೋಳು ಉಳ್ಳೇರು ನೆತ್ತ ಬಗೆಟ್ಟು ದಿಂಜ ವಿಷಯ ಬುಡುಪಾದ ಪಂಡ ನಮ್ಮ ಒಟ್ಟುಗುಳ್ಳೇರು. ಹೆಂಗೆ ದಿಂಜ ಖುಷಿ ಆತನು. ಹೆಂಗೆ ಮುಲ್ಪ ಪಾತ್ರನ ಹಿಡ್ದಿಲ್ಲ ಮುಲ್ಪ ಭಾಗವಹಿಸೋಣೇ ಭಾರಿ ಸಂತೋಷ ಆತನು. ದಾನಿಕಿನೊಂದು ಹೆಂಗ್ಲೆ ಇಲ್ಲದ ಕಾರ್ಯಕ್ರಮ ಅನ್ನ ಹೆಂಗೆ ತೋಜ ಒಂದು ಉಂಡು. ಯಾನು ಕೈತಲ್ದಾಯಿನಿ ಕೈತಲ್ದಾಯಿ ಇಲ್ಲದ ಕೈತಲೇ ಉಪ್ಪುಣ್ಯಾಕ್ಲ ಒಂದು ರೀತಿ ಇಲ್ಲದ ಕಾರ್ಯಕ್ರಮ ಲೆಕ್ಕ ಬಾರಿ ಪೊಲ್ಲ ಕಂಠದ ಕಾರ್ಯಕ್ರಮ ಉಲ್ಪ ಸಂಪನ್ನತೆ ಆತನಿ. ರಂಗೋಡು ರಡ್ಡು ರಂಗ ಉಂಡು ನೀ ಅನ್ಕೇಂದೆ. ಒಂಜಿ ಅಂತರಂಗ ಬುಕ್ಕೊಂಜಿ ಬಹಿರಂಗ ಅಂತ. ಈ ಅಂತರಂಗಂತೆ ಶಕ್ತಿದಾಲ ಇಜ್ಜಿನ ಅಂಡ ಬಹಿರಂಗಡು ದಾಲ ನಡಪುಜಿ ಖಾಲಿ ಬಹಿರಂಗದ ಶಕ್ತಿಯ ಯಾರುಜಿ ಅಂಡ ಸತೀಶನ್ ನಡ ಇಂಕ ತೋಜನೆ ದಾನೆ ಎಂದಿಕೆ ಎಂಡ ಅಂತರಂಗದ ಶಕ್ತಿ ಆತು ಬುಳೆನ ಆಡ್ದಾದ ಬಹಿರಂಗೋಡಿ ಇತ್ತು ಬುಳಿಚಿಲ್ ಮನ್ಪೆರ ಆತನ ಅಂದು ಯಾನ್ ತೆರಿಯೋಣ್ಣೆ ನೆನೊಂಜಿ ವಿಚಾರ ಪಣುಡು ಅಂಡ ದಾನ ಬುದ್ಧಿದ ಈತು ಜನ ಮಾತ ಈ ಕಡೆ ಮಾಲೆದಲ್ಲ ಕಂಚೆತ್ತಿರಲ್ಲ ಈ ಕಡೆ ಮೆಂಗ್ ಇತ್ತೆಲ್ಲ ಕಮ್ಮಿ ಆಗ್ತದೆ ಒಳ್ಳೇರು ಮಾತು ಒಳ್ಳೇರು ಜವಾಬ್ದಾರಿ ಉಂಡು ಕರ್ತವ್ಯ ಉಂಡು ಒಂಜೊಂಜಿ ಭಾಗ ಪೋದುಪ್ಪೇರು ಅಂಡ ಆ ದಾನ ಬುದ್ಧಿದ ಜನಕ್ಲೆಗೆ ಒಂಜಾತು ಇಂಚಿನ ಎಡ್ಡೆ ಕಾರ್ಯಕ್ಕೆ ಒಡ್ಡು ನಾವು ಮನಸ್ಸು ಕೊಡ್ತಿರತ್ತೆ ಅಕ್ಲೆಗೆ ನಾನು ಉಡಲ್ ದಿಂಜದ ಎಡ್ಡೆಪ್ಪುನು ಬೈಕೊಂದುಲೆ ನಿಜವಾದ ಫೌಂಡೇಶನ್ ಪಂಡು ಯಾನ್ ಪಂಡು ಒಂದಿಲ್ಲ ಎಡ್ಡೆ ಬೇಲೆಗೆ ಒಡ್ಡುದೇರತ್ತ ಖಂಡಿತವಾದಲ್ಲ ಎಡ್ಡೆ ಕಾರ್ಯ ಒಂಜಿ ಕಲಾವಿದನ ಐಕ್ ಪಂಡ್ಪೇರು ಕಲೆಕ್ದಾಲ ಬಡಪತ್ತತ್ತು ಕಲಾವಿದಗ ದಾಲ ಕಷ್ಟ ಇತ್ತಂದಾಂಡ ఆయన ಕಣ್ಣದ ನೀರನ್ನು ಒಚ್ಚಿನ ಒಂಜಿ ಕಾರ್ಯ ಮನಸ್ಸು ಮಲ್ತದೆ ಇರತ್ತ ಐಕ್ ಪಂಡರೆ ಕಡೆ ಪಾತೇರ್ನಾಗ ಸ್ವಾಮಿಲ್ಲ ಪಂಡುದು ಪೋಯಿರಿ ಕಲಾವಿದನನ್ನು ಕಲಾವಿದನಿಗೆ ಅರಿಯುವುದಕ್ಕೆ ಸಾಧ್ಯ ಅಂತ ಸಾಧಕನನ್ನು ಸಾಧಕನಿಗೆ ಅರಿಯುವುದಕ್ಕೆ ಸಾಧ್ಯ ಅಂದು ಪಂಡೇರಿ ಅಂಚ ಅದು ಪುನಗ ಒಂಜಿ ಕಲಾವಿದಾಗ ಮನಸ್ಸು ಎಂಚಿನ ಮಾತ ಮೂಡುದುಂಡ ಐಕ್ ಬೊಡ್ತುನಂಚಿನ ಕಷ್ಟದಕ್ಲೆಗೆ ಒಡ್ಡುನೊಂಜಿ ಕಾರ್ಯ ಉಂಡತೆ ನಿಜವಾದ ನಾನು ಉಡಲ್ದಿಂಜು ನೀಕು ಎಡ್ಡೆಪ್ಪು ಬೈಕೊಂದಿಲ್ಲ ಈ ಸಂದರ್ಭಡು ಮೂಳು ಎನ್ನ ಕೈತಾಲು ಪುನರು ಮಹಾಬಲ ಅಂತ ಇಮೇಟು ಪ್ರಭಾಕರ ಜೋಶಿ ಉಳ್ಳೇರು ಯಾನು ದಿಂಜ ಪನ್ನೊಂದು ದಾಲಜ್ಜಿ ನೆನ ಪನ್ನೊಂದು ಮಸ್ತ್ ಪನ್ನೊಂದು ಪೋಡಾವು ಎಂಕ್ ತೋಜನೆ ಮೇರೊಂಜಿ ಮಹಾಬಲ ಅಂದ ಮೇರನ ಪುದರೇ ಮಹಾಬಲ ಯಕ್ಷಗಾನ ಲೋಕ ಒಂಜಿ ಮಹಾಬಲದಿಂಜ ಏನಂಚಿನ ಸತೀಶನ್ ಕೊರ್ದು ಒಂಜಿ ಬಲದಿಂಜ ಆದರತ್ತ ಅಕ್ಲೆ ಆ ಕುಟುಂಬಕ್ಕೆ ಏನು ಎಡ್ಡೆಪ್ಪನು ಬೈಕೊಂದಿಲ್ಲ ನಿಜಾರ್ಥೋಡು ಪಂಡರೆ ಕಡೆ ಸೂಪರ್ ಸ್ಟಾರ್ ನಿಜವಾದ ಅಂದು ಅವು ಅರೆಗೆ ಸಂದೋಡು ಸತೀಶಗೆ ಸಂದೋಡು ಈ ಒಂಜಿ ಸಂದರ್ಭಡು ಫೌಂಡೇಶನ್ ಭಾರಿ ಗಟ್ಟಿ ಆತಂದೆ ಕಲಾವಿದರಿಗೆ ಎಡ್ಡೆ ಅನುಕೂಲ ಆವೊಂದುಂಡು ಬಹುಶಃ ನಿರಂತರವಾದ ನಡತೊಂದು ಬರಡೊಂದು ಈ ಸಂದರ್ಭಡು ಆರೈಕೆ ಮಲ್ತೊಂದುಲ್ಲೆ ಕಲಾವಿದರನ್ನ ಕಣ್ಣದ ನೀರು ಉಂಡತೆ ಅವು ಖಂಡಿತವಾದಲ್ಲ ಭಾರಿ ಶ್ರೇಷ್ಠವಾಯಿ ನಾವು ಪಣ್ಪೇರು ಬೇತೆ ಬೇತೆ ರೀತಿಡು ಅವು ಕಷ್ಟ ಎಂಚೆಲ್ಲ ಬರ್ಪಣತೆ ವಿಷಯ ಅತ್ತೆ ಅಂಡ್ ಐಕ್ ನಮ್ಮ ಸಹಕಾರ ಕೊರ್ಪತೆ ಅವು ನಿಜವಾಯಿನ ಪುಣ್ಯದ ಕೆಲಸ ಅಂದ ಐಕ್ ಪಂಡೇರು ಪರೋಪಕಾರ ಮಲ್ತೊಂದು ಬದುಕು ನಾಯನು ಅವು ದೇವೇರು ಮೆಚ್ಚುವೇರು
ನಿಜಾರ್ಥದ ಬದುಕು ಆಯ್ನ ವಾವಡಿಗೆ ವ್ಯಾಸರ ಐನ ಪಣ್ಣೆ ಉಪಕಾರ ಮಲ್ತದ್ದು ಬದುಕಲ್ಲ ಅಂದು ಆ ರೀತಿಯ ಬದುಕನವ ಮಲ್ತಂದಂಡ ಈಗ ದೇವರೇ ಅನುಗ್ರಹ ಉಂಡು ಒಂದು ಪಂಡೊಂದು ಈ ಸಮಯಟ್ಟು ಸೇರ್ನಂಚಿನ ಮಾತೆರಿಗಿಲ್ಲ ಎಡ್ಡೆ ಹೆಂಗೆ ತೋಜನೆ ಅವರ ಸಭೆಟ್ಟು ಯಜ್ಞವಲ್ಕೆರಿಗಿಲ್ಲ ಒಂಜಿ ಜನಕ್ಕಾಗಲಿ ಒಂಜಿ ಸಂವಾದ ನಡತನಿಗೆ ಮೇರಿನ ಯಜ್ಞವಲ್ಕೆರ್ಲೆಕ್ಕ ಹಿಂಗೆ ತೋಜನ ಆ ತತ್ವ ಚಿಂತನೆ ಮಾತಾರು ಪಂಡೊಂದು ಬಣ್ಣಗ ನಿಜಾರ್ಥಡು ಭಾರಿ ಸಂತೋಷ ಆತನ ಹಿಂಗೆ ಆ ತತ್ವ ಚಿಂತನೆ ಎರಡು ಆತ ರೀತಿ ಮೆನ್ಕದು ಬರೋದುಂಡು ಒಂದು ನಿಜವಾದ ಹಿಂಗೆ ಭಾರಿ ಖುಷಿ ಆತಂದು ಈ ಒಂಜಿ ಸಮಯಡು ಓ ಆಮೆ ಇಟ್ಟು ಒಂಜಿ ಸ್ಟಾರ್ ಒಂಜಿ ಮೆನ್ಕೊಂದುಂಡು ಅವಳ ವಿಶ್ವಕ್ಕೆ ಸಂದುನಂಚಿನ ಸಂಗತಿ ಯಾನ್ ತೆರಿಯೊಂಡ್ಬೆ ಎಡ್ಡೆ ಬುಳೆಚಿರುಂಡಪ್ಪ ನೀಕೆ ತುಳುಟು ಪಾತಿರದ ಆತನಿಗೆ ಯಾನ್ ಎಡ್ಡೆಪ್ಪು ಬೈಕು ಕೂಡ ಆ ತುಳುನ್ ಬುಡೋಡ್ಚಿ ಏಪಲ ಬುಡೋಡ್ಚಿ ಅಪ್ಪೆ ಭಾಷೆಯನ್ನು ಮರತುರೋಡ್ಚಿ ಒಂತೆ ಅಂಚಂಜಿ ತಂಟು ದಾಂಡಲ ತೊಂದರೆ ಅವು ಒರಿ ಆಡ್ತೋಕ ಒರಿನೊಂಜಿ ಬಲ ಅವು ಸಂಸ್ಕೃತಿಗೆ ಒಂಜಿ ಒರಿಪು ಒಂದು ಯಾನ್ ಪಂಡೊಂದುಲ್ಲೆ ಇಂದು ಖಾಲಿ ಯಕ್ಷಧ್ರುವ ಪಟ್ಲ ಸಂಭ್ರಮ ಅಂದು ಪಣ್ಪುಣೆತ ನಡುಟು ನೆನೊಂಜಿ ಸೇರ್ಪಾವಡು ಯಕ್ಷಧ್ರುವ ಪಟ್ಲ ಸಂಸ್ಕೃತಿ ಸಂಭ್ರಮ ಅಂದು ಮಂಡನದು ಬಾರಿ ಪುರ್ಲಾವು ಅಂತೋಜುಂಡು ದೈನಿಕೆಂಡ ವಿಶ್ವ ಮಾನವ ಧರ್ಮದ ಪರಿಕಲ್ಪನೆ ದಾದೊಂಡ ಜನಕುಲೆ ಕಷ್ಟ ಹೆಂಚಿನ ಸ್ಪಂದನ ಉಂಡ ಅವು ಮುಲ್ಪ ಸಾಕಾರ ಆತನಂದು ಪಂಡೊಂದು ದಾಲ ಕಲಾವಿದರು ರಂಗ ಕಲಿಟ್ಟು ಮಾತ್ರ ಮೆನ್ಕುನೆತ್ತು ಕ್ರೀಡೆಡ್ಲೆಂಕ್ನು ಮೆನ್ಕು ಎನ್ಪಿನ ತೋಜ್ಪಾದಿರತ್ತ ಆಗ್ಲೇ ಮಾತೆರೆಲ್ಲ ಕುಡೋರ ಎಡ್ಡೆಪ್ಪು ವೈಕೊಂದು ಈ ಸಂದರ್ಭದ ಎಂಗ್ಲ ಕೈತಳ್ಳಿ ಒಂಜಿ ಯಕ್ಷಗಾನದ ತೋಟ ಒಂಜಿ ಪೊರ್ಲುದ ಪುರುಪ ಅರಳದಣ್ಣಂದು ಪಣ್ಯರೆ ಹೆಂಗೆ ಭಾರಿ ಸಂತೋಷ. ಸತೀಶ್ ಪಾಟ್ಲ ಮತ್ತು ಗಿರೀಶ್ ಶೆಟ್ಟಿ ಬಂದು ನಾನು ಕೇಳಿದರು ನೀವೊಂದು ಸುರೇಶ್ ಶೆಟ್ಟಿ ಬಂದು ಕೇಳಿದರು ನೀವೊಂದು ಬರಬೇಕಂತ. ನಾನು 3 ದಿವಸ ಕೊಡಿ ಅಂತ ಹೇಳಿದೆ. ಅದರಲ್ಲಿ ನನಗೊಂದು ಬುಕ್ ಕೊಟ್ಟಿದ್ರು ಪಾಟ್ಲಯಾನ ಅಂತ. ನಾನು ಎಣಿಸ್ಕೊಂಡೆ ಅದನ್ನು ಓದಿದ ನಂತರ ನಾನು ಅಂದ್ಕೊಂಡೆ ಇವ್ರು ಎಷ್ಟು ಕಷ್ಟ ಇರ್ಬೋದು ಈ ಯಾನದಲ್ಲಿ. ನಂದೇನೆಂದರೆ ಕಂಫರ್ಟೇಬಲ್ ಆಗಲಿ ಏರ್ಕ್ರಾಫ್ಟ್ನಲ್ಲಿ ಕುಳ್ಕೊಳ್ತೀನಿ, ಅದೊಂದು 18,000 ಮೈಲು, ಅದಕ್ಕಿಂತ ಯಾವುದು ದೊಡ್ಡದು. ನನಗಿವತ್ತು ತುಂಬ ಸಂತೋಷ ಅಂದರೆ ಇದು ನೋಡಿದ್ದು. ಇದು ಒಂದು ವಿಚಿತ್ರ, ಯಾಕಂದರೆ ನಾನು ಹೋಗೋದು ಸೈಂಟಿಫಿಕ್ ಕಾನ್ಫರೆನ್ಸು, ಸರ್ಜಿಕಲ್ ಕಾನ್ಫರೆನ್ಸು. ಇದು ಫಸ್ಟ್ ಟೈಮ್ ನಾನು ಬರೋದು ಈ ಒಂದು ಕಾನ್ಫರೆನ್ಸು. ನಾನೊಂದು ಪ್ರೊಫೆಸರು, ನಾನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, 2-3 ನಿಮಿಷ ಮಾತ್ರ ತಗೊಳ್ತೀನಿ. ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಸತೀಶ್ ಪಾಟ್ಲನನ್ನು ನನ್ನ ಮಗಳನ್ನು ಅವರು ಮೀಟ್ ಆಗಲಿಲ್ಲ. ನೀವು ಹೇಗೆ ಅಂತ ಕೇಳ್ಬೋದು. ಅವಳು ಪಿಯಾನಿಸ್ಟ್, ಅವಳು ಸೈಂಟಿಸ್ಟು ಮತ್ತು ಪಿಯಾನಿಸ್ಟು ಮತ್ತು ಕ್ಲಾರಿನೆಟ್ ಪ್ಲೇಯರ್, ವೆರಿ ಕಾನ್ಸರ್ಟ್ ಲೆವೆಲ್. ನಾನು ಏನೇ ಮಾಡಲಿ ಯಕ್ಷಗಾನ ಕೇಳ್ತಕ್ಕೋ ಕಿಸೆಯಲ್ಲಿ ಹಾಕಿಬಿಟ್ಟು ಕೆಲಸ ಮಾಡ್ತಾ ಇರ್ತೀನಿ. ಅದು ನನಗೂ ಪ್ರೇರಣೆ. ಆ ದಿವಸ ನಾನು ಕೇಳ್ತಿದ್ದಿದ್ದು ಜನ್ಸಾಲೆಯವರ ಸಾಂಗ್ ನಾನು ಕೇಳ್ತಾ ಇದ್ದೆ. ಅವಳು ಬಂದು ಕೇಳಿದ್ಲು, ಡ್ಯಾಡಿ ಯು ಮಸ್ಟ್ ಲಿಸನ್ ಟು ದಿಸ್ ಅಂತ ಹೇಳಿದ್ಲು. ಅದೇನಪ್ಪ, ನಾನು ಕೆಲಸ ಮಾಡ್ತಿದ್ದೀನಿ. ಅದೊಂದು ಬೆಳಿಗ್ಗೆ ವಿನಯ್ ಹೆಗ್ಡೆರ್ ಹೇಳಿದರು, ಹೆಂಡತಿ ಹೇಳ್ತಾರೆ ಬರಬೇಕು ಅಂತ, ಅದಕ್ಕೆ ಹೋಗಬೇಕು. ಅಟ್ಲೀಸ್ಟ್ ಹೆಂಡತಿ ಹತ್ರ ಒಂದು ಅಪೀಲ್ ಇದೆ. ಮಕ್ಕಳಲ್ಲಿ, ಹೆಣ್ಣು ಮಕ್ಕಳಲ್ಲಿ, ಆ ಮಗಳಲ್ಲಿ ಅದು ಅಪೀಲ್ ಇಲ್ಲ. ಅವಳು ತೆಗೆದುಬಿಟ್ಟು ಇದು ನೀವು ಕೇಳಬೇಕು ಅಂತ ಕೇಳಿದ್ಲು. ಅದು ನಾನು ಕೇಳಿದೆ, ಇದೊಂದು ಭಯಂಕರ, ಇದೇನು ಒಂದು ಅಂತ ಕೇಳಿದರೆ ಅದೊಂದು ಸಾಂಗ್ ಬರ್ತಾ ಇತ್ತು, ನೋಡಿರೆ ಅತ್ತ. ಅದು ಕೇಳಿದೆ ನಾನು, ಇದೊಂದು ಫ್ಯೂ ಇಯರ್ಸ್ ಎಗೇವ್. ಅದು ಕೇಳ್ತಾ ಇದ್ದಾಗೆ ಅದು ಮುಟ್ಟಿಟ್ಟು ನಾನು ಮಾಡ್ತಿರೋದು. ಯಾಕಂದರೆ ನಾನು ಲಿಂಬ್ ರಿಕನ್ಸ್ಟ್ರಕ್ಷನ್ ಸರ್ಜನ್ನು, ಅಂದರೆ ಅದೊಂದು 8, 10, 12 ಗಂಟೆ ತನಕ ಅದನ್ನು ಪ್ರಿಪರೇಷನ್ ಮಾಡಬೇಕಾಗುತ್ತೆ. ಅದನ್ನು ಬಿಟ್ಟು ಕೇಳ್ತಾ ಇದ್ದೆ. ಇಡೀ ರಾತ್ರಿ ಕೇಳಿದೆ, 3 ಗಂಟೆ ತನಕ ಕೇಳಿದೆ. ಬೆಳಿಗ್ಗೆ ಕೆಲಸ ಮಾಡಬೇಕು. ಸೊ ನನ್ನ ಮಗಳು ಅದಕ್ಕೆ ಹೇಳಿದರು, ಇದು ಎಂತಾಯಿತು ಡ್ಯಾಡಿ, ನೀವು ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿದೆ. ಇದು ಬರೀ ಯಕ್ಷಧ್ರುವ ಪಟ್ಲ ಸಂಭ್ರಮ ಅಲ್ಲ, ಇದು ಒಂದು ಯಕ್ಷದ ಒಂದು ಸುಂದರ ನುಡಿ. ಅವರು ಹೇಳಿದರು ಕೋಗಿಲೆ ಅಂತ. ಅದು ನಾನು ಇಂದಿನ ತನಕ ಇಂಥ ಒಂದು ವಾಯ್ಸನ್ನು ಕೇಳಿಯೇ ಇಲ್ಲ. ನಿಮ್ಗೆ ಹೇಳ್ಬೋದು, ಈ ಸರ್ಜನಿಗೂ ಮತ್ತು ಸೈಂಟಿಸ್ಟಿಗೂ ಏನು ಇದರಲ್ಲಿ ಯಕ್ಷಗಾನದಲ್ಲಿ ಏನಂತ. ಅದೊಂದು ಸಣ್ಣ ಹೇಳ್ತೇನೆ ನಾನು. 3-4 ವರ್ಷದಿರುವಾಗ ನಮ್ಮ ಒಂದು ಸಾಕಿದ ಅಜ್ಜಿ ಇತ್ತು. ಅವರು ರಾತ್ರಿ ತಗೊಂಡು ಹೋಗ್ಬಿಟ್ಟು ಇಡೀ ರಾತ್ರಿ ನನ್ನನ್ನು ಅಲ್ಲಿ ಕೂರಿಸ್ಕೊಳ್ತಿದ್ರು ಯಕ್ಷಗಾನದಲ್ಲಿ. ಏನೋ 3-4 ಗಂಟೆಯಲ್ಲಿ ಮಲಗಿಬಿಡ್ತಿದ್ದೆ. ನಾನು ಮಲಗುವುದು ಏನಂದರೆ ಯಕ್ಷಗಾನದ ಸಂಗೀತ, ಚಂಡೆ, ಮದ್ದಲೆ ಕೇಳಿಕೊಂಡು. ಇವತ್ತಿನವರೆಗೆ ನನಗೆ ನಿದ್ರೆ ಬರಲಿಲ್ಲ ಅಂದರೆ ಯಕ್ಷಗಾನ ಹಾಕ್ಕೊಂಡು ಮಲಗಿಬಿಡ್ತೇನೆ. ಇನ್ನೊಂದು ಬಹಳ ಒಂದು
ಒಂದೊಂದು ಸಂಗತಿ ಆಯಿತು. ನಾನು ಬರ್ತಾ ಇರುವಾಗ, ಇದು ಫಸ್ಟ್ ಟೈಮ್ ನಾನು ಏರ್ ಇಂಡಿಯಿಂದ ಬರ್ತಾ ಇರೋದು, ಯಾಕಂದರೆ ಬೆಂಗಳೂರಿಗೆ ಡೈರೆಕ್ಟ್ ಫ್ಲೈಟ್ ಇದೆ. ಅಲ್ಲಿ ಅನೌನ್ಸ್ ಮಾಡಿದರು, ವಿ ಆರ್ ವೆರಿ ಪ್ರೌಡ್ ಟು ಫ್ಲೈ ಎ ಸೆಲೆಬ್ರಿಟಿ ಅಂತ ಹೇಳ್ತಿದ್ರು. ನಾನು ಕೇಳಿಲ್ಲ ಅದು ಏನು ಅಂತ ಯಾರೋ ಅಂತ ಕೇಳ್ಕೊಂಡೆ. ಅವನು ಏರ್ ಹೋಸ್ಟೆಸ್ ಬಂದು, ಸರ್ ಮೈ ಕ್ಯಾಪ್ಟನ್ ವಾಂಟ್ ಟು ಕನ್ವೆ ಗುಡ್ ವಿಶಸ್, ವಿ ಆರ್ ವೆರಿ ಪ್ರೌಡ್ ಟು ಫ್ಲೈ ಯು ಅಂತ ಹೇಳಿದರು. ನಾನು ಕೇಳ್ತಾ ಇಲ್ಲ. ನಮ್ಮ ನೆಕ್ಸ್ಟ್ ಒಬ್ಬರು ಲೇಡಿ ಕೂತ್ಕೊಂಡಿದ್ರು, ನಾನು ಬರಿತಾ ಇದ್ದೆ. ಅವ್ರು ಕೇಳಿದ್ರು, ನೀವು ಡಾಕ್ಟ್ರಾ ಅಂತ ಕೇಳಿದರು. ನಾನಂದೆ, ಆಯಿತು, ನನ್ನ 8 hours ಮುಗೀತು ನನ್ನ ಕತೆ, ಯಾಕಂದರೆ ಸ್ಟಾರ್ಟ್ ಆಗುತ್ತೆ ಈಗ ಡಾಕ್ಟ್ರದ್ದು, ನನ್ನ ಇದು ಕಂಡೀಷನ್ನು, ಡಿಸೀಸು ಎಲ್ಲ ಅಂತ. ನಾನು ಹೇಳಿದೆ, ಹೌದು ಅಂದೆ. ನೀವೇನು ಕೇಳ್ತಿದ್ದೀರಿ ಅಂತ ಕೇಳಿದ್ರು. ನಾನು ಒಂದು ಯಕ್ಷಗಾನ ಕೇಳ್ತಿದ್ದೀನಿ ಅಂತ ಹೇಳಿದೆ. ಅವರು, ಏನು ಯಕ್ಷಗಾನ ಅಂತರು. ನಾನು ದೇವಿ ಮಹಾತ್ಮೆ, ಇವ್ರದ್ದು ದೇವಿ ಮಹಾತ್ಮೆ ಇದೆ ಅಂದರೆ 2-3 ಗಂಟೆ ಕೇಳ್ಬೋದು ನನಗದನ್ನು, ಅದು ಏರೋಪ್ಲೇನಲ್ಲಿ. ಅವ್ರು ಹೇಳಿದ್ರು, ನಾನು ಸ್ವಲ್ಪ ಕೇಳಲ್ಲ ಅಂತ ಕೇಳಿದ್ರು. ಅವರು ಕೆತ್ಕೊಂಡ್ರು. ನಾನು ಹೇಳಿದೆ, ನೀವು ಯಾರು ಅಂತ ಕೇಳಿದೆ. ಅವರು, ನನ್ನ ಹೆಸರು ಜ್ಯೋತ್ಸ್ನಾ ಶ್ರೀಕಾಂತ್ ಅಂದರು. ನೀವು ಜೋಶ ಶ್ರೀಕಾಂತ್ನ? ಅವರು ನಮ್ಮ ಕಾಲೇಜ್ನಲ್ಲೇ ಕೆಲಸ ಮಾಡೋರು, ಅವರು ಪೆಥಾಲಜಿಸ್ಟು, ಅವರು ವರ್ಲ್ಡ್ ಫೇಮಸ್ ವಯಲಿನ್ ಪ್ಲೇಯರ್. ನಾನು ಕೇಳಿದೆ, ನೀವು ಚೌಡಯ್ಯರ ಮೊಮ್ಮಗಳ ಅಂತ ಕೇಳಿದೆ. ಹೌದು, ನಿಮ್ಗೆ ಹೇಗೆ ಗೊತ್ತು ಅಂತ ಕೇಳೋದು. ನಾನು ಪಿಟೀಲ್ ಕೇಳ್ತಾ ಇದ್ದೆ. ನಾವು ಈಗ ಆಕಾಶದಲ್ಲಿ ನೀವು ಐಪ್ಯಾಡ್ ಇರ್ಬೋದು, ಇರ್ಬೋದು, ಐಕ್ಲೌಡ್ ಇರ್ಬೋದು, ನೀವೆಲ್ಲ ಕೆಳಗೆ ಕೂತ್ಕೊಂಡ್ಬಿಟ್ಟು ಇವರನ್ನು ಕೇಳ್ತೀರಿ. ಈಗ 2 ಅಭಿಮಾನಿಗಳು 33 ಅಡಿ ಆಕಾಶದಲ್ಲಿ ಕೇಳ್ಕೊಂಡು ಒಂದು 8 ಗಂಟೆ ಕೇಳ್ಕೊತಾ ಬರ್ತಾಯಿದ್ವಿ. ಅದು ಈ ಕಲಾವಿದರ ಒಂದು ಸ್ಟ್ರೆಂತ್. ನಾನು ಒಂದು 6 ತಿಂಗಳು ನಾನು ಟ್ರಾವೆಲ್ ಮಾಡ್ತಾ ಇರ್ತೀನಿ. ಆಲ್ವೇಸ್ ಯಾವಾಗ ನೋಡಿದರೂ ಇವ್ರದ್ದೊಂದು ಇರದೇ ಇರ್ತದೆ ನನ್ನ ಕೆಬಿಯಲ್ಲಿ. ಲಾಸ್ಟ್ 8 yearsಯಿಂದ, ಯಾಕಂದರೆ 8 yearsಯಿಂದ ನನಗೆ ಇದು ಇವರದ್ದು ಪರಿಚಯ ಆಗಿರೋದು. ಬಕ್ಕ ಎನ್ನ ಪಣ್ಪೆರು ಒಂಜಿ ಸರ್ತಿ ಎಂಕೊಂಚ ತಮಾಷೆ ಮಲ್ಪೆರು. ಈ ಕನ್ನಡದಾಯಾತ ಅಂದು ಪಣ್ಪೆನಿ, ಪಕ್ಕ ಈ ತುಳುದಾಯಾತ ಅಂದು ಪಣ್ಪೆನಿ, ಈ ಬಡಗದಿಟ್ಟದಾಯ ಅಂದು ಪಣ್ಪೆನಿ. ಹೌದು, ನೀ ಕುಂದಾಪುರದಲ್ಲ ಅವಲ್ಲ? ಹೌದು. ನೀನು ಬಂಟರ? ಹೌದು. ನೀನು ನಾಡವರ? ಹೌದು. ನನಗೆ ಇಂಗ್ಲೆಂಡಿಗೆ ಹೋದರೆ ನೀನು ಇಂಡಿಯನ್ ಅಂತ ಕೇಳ್ತಾರೆ, ಹೌದಂತೀನಿ. ಇಲ್ಲಿ ಬಂದ ತಕ್ಷಣ ನೀನು ಇಂಗ್ಲೀಷ್ನವರ ಅಂತ ಕೇಳ್ತಾರೆ. ಇದೊಂದು ಭಾಳ ತೊಂದರೆ ಆಗಿಬಿಟ್ಟಿದೆ ನನಗೆ. ನಾನು ಹೇಳಿದೆ, ಇದು ಏನಪ್ಪ ನನಗೆ ಈ ಥರ ಆಗ್ತಾಯಿದೆ ಅಂದರು. ಅವ್ರು ಹೇಳಿದರು, ತೊಂದರೆ ಇಲ್ಲ, ಅದು ನಿನ್ನ ತೊಂದರೆ ಅಲ್ಲ, ನೀನು ಹುಟ್ಟಿದ ನಕ್ಷತ್ರ ಅಂದರು. ಯಾಕಂದರೆ ನಾನು ಮಿಥುನ ರಾಶಿಯಲ್ಲಿ ಹುಟ್ಟಿರೋದು. ಸೊ ಅದೆಲ್ಲ ತೊಂದರೆ ಇಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಬಡಗುದಿಟ್ಟು ತೆಂಕುದಿಟ್ಟು ಬೇಕಾದಷ್ಟು ಹೇಳಿದ್ದಾರೆ ಇಲ್ಲಿ ತನಕ. ನಾನು ಅದರ ಮೇಲೆ ಇಲಾಬ್ರೇಟ್ ಮಾಡೋದಿಲ್ಲ, ನಾನು ಅದರ ಸಂಕೀರ್ಣದಲ್ಲಿ ಇಲ್ಲ ಇವತ್ತು. ಇನ್ನೊಂದು ಹೇಳೋದಂದರೆ, ಇದೊಂದು ಕಲೆಯವರು ಕರೆಕ್ಟು, ಕಲಾ ಪ್ರೋಕ್ಷಕರು ಕರೆಕ್ಟು, ಆದರೆ ಈ ಸೈಂಟಿಸ್ಟಿಗೂ ಮತ್ತು ಸರ್ಜನಿಗೂ ಇದು ಎಂಥ ಒಂದು ಇಂಪಾರ್ಟೆನ್ಸು ಅಂತ ಕೇಳ್ಬೋದು ನೀವು. ನನ್ನ ಕೆಲಸ ನಿಮಗೆ ಯಾರಿಗೂ ಗೊತ್ತಿಲ್ಲ ಅಂತ ಕಾಣುತ್ತದೆ. ಅದು ಒಂದು ಹಿಂದುಗಡೆಯಿಂದ ಕೆಲಸ ಮಾಡೋದು, ಲಿಂಬ್ ರೀಕನ್ಸ್ಟ್ರಕ್ಷನ್ ಅಂತ. ಅದೇ ರೀಕನ್ಸ್ಟ್ರಕ್ಷನ್ ಆಫ್ ದಿ ಬಾಡಿ. ನೀವೆಲ್ಲ ನೋಡ್ತೀರಿ, ಬಾಂಬ್ ಬ್ಲಾಸ್ಟ್ ಆಗುತ್ತೆ, ವಾರ್ ಆಗುತ್ತೆ, ಇಂಥದ್ದೆಲ್ಲ ಒಂದು ದೊಡ್ಡ ಅನಾಹುತ ಆಗುತ್ತೆ. ಎಲ್ಲರೂ ತೋರಿಸ್ತಾರೆ ಟಿ ವಿನಲ್ಲಿ. ಆಮೇಲೆ 10 ದಿವಸದಲ್ಲಿ ಎಲ್ಲರೂ ಮರೆತು ಬಿಡ್ತಾರೆ. ಅವ್ರು ಹೇಳ್ತಾರೆ 100 ಜನ ಸತ್ರು, 200 ಜನಕ್ಕೆ ಗಾಯ ಆಯಿತು. ಯಾರಿಗೂ ಗೊತ್ತಿಲ್ಲ ಏನಾಗುತ್ತೆ 200 ಜನ ಗಾಯ ಆದವರಂತ. ಅದು ನಮ್ಮಲ್ಲಿ ಬರ್ತಾರೆ. ನಮ್ಮದು ಹೇಳ್ತೀವಿ ಕಾನ್ಫ್ಲಿಕ್ಟ್ ರಿಕವರಿ ಅಂತ. ನಾವು ಹೋಗಿ ಹರ್ಕ್ಯುಲಸ್ಸು ಯಾವುದೋ ವೆಹಿಕಲಲ್ಲಿ ಹೋಗಿಬಿಟ್ಟು ಏರೋಪ್ಲೇನಲ್ಲಿ ಕರ್ಕೊಂಡ್ಬಿಟ್ಟು ಅವ್ರನ್ನ ತಗೊಂಡು ಬಂದುಬಿಟ್ಟು ನಾವು ಅವ್ರನ್ನ ರೀಕನ್ಸ್ಟ್ರಕ್ಟ್ ಮಾಡ್ತೀವಿ. ನಿಮಗೆ ಅದಕ್ಕೂ ಸಂಬಂಧ ಏನಂತ ಕೇಳ್ತೀನಿ ಅಂದರೆ, ಜಾಸ್ತಿ ಜನ ಅಂದರೆ ಒಂದು 5 ವರ್ಷ ಅದರಲ್ಲಿ ಕೆಲಸ ಮಾಡ್ಬೋದು. ಯಾಕಂದರೆ ಇದು ಮೆಂಟಲಿ ವೆರಿ ಸ್ಟ್ರೈನಿಂಗ್. ಯಾಕಂದರೆ ನೋಡೋ ದಿವಸ ಕೈಲಿದ್ದವರು ಕಾಲಿಲ್ಲದವರು, ನಾನೀಗ ಇಬ್ಬರು ನೋಡ್ತಾ ಇದ್ದೆ. ಅದು ನೋಡುವಾಗ ಒಂಥರ ಕಣ್ಣೀರಿನಲ್ಲಿ ಬರುತ್ತೆ. ಫಸ್ಟ್ 5 ವರ್ಷ ನಾನು ದೇವ್ರನ್ನ ಬೈತಾ ಇದ್ದೆ, ಇದು ಯಾಕೆ ದೇವರು ಹೀಗೆ ಮಾಡ್ತಿದ್ದೇನಂತ. ಕಡೆಗೆ ಒಂದು 5 ವರ್ಷ ಜನರನ್ನು ಬೈತಾ ಇದ್ದೆ. ಈಗ ನಾನು ಏನು ಮಾಡೋದು ಅಂತ ಹೇಳಿದೆ, ಇದು 34 ವರ್ಷ, ಈಗ ಇನ್ನೊಂದು ವರ್ಷ ಇದೆ. ಆದರೆ ಒಂದು ಇದಾಯಿತು ಈಗ ಅಂದರೆ, ಅಫ್ಕೋರ್ಸ್ ಯಕ್ಷಗಾನ ಇದ್ದೇ ಇರುತ್ತೆ ನನ್ನ ಕಿವಿಯಲ್ಲಿ. ಆಮೇಲೆ ಇನ್ನೊಂದು ಹೇಳಿದೆ, ಈ ಕಲೆ ಯಾವ ಥರ ನನಗೆ ಇನ್ಫ್ಲೂಯೆನ್ಸ್ ಮಾಡ್ತದೆ ಅಂದರೆ, ಅದೊಂದು ಸೊಲೇಸ್, ಪೀಸ್ ಕೊಡ್ತಾ ಇದೆ. ಅದನ್ನು ಹೇಗೆ ಯಾರನ್ನು ಬೈಯೋದಿಲ್ಲ ನಾನು, ದೇವರನ್ನು ಬೈಯೋದಿಲ್ಲ, ಜನರನ್ನು ಬೈಯೋದಿಲ್ಲ, ನನ್ನ ಕರ್ತವ್ಯ ಅಂತ ಮಾಡ್ತಾ ಇರ್ತೀವಿ. ಅದು ಈ ಕಾನ್ಫ್ಲಿಕ್ಟ್ ರಿಕವರಿ ಮತ್ತು ಇದೊಂದು ರಿಕನ್ಸ್ಟ್ರಕ್ಷನ್, ಇಟ್ ಈಸ್ ಎ ವೆರಿ ಡಿಫಿಕಲ್ಟ್ ಜಾಬ್. ಅಂದರೆ ಇಟ್ಸ್ ಮೆಂಟಲಿ ಸ್ಟ್ರೈನಿಂಗ್. ಒಂದೊಂದು ಆಪ್ರೇಷನ್ ಒಂದು ಸರ್ತಿ 14, 18, 20, 24 ಗಂಟೆ ಆಗ್ತದೆ. ಆದರೆ ನನಗೊಂದು ಈಗ ಯಕ್ಷಗಾನ ಸಿಕ್ಕಿಬಿಟ್ಟಿದೆ. ಅದನ್ನು ಕೇಳ್ಕೊಂಡ್ಬಿಟ್ಟು ಅದೊಂದು ರಿಲ್ಯಾಕ್ಸಿಂಗ್ ಮಾಡ್ತಾ ಇರ್ತೀನಿ.
ನಾನು ಇನ್ನೊಂದು ಜನರಿಗೆ ಅರ್ಥ ಆಗೋದಿಲ್ಲ ಅಂದರೆ, ಈ ದೇಶ ಬಿಟ್ಟು ಹೋದವರು ಕೆಲವರೆಲ್ಲ ಇದ್ದಾರೆ. ಇಟ್ಸ್ ವೆರಿ ಸ್ಟ್ರೆಸ್ಫುಲ್ ದೇಶ ಬಿಟ್ಟು ಹೋಗೋದಂದರೆ. ನಿಮ್ಮ ಆತ್ಮ ಎಲ್ಲಿರ್ತದೆ, ಅಥವಾ ಬಾಡಿ ಮಾತ್ರ ಎಲ್ಲೆಲ್ಲೋ ಇರ್ತದೆ. ಈ ಮಂಗಳೂರಿಗೆ ಇವರು ಬಂದರು ಅಂದು ನನಗೆ ಮಂಗಳೂರು ಅಂದ್ರೆ ಭಾರಿ ಖುಷಿ. ಎಂಚಿನ ಒಂಜಿ ಹಿಂದಿತ್ತನೆಲ್ಲ ಬರ್ಪೆ ನಡೆಗೆ ಆರು ಪಂಡಿರ ಬಲ್ಲೆ ಪಂಡ ಒಂಜಿ ಉಳಿಯಡಂಗಿ ಭಾರಿ ಖುಷಿ ಇದು ಪಂಡಿನಿ ಬರೋಬ್ಬರಲ್ಲಿ ಒಂದು ಚಾನ್ಸ್ ಅಂಡ ಅತ ಪಂಡೆ. ನನಗೆ ಹೇಳೋದು ಅದಂದರೆ, ಈ ಒಂದು ನನಗಿದ್ದಾಗೆ, ಯಾಕಂದರೆ ಒಂದು ಸೇತುವೆ ಇದ್ದಾಗೆ, ಒಂದು ಅಲ್ಲಿಂದ ಇಲ್ಲಿಗೆ ಒಂದು ಬ್ರಿಡ್ಜ್ ಇದ್ದಾಗೆ ನನಗೆ. ಅದಕ್ಕಿಂತ ಇಂಪಾರ್ಟೆಂಟ್ ಥಿಂಗ್ ಅಂದರೆ, ಅದೊಂದು ನನಗೆ ಒಂದು ಅಂಬಲಿಕಲ್ ಕಾರ್ಡ್, ಒಂದು ಹಕ್ಕುಲ ಬಳ್ಳಿ ಇದ್ದ ಹಾಗೆ ಅದೊಂದು. ಈ ಯಕ್ಷಗಾನ ನಾನು ಅಲ್ಲಿರ್ಬೋದು, ಅದೊಂದು ಆಕ್ಸಿಜನ್, ನನ್ನ ಬ್ರೈನಿಗೆ ಆಕ್ಸಿಜನ್ನು ಮತ್ತು ಸ್ಟ್ರೆಂತು. ಇದರಿಂದಾಗಿ ನಾವು ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ ತನಕ. ಇದೆಲ್ಲ ಸರಿ. ಇವತ್ತು ನೋಡಿದೆ ಕಲಾವಿದರು ಕಾಲ್ಯ ಎಷ್ಟೊಂದು ಚೆಂದ ಮಾಡ್ತಿದ್ದಾರೆ ಅಂದರೆ, ನಾವೆಲ್ಲ ಒಂದು ಅವರಿಗೆ ಪ್ರೋತ್ಸಾಹ ಮಾಡಬೇಕು. ನಾನೀಗ ನೋಡಿದೆ ಅಂದರೆ 33 ಘಟಕಗಳಿದೆ. ಅದು ಅಮೆರಿಕಾ ಮತ್ತು ಬ್ಯಾರಿನ್ನು ಮತ್ತು ಮಸ್ಕಟ್ಟು, ಸೌದಿ ಅರೇಬಿಯಾ ಎಲ್ಲ ಕಡೆಯಲ್ಲಿದೆ. ಆದರೆ ಒಂದು ನೋಡಿದ್ರೆ ಅಂದರೆ ಇಂಗ್ಲೆಂಡಲ್ಲಿ ಮಾತ್ರ ಇಲ್ಲ. ಇದೊಂದು ಭಾಳ ಒಂದು ಗೊತ್ತಿಲ್ಲದ ಒಂದು ಸಂಗತಿ ನನಗೆ. ಅಂಚಾದ ಯಾನ್ ಪಣ್ಪಿನಿ ಪಂಡ ಈನು ಯಾನ್ ಪೋದು ಬಾ ಎನ್ನ ನೆಕ್ಸ್ಟ್ ಟೈಮ್ ಬಂದಾಗ ನನ್ನ ಒಂಜಿ ಘಟಕ ಹಾಕೊಂಡು ಇರ ತಾಪುಂಡು ಎಂಕ್ಲು ಅಂಜಿ ಈರ್ನ ಪಿರಿಯಡ್ದಾಗ ಕೆಲಸ ಮಾಡ್ತದೆ. ಇರಗೊಂಜಿ ಹೆಲ್ಪ್ ಮಲ್ಪೋ, ಎಂಕ್ಲು ಸಪೋರ್ಟ್ ಮಲ್ಪೋ ಸ್ವಲ್ಪ. ನಾವು ಎಲ್ಲಿ ಒಪ್ಪನಾಗ ಎಂಕ್ಲದ ತೂಪಿನಿ ಚಾಡಮ ಚಂಡಮಾಡ್ಲೆ ಮತ್ತು ಕೊಗ್ಗ ಕಾಮ್ರತದೊಂದು ಇದಿತ್ತು ಬೊಂಬೆ ಆಟ, ಅದೆಲ್ಲ ನೋಡ್ಕೊಂಡು ಬರ್ತಾಯಿದ್ವಿ. ಏನಾಗ್ತದೆ ಅಂದರೆ, ನಾನು ಈಗ ನಮ್ಮ ಇವರು ಸ್ವಾಮಿಯವರು ಹೇಳಿದ್ರಾದ್ರು ಬೆಳಿಗ್ಗೆ, ನೀವು ಎಲ್ಲರೂ ಬೇಕಾಗೋದು ಒಂದು ಇಂಜಿನಿಯರು, ಒಂದು ಡಾಕ್ಟರ್ಸು. ಅದು ಸರಿ. ಆದರೆ ಇದರ ಹಿಂದೆ ಒಂದು ಇರಬೇಕಂದ್ರೆ ಕಲೆ ಏನಂದರೆ, ಒಂದು ಇಟ್ ಗಿವ್ಸ್ ಯು ದಿ ಇನ್ನರ್ ಪೀಸ್. ಅದರೊಂದು ಈ ಒಂದು ಸ್ಟ್ರೆಂತ್ ಸಿಗುತ್ತದೆ. ಇದನ್ನ ನೆತ್ತ ಮಾಲಕಿಯರು ಕಿಶನ್ ಶೆಟ್ರನ ಬಾವೆ ಸಂಜೋತಿ ಶೇಖ ವೇದಿಕೆ ಬರಡು ಪಂದು ವಿನಂತಿ ಮಲ್ತೊಂದಲೆ. ಸಂಜೋತಿ ಶೇಖ ವೇದಿಕೆ ಬರಡು ಪಂದು ವಿನಂತಿ ಮಲ್ತೊಂದಲೆ. ಮೂಡಬಿದ್ರೆ ಘಟಕದ ಪರವಾದ 1 ಲಕ್ಷ ರೂಪಾಯಿದ ದೇಣಿಗೆಯನ್ನು ಕೊರೊಂದಿಲ್ಲ. ಇದೊಂದು ಜೋರಾದ ಕೈತಾಟಿದ ಗೌರವವನ್ನು ಕೊರಡು ಬಂದಕ್ಕೆ ಏನೊಂದಿಲ್ಲ. ಮೂಡಬಿದ್ರೆ ಘಟಕದ ಗೌರವಾಧ್ಯಕ್ಷರು ಡಾಕ್ಟರ್ ಎಂ ಮೋಹನ್ ಆಳ್ವೇರು, ಅಂಚನೆ ಘಟಕದ ಅಧ್ಯಕ್ಷರು ಪದುಕೇರು ವೇದಿಕೆ ಉಪಸ್ಥಿತರಿಲ್ಲೇರು. ಇದು ಸಂಜೋತಿ ಶೇಖ ವೇದಿಕೆ ಬರೋಡು ಪಂದು ವಿನಂತಿ ಮಲ್ತೊಂದಿಲ್ಲ. ಈ ಸಭಾಂಗಣದ ದಾನಿಲು ಅಂಚನೆ ಒಡಿಯೂರು ಘಟಕದ ಅಧ್ಯಕ್ಷರ ಬೊಕ್ಕ ಪದಾಧಿಕಾರಿಗಳು ವೇದಿಕೆ ಬರೋಡು 1 ಲಕ್ಷದ ದೇಣಿಗೆಯನ್ನು ಕೊಡ್ತಾರೆ. ಒಡಿಯೂರು ಘಟಕದ ಪದಾಧಿಕಾರಿಗಳು ಅಂಚನೆ ಪ್ರತಿ ವರ್ಷದ ಅಂಚನೆ ಈ ವರ್ಷಲ ಶಾಲದ ದೇಣಿಗೆಯನ್ನು ಕೊರೊಂದಪ್ಪನಾರು ಶ್ರೀಯುತ ದುರ್ಗಾ ಪ್ರಸಾದ್ ಭಟ್ ಈ ರೋಡು ಅರೆಗ್ಲ ಗೌರವನ ವೇದಿಕೆ ಸಲ್ಲಿಕೆ ಮಂತೊಂದಿಲ್ಲ. ಅಂಚನೆ ಮೋಹನ್ ಆಳ್ವೇರ್ ಒಂಜಿ ವೇದಿಕೆ ಉಲ್ಲೇಖ ಮನ್ಪರೆ ಬಂಡೇರು. ರಕ್ಷಿತಾ ಶೆಟ್ರ್ ಮೂಲತಃ ಮಿಜಾರ್ದಾರಿಗೆ ಅಂಚಾದ ಮೋಹನ್ ಆಳ್ವೇರ್ ಬಾರಿ ಪೆರ್ಮೇಡೋನ ವೇದಿಕೆ ಉಲ್ಲೇಖ ಮನ್ಪೊಡೊಂದು ಬಂಡೇರು. ಸೇರಿದಿನ ಮಾತೇನ ತುಂಬದಕ್ಕೆ ಉಲ್ಲೇಖ ಮನ್ಪರೆ ಇಚ್ಛೆ ಬಡೆಪೆ. ಅಂಚನೆ ರಾಜೀವ ಕೈಕಂಬ ದೆದಿದು ವೇದಿಕೆ ಬರೋಡು ಪಂದ ವಿನಂತಿ ಮಲ್ತೊಂದಲ್ಲ. ರಾಜೀವ ಕೈಕಂಬ ವೇದಿಕೆ ಬರೋಡು ಪಂದ ವಿನಂತಿ ಮಲ್ತೊಂದಲ್ಲ. ಸತೀಶ್ ಶೆಟ್ಟಿ ಕಟೀಲ್ ದೀಪಾ ಎಲೆಕ್ಟ್ರಿಕಲ್ಸ್ ವೇದಿಕೆ ಬರೋಡು. ಪ್ರವೀಣ್ ಶೆಟ್ಟಿ ತಿಂಗಳಾಡಿ ವೇದಿಕೆ ಬರೋಡು ಪಂದ ವಿನಂತಿ ಮಲ್ತೊಂದಲ್ಲ. ಪ್ರವೀಣ್ ಶೆಟ್ಟಿ ತಿಂಗಳಾಡಿ. ಪ್ರದೀಪ್ ಶೆಟ್ಟಿ ತಿಂಗಳಾಡಿ ಬೊಕ್ಕ ಪ್ರವೀಣ್ ಶೆಟ್ಟಿ ತಿಂಗಳಾಡಿ ರಡ್ಜನ್ಲ ವೇದಿಕೆ ಬರೋಡು ಪಂದು ಭಿನ್ನಯ ಮಲ್ತೊಂದಿಲ್ಲ. ಅಂಚೆ ನಮ್ಮ ಕಾರ್ಯಕ್ರಮ ಪ್ರಕಾಶ್ ಪಾಂಡೇಶ್ವರ್ ಹಾಸ್ಯ ರತ್ನ ಅರವಿಂದ ಬೋಳಾರ್ ನಮ್ಮೊಟ್ಟಿಗೆ ಕಾರ್ಯಕ್ರಮದ ಸುರುಡಿಂಚಿ ಉಪಸ್ಥಿತರಲ್ಲಿ ಸಭಾ ಕಾರ್ಯಕ್ರಮ ಸುರುಡಿಂಚಿ ದಯದಿದ್ದು ವೇದಿಕೆ ಬತ್ತಂಜಿ ಗೌರವವನ್ನು ಸ್ವೀಕಾರ ಮನ್ಪಡ ಬಂದು ವಿನಂತಿ ಮಲ್ತೊಂದಿಲ್ಲ.
ಈತ ಪುರ್ಸೋತುಡಿಯರ ಕಾರ್ಯಕ್ರಮ ತುಯಿನ ಎಂಕಲ್ನ ಭಾಗ್ಯ ಅಂದು ಖಂಡಿತವಾದ್ದೇನು ಎಂಕಲು ಜೋರಾದ ಕೈತಾಟಿ ಕೊರಡು ಬಂದಕ್ಕೆ ಏನೊಂದಿಲ್ಲ. ಅಂಚನೆ ಇಂಥ ದಿನ ನೀರ್ದ ವ್ಯವಸ್ಥೆಯನ್ನು ಮಲ್ತು ಕೊಡ್ತಿನಾರು ತುಲಾರ್ ಚಂದ್ರ ರೈ ವೇದಿಕೆ ಬರೋಡು ಬಂದು ವಿನಂತಿನ ಮಲ್ತೊಂದಿಲ್ಲ. ತುಲಾರ್ ಚಂದ್ರ ರೈ ಜೋರಾಯನ ಚಿತ್ತನ ಕೈತಾಟಿ ಅರ ಒಲ್ಪಲ್ಲ ಆತು ಸುಲಭಡು ತಿಕ್ಕುಜೇರಿ ಸತೀಶ ನೆಡಿಡೀ ಸಭಾ ಕಾರ್ಯಕ್ರಮವನ್ನು ಕುಲ್ದು ತುಯ್ಯರು ನಮ್ಮೊಟ್ಟಿಗೆ ಅರೆಗೆ ಸೊಲ್ಮೇನ ಸಂದಾಯತ ಮಲ್ತೊಂದಿಲ್ಲ. ತುಲಾರ್ ಚಂದ್ರ ರೈ ನಾನು ತುಂಬಗು ಅದೃಷ್ಟ ಚೀಟಿದ ಡ್ರಾನಿ ವೇದಿಕೆ ಮಲ್ಪೇರಲ್ಲ. ಡ್ರಾನ್ ಗೋಪಾಲ್ ಶೆಟ್ಟಿ ಮನ್ಪುಡ ಬಂದು ವಿನಂತಿ ಮಲ್ತೊಂದಲ್ಲ. ಮೊದಲಿಗೆ ವೃತ್ತಿ ಕಲಾವಿದರ ವಿಭಾಗ. ಕಲಾವಿದರು ಇಲ್ಲಿ ಉಪಸ್ಥಿತರಿದ್ದರೆ ಮಾತ್ರ ತಮಗೆ ಬಹುಮಾನ ಸಿಗ್ತದೆ. ಯಾರ್ದಾದ್ರೂ ಅದರಲ್ಲಿ ಹೆಸರು ಬಂದಿದ್ದು ಕಲಾವಿದರು ಉಪಸ್ಥಿತರು ಇರದೇ ಇದ್ದಲ್ಲಿ ಅವರಿಗೆ ನಾವು ಬಹುಮಾನವನ್ನು ಕೊಡುವುದಿಲ್ಲ. ದಯಮಾಡಿ ಇದನ್ನು ಗಮನಿಸಬೇಕು. ಬಂಗಾರದ ಪದಕ ವಿಶೇಷವಾದಂಥ ಬಹುಮಾನ ಇದೆ. ಯಾರು ಅದೃಷ್ಟವಂತರೆಂಬುದು ಈಗ ಕೆಲವೇ ಕ್ಷಣಗಳಲ್ಲಿ ನಮಗೆ ಗೊತ್ತಾಗಲಿಕ್ಕಿದೆ. ನಂಬರ್ 155 155 ವೃತ್ತಿ ಕಲಾವಿದರ ಪೈಕಿ 155 155 ಹೆಜ್ಜೆರನ್ನ ಕೊಡಂಜಿ ನಂಬರ್ಗೆ ಎಪ್ಪ ಎಂಕುಲು ದಯದಿ ದಾಯನತ್ ಬೇಗ ಪನೋಡು. ಐಟ್ ಫೋನ್ ನಂಬರ್ ಉಂಟು. 155 ಒಂದು ಸಲ, 155 2 ಸಲ, 155 3 ಸಲ. ನಂಬರ್ 250 250 ವೃತ್ತಿ ಕಲಾವಿದರ ಪೈಕಿ 250. ಲಾಸ್ಟ್ ಮೂಜಿನ ಸರ್ತಿ ದೆತ್ತೊಂದುಲ್ಲೇರು ನೆಟ್ಲ ಇಜ್ಜಿಂದ ಅಂಡ ಬಕ್ಕವು ಕ್ಯಾನ್ಸಲ್ ಹಾಕೊಂಡು. ನಂಬರ್ 139 139 ಅವಲೊಂದು ಬರೋದಿಲ್ಲ ಇರೋದು. ಬತ್ತೆ ಲೋಕೇಶ್ ಮುಚ್ಚೂರು. ದಿಗಿಣವೀರ ಲೋಕೇಶ್ ಮುಚ್ಚೂರು. ಬಂಗಾರದ ಪದಕ ಅದೃಷ್ಟ ಕಲಾವಿದರು ವೃತ್ತಿಪರ ಕಲಾವಿದೆ ನಟ್ಟು ಅದೃಷ್ಟ ಕಲಾವಿದೆ ಅದು ಲೋಕೇಶ್ ಮುಚ್ಚೂರು ಬಹುಮಾನ ನಿಜವಾದ್ಲ ತಿಕೋಡೈನ ವ್ಯಕ್ತಿಗೆ ತಿಕ್ಕದಂಡಿ ಬೊಲ್ಪುದ ಪೀಟಿಗೆ ಸ್ತ್ರೀ ವೇಷ ಹಿಡ್ದಿಂಚಿ ಏತು ವೇಷ ಮಲ್ತಾರೆ ಏತು ದಿಂಗಿಣ ಪಾಡ್ದಿರೋದು ನಿಖಲ್ ತೂತಾರೆ. ಸಾಧಾರಣ ಪ್ರತಿ ಸಲ 150 200 ದಿಂಗಿಣ ಪಾಡ್ದೆ ನಿಜವಾಯಿನ ಕಲಾವಿದಕ್ಕೆ ತೆಗೆದನು ಜೋರಾಯಿನ ಕೈ ಚಪ್ಪಾಳೆ ತಟ್ಟೋಡು. ಈ ಬಹುಮಾನ ಡಾಕ್ಟರ್ ಎಂ ಮೋಹನ್ ಆಳ್ವೇರ್ ವಿತರಣೆ ಮಲ್ಪಡ ಬಂದ ವಿನಂತಿ ಮಲ್ತೊಂದಿಲ್ಲ. ಹವ್ಯಾಸಿ ಮಹಿಳಾ ಕಲಾವಿದರು ಹವ್ಯಾಸಿ ಕಲಾವಿದರು ಅದೃಷ್ಟ ಚೀಟಿನ ರಕ್ಷಿತಾ ಶೆಟ್ಟಿ ಮೇ ಡ್ರಾಮನ್ ಪಡ ಬಂದಕ್ಕೆ ಏನೊಂದಿಲ್ಲ. ನಂಬರ್ 104 ಹರೀಶ್ ಬಳಂತಿ ಮಗರು ಉಲ್ಲೇರ ಹರೀಶ್ ಬಳಂತಿ ಮಗರು ಇತೇರ ದೈದ ವೇದಿಕೆ ಬರಡು ಉಲ್ಲೇರ ಕಾರ್ಯಕ್ರಮಗಳು ಬಾಕಿ ಇವೆ. ಆದ್ದರಿಂದ ಅದು ಕೊನೆಗೆ ತೆಗೆಯುವುದು ಆ ಚೀಟಿಯನ್ನು. ಕುರುಕ್ಷೇತ್ರಕ್ಕೊಂದು ಆಯೋಗ ಅಂತ ವಿಶಿಷ್ಟ ಕಾರ್ಯಕ್ರಮ ಮತ್ತು ಹಾಸ್ಯ ವೈಭವ ಇದೆ. ಅದರಿಂದಾಗಿ ಎಲ್ಲ ಪ್ರೇಕ್ಷಕರು ಸತ್ಪಾತ್ರ ಕಲಾವಿದರನ್ನು ಸತೀಶ್ ಶೆಟ್ಟಿ ಅವರು ಗೌರವಿಸಿದ್ದಾರೆ. ನಾವು ಅವರನ್ನು ಗೌರವಿಸೋದು ಅರ್ಥ ಇಲ್ಲ. ಯಾಕೆಂತೇಳಿದರೆ ಅದು ಕಲಾವಿದರಿಗಾಗಿ ಮಾಡಿದ ಟ್ರಸ್ಟ್, ಅವರು ಮಾಡಿದ್ದರಿಂದ ಅವರನ್ನು ಗೌರವಿಸೋದ್ರಲ್ಲಿ ನಾವು ಅರ್ಥ ಇಲ್ಲ. ಆದರೆ ಪ್ರತಿಯೊಂದು ಪುರುಷನ ಯಶಸ್ಸಿನ ಹಿಂದೆ ಒಂದು ಮಹಿಳೆಯ ಸಹಕಾರ ಇದೆ ಅಂತೆ. ಇವತ್ತು
ಪಟ್ಲ ಸತೀಶ್ ಶೆಟ್ಟಿ ಅವರು ನಿರಂತರವಾಗಿ ರಾತ್ರಿ ಹಗಲು ಯಕ್ಷಗಾನ ಕ್ಷೇತ್ರಕ್ಕಾಗಿ ಸೇವೆ ಸಲ್ಲಿಸುವ ಜೊತೆಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನಲ್ಲಿ ಇಷ್ಟು ಮಹತ್ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಗೋದಿದ್ದರೆ ಅವರ ಹೆಂಡತಿ ಶ್ರೀಮತಿ ನಿರ್ಮಿತಾ ಸತೀಶ್ ಶೆಟ್ಟಿ ಅವರ ಒಂದು ಸಹಕಾರದಿಂದ ದೈನಂದಿನ ಸಾಂಸಾರಿಕ ಜೀವನದ ಸುಖ ಸಂತೋಷಗಳನ್ನು ಬದಿಗೊತ್ತಿ ತನ್ನ ಗಂಡ ಮಾಡುವಂಥ ಪ್ರತಿಯೊಂದು ಕಾರ್ಯದಲ್ಲಿ ಕೈ ಜೋಡಿಸಿಕೊಂಡು ಇವತ್ತು ಸರ್ವವನ್ನು ತ್ಯಾಗ ಮಾಡಿದಂತಹ ಶ್ರೀಮತಿ ನಿರ್ಮಿತಾ ಶೆಟ್ಟಿಯವರನ್ನು ಸತೀಶ್ ಶೆಟ್ಟಿಯವರ ಆಪ್ತ ಬಳಗದವರು ಒಂದು ಗೌರವಿಸಿದಂಥ ಸಂಕಲ್ಪ ಮಾಡಿದ್ದಾರೆ. ಅದರಿಂದ ದಯವಿಟ್ಟು ಅವರು ನಿರ್ಮಿತಕ್ಕ ವೇದಿಕೆಗೆ ಬರಬೇಕು. ಸ್ಥಿತಿಯಲ್ಲಿ ಅವರ ಮಕ್ಕಳು ದಯವಿಟ್ಟು ವೇದಿಕೆಗೆ ಬರಬೇಕು. ರಿದಾನ್ ಮತ್ತು ರಿದ್ವಿ ಅವರನ್ನು ವೇದಿಕೆಗೆ ಕರ್ಕೊಂಡು ಬರಬೇಕು. ವಿಶೇಷವಾದ ನಿರ್ಮಿತ ಸತೀಶ್ ಶೆಟ್ಟಿ ಪಟ್ಲಗುತ್ತು ಮೇರೆಗೆ ದಾಗಿ ಗೌರವ ಅರ್ಪಣೆ ಎಂದು ಕೇಂಡ ಪಟ್ಲಗುತ್ತು ಸತೀಶ್ ಶೆಟ್ಟನ ಪ್ರತಿಯೊಂಜಿ ಯಶಸ್ಸದ ಪಿರೋಡು ಅಂತ ದಿನಂಚತ್ತಿನ ವೃತ್ತಿ ಸಾಧಕಿಂದ ಪನೋಲಿ ದಾಗಿಂದ ಕೇಂಡ ಸತೀಶ್ ಅಣ್ಣನ ಒಂಜಿ ಬಿಡು ಇಜ್ಜಂದಿನ ಕಾರ್ಯಕ್ರಮ ಎಂಚಪ್ಪುಣೊಂದು ನಮಕ್ ಮಾತೆರೆಗ್ಲ ಗೊತ್ತುಂಡು ಅವೇನು ಕುಡೋರ ಪನೋಡೊಂದು ಇಜ್ಜಿ ಅಂಡಲ ಬಾರಿ ತಾಳ್ಮೆಡ್ ಅರ್ನೊಟ್ಟಿಗೆ ಬಾರಿ ಪೊರ್ಲುಡು ಒಂಜಿ ಸಹಕಾರನ ಕೊರೊಂದು ಉಪ್ಪುನಾರು ಅರ್ನ ಯಶಸ್ಸುದೊಟ್ಟಿಗೆ ಎಡ್ಡೆ ರೀತಿದ ಒಂಜಿ ಪ್ರೋತ್ಸಾಹನ ಕೊರೊಂದುಲ್ಲೆ. ನಮ್ಮ ಹತ್ತಿರದವರು ಹೇಳ್ತಾ ಇದ್ದಾರೆ ನಮ್ಮ ಜೋಡೆತ್ತುಗಳಂತೆ. ಅದು ರಾಜಕೀಯದಲ್ಲಿ ಆ ಮಾತು ಕೇಳಿ ನಮಗೆ ನಗು ಬರ್ತಾ ಇದೆ. ಆದರೆ ನಮ್ಮ ಫೌಂಡೇಶನ್ ನಿಜವಾಗಿ ಇಷ್ಟು ಸಮಯದಲ್ಲಿ ಉಳಿದಿದೆ, ಫೌಂಡೇಶನ್ ಇಷ್ಟರವರೆಗೆ ಉಳಿದಿದೆ ಎಂಬುದಾಗಿದ್ದರೆ ಕಾರಣ ಅವರುಗಳು. ಅದರ ಹಿಂದೆ ತುಂಬ ಜನರು ಯಕ್ಷಧ್ರುವ ಪಟ್ಲ ಸಂಭ್ರಮ 2014 ಕಾರ್ಯಕ್ರಮಕ್ಕೆ ಬಾರಿ ಮೋಕೆಡು ಆಶೀರ್ವಚನ ಕೊರೊಂದು ಗುರುನ ಸ್ಥಾನಡಿತ್ತೊಂದು ಪ್ರತಿಯೊಂಜಿ ಕಾರ್ಯಗಳ ಬರಿ ಬುಟ್ಟದು ಪ್ರೋತ್ಸಾಹ ಮಲ್ಪುಣ ನಮ್ಮ ಮಾತೆರಲ ಮೋಕೆದ ಸ್ವಾಮೀಜಿ ಶ್ರೀ 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 ಗುರುದೇವಾನಂದ ಸ್ವಾಮೀಜಿ ಶ್ರೀ ಕ್ಷೇತ್ರ ಒಡಿಯೂರು ಅರೆಗೆ ವಿಶೇಷವಾಯಿನಂಚಿನ ಸೊಲ್ಮೇಲಿನ ಸಂದೈತ ಮಲ್ತೊಂದುಲ ಅಂಚನೆ ಬಾರಿ ಪೆರ್ಮೆಡ್ ಇನಿತ ಪಟ್ಲ ಪ್ರಶಸ್ತಿ 2014 ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಸ್ವೀಕಾರ ಮಲ್ದೇರೆ ಅರೆಗೆ ವಿಶೇಷವಾಯಿನಂಚಿನ ಸೊಲ್ಮೇಲ್ ಸಂದೈತ ಮಲ್ತೊಂದು ಅರ್ನ ಯಕ್ಷ ಪಯಣ ನನಾತು ದುಂಬು ಪೋವಡು ಪನ್ಪಿನಂಚಿನ ಆಶಯದ ಒಟ್ಟಿಗೂ ಇಂಥ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ವೀಕಾರ ಮಲ್ತೀನಿ ಮಾತ್ರ ತಂದೆ ನಮ್ಮ ಊರ್ದ ಪುದರ್ನ ಬಾನೋರ್ಮೆ ಪಾರಾಯಣಂಚಿನ ನಮ್ಮ ಮಾತಿರನ ಮೋಕೆದ ಪ್ರೊಫೆಸರ್ ಡಾಕ್ಟರ್ ಎ ಶೆಟ್ರ್ ಲಂಡನ್ ಇಂಥ ಕಾರ್ಯಕ್ರಮ ಬೈದರೆ ಅರೆಗೆ ಕೊಡೋರ ಮೋಕೆದ ಸೊಲ್ಮೇಲ್ನ ಸಂದೈತ ಮಲ್ತೊಂದುಲ ಅಂಚನೆ ವೇದಿಕಡುಪ್ಪುನಂಚಿನ ಮಾತ ಗಣ್ಯರು ಶ್ರೀ ಸದಾಶಿವ ಶೆಟ್ಟಿ ಕನ್ಯಾನ ಉದ್ಯಮಿಲು ಮುಂಬೈ ಅಂಚನೆ ಶ್ರೀ ಮುರಳೀಕೃಷ್ಣ ಪೊಳಲಿ ಉದ್ಯಮಿಲು